ಫಿರೋಜ್ ಮಲಾರ್ ಉಳ್ಳಾಲ ಯೂತಿನ ಅಧ್ಯಕ್ಷರಾದ ಫಿರೋಜ್ ಮಲಾರ್ ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸುತ್ತೆ ಹಾಗೂ ಅವರಿಗೆ ಗ್ರಾಮ ಸಮಿತಿಯ ಪರವಾಗಿ ಸ್ವಾಗತ ಬಯಸುತ್ತೇವೆ ಹಾಗೂ ನಮ್ಮ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರಾದ ವಿಲ್ಮಾ ಅವರು ವೇದಿಕೆ ಬರಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತೇವೆ. ದಯವಿಟ್ಟು ವಿಲ್ಮಾ ಅವರು ವೇದಿಕೆ ಬರಬೇಕಾಗಿ ಅವರಿಗೆ ಕೂಡ ಗ್ರಾಮ ಸಮಿತಿಯ ಪರವಾಗಿ ವಿನಂತಿಸುತ್ತೇವೆ. ದಯವಿಟ್ಟು ಮಹಿಳೆಯರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಆದ್ಯತೆ ಮೊದಲು, ಆದ ಕಾರಣ ದಯವಿಟ್ಟು ನೀವು ವೇದಿಕೆ ಬರಬೇಕಾಗಿ ಗ್ರಾಮ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ವೇದಿಕೆ ಇದ್ದ ಮುಖಂಡರ ಪರವಾಗಿ ವಿನಂತಿಸುತ್ತೇವೆ. ದಯವಿಟ್ಟು ವೇದಿಕೆಯನ್ನು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಹಾಗೂ ಎಲ್ಲ ನಮ್ಮ ಪಂಚಾಯತ್ ಸದಸ್ಯರು, ಮಾಜಿ ಸದಸ್ಯರು ಹಾಗೂ ಹಿರಿಯರು ಹಾಗೂ ನಮ್ಮ ಮಾಜಿ ಉಪಾಧ್ಯಕ್ಷರಾದ ಮುಸ್ತಫರು ಕೂಡ ವೇದಿಕೆ ಬರಬೇಕಾಗಿ ಈಗಾಗಲೇ ನಾನು ಅವರನ್ನು ಸ್ವಾಗತ ಮಾಡಿದ್ದೇನೆ. ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸುತ್ತೇನೆ ಮುಸ್ತಫ ಹಾಗೂ ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ ಹಿರಿಯ ಸದಸ್ಯರು ಹಾಗೂ ಮಾಜಿ ಸದಸ್ಯರು ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತಾ ಈಗಾಗಲೇ ವೇದಿಕೆ ಮುಂಭಾಗದಲ್ಲಿದ್ದ ಎಲ್ಲ ಹಿರಿಯ ಕಾರ್ಯಕರ್ತರು ಹಾಗೂ ಯುವಕರು ಹಾಗೂ ರಿಕ್ಷಾ ಚಾಲಕರು ಹಾಗೂ ಮಾಲಕರು ಹಾಗೂ ಈ ಪುತ್ತೂರು ಪಟ್ಟಣದ ಎಲ್ಲ ಅಂಗಡಿ ಮಾಲಕರಿಗೆ ಈ ಪ್ರದೇಶದ ಎಲ್ಲ ಜನರಿಗೆ ಸ್ವಾಗತ ಬಯಸುತ್ತಾ ನಮ್ಮ ಈ ಪ್ರಚಾರ ಸಮಿತಿಯ ಈ ಸಭೆಯನ್ನು ಉದ್ದೇಶಿಸಿ ಈಗಾಗಲೇ ನಮ್ಮ ಮುಖಂಡರು ಮಾತನಾಡಿದ್ದಾರೆ. ಈಗಾಗಲೇ ನಮ್ಮ ಶಾಸಕರು ಕೋಣಾಜಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಬರುವ ಮೊದಲು ನಮ್ಮ ಮುಖಂಡರು ಈಗಾಗಲೇ ನಮ್ಮ ಚುನಾವಣಾ ಪ್ರಚಾರವನ್ನು ಆರಂಭಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪಕ್ಷದ ಎಲ್ಲ ಮುಖಂಡರನ್ನು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಗ್ರಾಮ ಪಂಚಾಯತ್ನ ಸದಸ್ಯರುಗಳನ್ನು, ವಿವಿಧ ಘಟಕಗಳ ಎಲ್ಲ ಪದಾಧಿಕಾರಿಗಳನ್ನು, ಕಾರ್ಯಕರ್ತರನ್ನು ಮತ್ತು ಪಕ್ಷದ ಅಭಿಮಾನಿಗಳನ್ನು ಮತ್ತು ಸಭಿಕರೆಲ್ಲರನ್ನು ಸ್ವಾಗತಿಸಿದ ಅದರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಎಲ್ಲ ಗೆಳೆಯರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ ತಮ್ಮೆಲ್ಲರನ್ನು ಸ್ವಾಗತಿಸಿದಂತ ಭಾಸ್ಕರ್ ಕುತ್ತಾರಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಒಂದೆರಡು ನಿಮಿಷಗಳ ಕಾಲ ನುಡಿಗಳನ್ನು ನುಡಿಲಿಕ್ಕಾಗಿ ಮುಸ್ತಫಾ ಮುನ್ನೂರ್ ಇವರನ್ನು ಆತ್ಮೀಯವಾಗಿ ಪೋಡಿಯಂಗೆ ಸ್ವಾಗತಿಸ್ತಾ ಇದೆ. ಬಹುಶಃ 2023 ವಿಧಾನಸಭಾ ಚುನಾವಣೆ ಮೇ 10 ಬುಧವಾರ ನಡೆಯಲಿದೆ. ಎಲ್ಲರಿಗೂ ತಿಳಿದ ವಿಚಾರ. ನಿರ್ಣಾಯಕವಾದ ಒಂದು ಚುನಾವಣೆ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಂತಹ ಎಲ್ಲ ಸೂಚನೆಗಳು, ಎಲ್ಲ ಸರ್ವೆಗಳನ್ನು ವ್ಯಕ್ತವಾದಂತಹ ಈ ಸಂದರ್ಭದಲ್ಲಿ ಬಹಳ ಉತ್ಸಾಹದಿಂದ ಈ ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಮುನ್ನೂರಿನ ಕಾರ್ಯಕರ್ತರು ಬಹಳಷ್ಟು ಶ್ರದ್ಧೆಯಿಂದ, ಉತ್ಸಾಹದಿಂದ ಕೆಲಸ ಮಾಡುವುದನ್ನು ಬಹುಶಃ ಮುನ್ನೂರಿನ ಜನ ಅಥವಾ ಬ್ಲಾಕಿನ ನಾಯಕರುಗಳು ಕಂಡಿರಬಹುದು. 1970ರವರೆಗೆ ಈ ಗ್ರಾಮದಲ್ಲಿ ಕಮ್ಯುನಿಸ್ಟ್ ಪ್ರಾಬಲ್ಯ ಇತ್ತು, ಎಲ್ಲರಿಗೂ ಗೊತ್ತಿರುವ ವಿಚಾರ. ಈ ಒಂದು ವಿಚಾರವನ್ನು ಹೇಳುವುದಕ್ಕೆ ಅನೇಕ ಹಿರಿಯ ಕಾರ್ಯಕರ್ತರು ಗತಿಸಿ ಹೋಗಿದ್ದಾರೆ. ಅದರಲ್ಲಿ ಬಹುಶಃ ಸಕ್ರಿಯವಾಗಿ ನಾನೊಬ್ಬ ಮಾತ್ರ ಈಗ ಉಳಿದಿದ್ದೇನೆ. ನಮ್ಮ ನಾಯಕರುಗಳಾದ ಗಣಪ ಕೊಟ್ಟಾರಿಯವರು, ನಮ್ಮ ನಾಯಕರುಗಳಾದ MK ಮಹಮ್ಮದ್ ಅವರು, ಇನ್ನು ದುರ್ಗಯ್ಯ ಪೂಜಾರಿ, ಮಹಾಬಲ ಕೊಟ್ಟಾರಿ, ವಲಯದಿಂದ ಉಳ್ಯದಿಂದ ಪೆಟ್ರಿಕ್ ಮೊಂತೇರು, ಮತ್ತೆ ಪೆಪ್ಪಿ ಸೋಜರು, ಅನೇಕರು ಬಹುಶಃ ಅವರು ಎಲ್ಲ ದೈವಾಧೀನರಾಗಿದ್ದಾರೆ. ಅವರು ಈ ಪಕ್ಷಕ್ಕಾಗಿ ತನ್ನ ಸರ್ವಸ್ವವನ್ನ ತ್ಯಾಗ ಮಾಡಿದಂತ ಜನರು. ಆ ತ್ಯಾಗಕ್ಕೆ ಪ್ರತಿಯಾಗಿ ನಂತರದ ಜನಾಂಗ, ಅವರ ನಂತರದ ಅವರ ಮಕ್ಕಳು, ಮರಿಮಕ್ಕಳು ಇವತ್ತು ಈ ಪಕ್ಷವನ್ನ ಉಳಿಸುವುದಕ್ಕಾಗಿ ಬಹಳಷ್ಟು ಶ್ರದ್ಧೆಯಿಂದ ಹೋರಾಡ್ತಾ ಇದ್ದಾರೆ. ಅಂದಿನಿಂದ 70ರಿಂದ ಇಂದಿನವರೆಗೂ, 1970ರಿಂದ ಇಂದಿನವರೆಗೂ ಮುನ್ನೂರು ಗ್ರಾಮ ಪಂಚಾಯತಿನಲ್ಲಿ ಅಧಿಕಾರದ ಚುಕ್ಕಾಣಿಯಲ್ಲಿ ಬಹುಶಃ ಕಾಂಗ್ರೆಸ್ಸೇ ಉಳಿಸಿಕೊಂಡಿದೆ. ಅದನ್ನು ಯಾರಿಗೂ ನಾವು ಬಿಟ್ಟು ಕೊಡಲಿಲ್ಲ. ಇದು ಈ ಒಂದು ಗ್ರಾಮದ ಕಾರ್ಯಕರ್ತರ, ನಾಯಕರ ಅದೊಂದು ಯಶಸ್ವಿ ದುಡಿಮೆ. ಇದಕ್ಕೆ ನಮಗೆ ಸಹಕಾರ ಕೊಟ್ಟವರು ಬಹುಶಃ ನನ್ನ ಎಳವೆಯಲ್ಲಿ ಬ್ಲಾಕ್ನ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನನ್ನನ್ನು ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿಯು ಆಗಿ ನನ್ನನ್ನು ಈ ರಾಜಕೀಯಕ್ಕೆ ತೊಡಗಿಸಿದವರು ಕೋಡಿಜಾಲಿ ಇಬ್ರಾಹಿಂ ಅವರು.
ಮತ್ತು ನಮ್ಮೊಂದಿಗೆ ಯಾವತ್ತೂ ನಮಗೆ ಮಾರ್ಗದರ್ಶನ ಕೊಡುವಂತಹ ಟಿ.ಎಸ್. ಅಬ್ದುಲ್ಲರವರು, ಇನ್ನು ಅನೇಕರು ಬಹುಶಃ ಹಿರಿಯರು ನಮ್ಮೊಂದಿಗೆ ಇಲ್ಲ. ಕೇವಲ ಕೆಲವು ಮಂದಿ ಮಾತ್ರ 70ರ ದಶಕದ ಜನರನ್ನು ನೋಡಲಿಕ್ಕೆ ಸಾಧ್ಯ. ಇನ್ನೆಲ್ಲ ಬಹುಶಃ ಎಲ್ಲ ಯುವಕರ ಈ ಒಂದು ದುಡಿಮೆಯಿಂದ ಈ ಪಕ್ಷ ಬಲಿಷ್ಠವಾಗಿ ಮುನ್ನೂರಿನಲ್ಲಿ ಉಳಿದಿದೆ. ಈಗ ಈ ಗ್ರಾಮದ ವಿಚಾರ, ರಾಜಕೀಯ ವಿಚಾರ ಮಾತಾಡೋದಿದ್ರೆ ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಕಮ್ಯುನಿಸ್ಟ್ ಪ್ರಮುಖವಾದ ಪಕ್ಷ ಮತ್ತೆ ಇತರ ಪಕ್ಷಗಳು ಇವೆ. ಇಲ್ಲಿ ಒಂದು ವಿಚಾರ ಏನು ಅಂದ್ರೆ, ಚುನಾವಣೆ ಬಂದಾಗ ಎಲ್ಲಾ ಪಕ್ಷದ ಕಾರ್ಯಕರ್ತರು ರಾಜಕೀಯವಾಗಿ ಉತ್ಸಾಹದಿಂದ ದುಡಿಯುತ್ತಾರೆ. ಚುನಾವಣೆ ಮುಗಿದ ತಕ್ಷಣ ಅದನ್ನೆಲ್ಲ ಮರೆತು ಸಹೋದರರಂತೆ ಇಲ್ಲಿ ಎಲ್ಲಾ ಕಾರ್ಯಕಲಾಪಗಳಲ್ಲಿ ಸಾಮಾಜಿಕವಾಗಿ ತೊಡಗಿಕೊಳ್ತಾರೆ. ಇದು ಈ ಮುನ್ನೂರು ಗ್ರಾಮದ ವಿಶೇಷ. ಇಲ್ಲಿ ಯಾವುದೇ ಪಕ್ಷದಲ್ಲಿ ಯಾವುದೇ ಒಂದು ಜಾತಿ, ಕೋಮು, ಇತರ ಯಾವುದೇ ಭಾವನೆ ಇಲ್ಲದೆ ಕೆಲಸ ಮಾಡುವಂತ ಜನರು, ಯುವಕ ಸಮುದಾಯ ಎಲ್ಲಾ ಪಕ್ಷಗಳಲ್ಲಿವೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಂತೂ ಎಲ್ಲಾ ವಿಭಾಗದ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಎಲ್ಲಾ ವಿಭಾಗದ ಜನರು ಒಟ್ಟಿಗೆ ಕೆಲಸ ಮಾಡುವಂತ ಜಾಯಮಾನ. ಬಹುಶಃ ಇಂದಿನ ಈ ನಿರ್ಣಾಯಕ ಸಂದರ್ಭದಲ್ಲಿ ನಾವು ಮುಸ್ಲಿಂ ಸಮುದಾಯವಾಗಲಿ, ಕ್ರೈಸ್ತ ಸಮುದಾಯವಾಗಲಿ, ಹಿಂದೂ ಸಮುದಾಯವಾಗಲಿ ಅನ್ಯೋನ್ಯತೆಯಿಂದ ಈ ಒಂದು ಐತಿಹಾಸಿಕ ಕಾಂಗ್ರೆಸ್ ಪಕ್ಷದ ಏಳಿಗೆಗಾಗಿ, ಗೆಲುವಿಗಾಗಿ ನಮ್ಮ ಅಭ್ಯರ್ಥಿ ಧೀಮಂತ ನಾಯಕ, ಬಡವರ ಬಂಧು, ಕೆಲಸ ಮಾಡುವಂತ ಅಭಿವೃದ್ಧಿಯ ಹರಿಕಾರ, ನಿಮಗೂ ಗೊತ್ತಿದೆ ವಿಧಾನಸಭೆಯಲ್ಲಿ ನಂಬರ್ 1 ಶಾಸಕ ಎಂದು ಪರಿಗಣಿಸಲ್ಪಟ್ಟಂತ ಯುಟಿ ಖಾದರ್ ಅವರು ಈ ಒಂದು ಪ್ರದೇಶಕ್ಕೆ ಮಾಡಿದಂತ ಅಭಿವೃದ್ಧಿ ಕೆಲಸ ನಿಮ್ಮ ಕಣ್ಣ ಮುಂದಿದೆ. ಇಲ್ಲಿ ಎಲ್ಲಿ ಯಾವ ಮೂಲೆಗೆ ಹೋದರೂ ಕಾಂಕ್ರೀಟ್ ರಸ್ತೆ, ಅದೂ ಅಲ್ಲದೆ ಬೃಹತ್ ಯೋಜನೆಗಳನ್ನ ಈ ಒಂದು ಪ್ರದೇಶಕ್ಕೆ ತಂದಿದ್ದಾರೆ. ಒಂದು ನಿಮಿಷ ಮಾತಾಡ್ತಾ ಇದ್ದೇನೆ. ಬಹುಶಃ ಕೋಡಿಜಾಡಿ ಇಬ್ರಾಹಿಮರು, ಟಿ.ಎಸ್. ಅಬ್ದುಲ್ಲರವರು ಮತ್ತು ಯೂಸುಫ್ ಅಂತ ಬೆಳಮದವರು, ನಮ್ಮ ದೇರ್ಲಕಟ್ಟೆಯ ಕೃಷ್ಣ ಮುದ್ದ ಫಾರ್ಮೆಸಿಯ ಒಂದು ಮೊಗಸಾಯಿಯಲ್ಲಿ ಕೂತು ಆವತ್ತು 1980ರಲ್ಲಿ ನಾವು ಮಾತಾಡಿಕೊಂಡು, ಅವರಿಗೆ ನೆನಪಿದೆಯೋ ಗೊತ್ತಿಲ್ಲ, ನಾವು ಯುಟಿ ಫರೀದರಲ್ಲಿ ಉಪಸ್ಥಿತರಿದ್ದರು. ಅವರೊಂದು ಡಿಮಾಂಡ್ ಅನ್ನು, ಬೇಡಿಕೆಯನ್ನು ಹಾಕಿದ್ದು, ನಮಗೆ ಇಲ್ಲಿ ಕುಡಿಯುವ ನೀರಿನ ಬಹಳ ತೊಂದರೆ ಇದೆ, ಕಷ್ಟ ಇದೆ, ನೀವೊಂದು ಬಹುಗ್ರಾಮ ನೀರು ಸರಬರಾಜು ಯೋಜನೆ ಮಂಜೂರು ಮಾಡಬೇಕು, ಹರೇಕಳದಿಂದ ಪಾವೂರಿನಿಂದ ನೀರು ತರುವಂತಹ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಕೋಡಿಜಾಡಿ ಇಬ್ರಾಹಿಂ ನಾವೆಲ್ಲ ಒಂದು ಡಿಮಾಂಡ್, ಬೇಡಿಕೆಯನ್ನು ಫರೀದರಿಗೆ ಕೊಟ್ಟೆವು. ಅವರು ಹೇಳಿದರು, ಅವರು ಮಾಡುವುದನ್ನು ಹೇಳುತ್ತಾರೆ, ಹೇಳುವುದನ್ನು ಖಂಡಿತ ಮಾಡ್ತಾರೆ ಅಂತ ಒಂದು ಜಾಯಮಾನದ ವ್ಯಕ್ತಿ. ಅವರು ಕಡಕ್ಕಾಗಿ ಹೇಳಿದರು, ಈ ಒಂದು ಸಂದರ್ಭದಲ್ಲಿ ನಮಗೆ ಇಷ್ಟೊಂದು ದೊಡ್ಡ ಯೋಜನೆಯನ್ನು ಹಮ್ಮಿಕೊಳ್ಳುವುದಕ್ಕೆ ಆರ್ಥಿಕ ಸ್ಥಿತಿ ಸರ್ಕಾರದ ಮುಂದೆ ಇಲ್ಲ ಎಂಬುದನ್ನು ಹೇಳಿದರು. ಅದನ್ನು ಈಗ ಸಾಧಿಸಿದೋಡಿಸಿದ್ರು ಅವರ ಸುಪುತ್ರ ಯುಟಿ ಖಾದರ್ ಅವರು. ಗೊತ್ತಿದೆ ನಿಮಗೆ, 200 ಕೋಟಿ ರೂಪಾಯಿ ಒಂದು ಯೋಜನೆ, ಸೇತುವೆ, ತಿಂಡಿ ಅಣೆಕಟ್ಟು, ನೀರು ಶುದ್ಧೀಕರಣ ಘಟಕ, ರಸ್ತೆಗಳು ಎಲ್ಲವನ್ನು ಮಾಡಿ ಅವರ ಕನಸನ್ನ ಅವರ ಸುಪುತ್ರ ನನಸು ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ವಿಚಾರವನ್ನು ನನಗೆ ನೆನಪಿದೆ ಸರಿಯಾಗಿ, ನಾನು BM ಇದ್ದಿನಬರ್ ಅವರು MLA ಇದ್ದ ಸಂದರ್ಭ ನಾವೊಂದು ಡಿಮಾಂಡ್ ಅವರಲ್ಲಿ ಹಾಕಿದ್ದೆ, ನಾನೇ ಹಾಕಿದ್ದೆ ಮೊದಲಿಗೆ, ಬೇರೆ ಜನರ ಮಟ್ಟಿಗೆ ಗೆಳಪ ಕೊಟ್ಟಾಗ ಇವರು ಇದ್ರು, ನೀವು ಉಳ್ಳಾಳದಿಂದ ಧಕ್ಕೆ, ಚಿಕ್ಕ ಮಟ್ಟಿನ ಸಾಮಾನ್ಯವಾದ ಧಕ್ಕೆ ಮತ್ತು ಬೋಳಾರಕ್ಕೆ ಒಂದು ಸೇತುವೆಯನ್ನು ಮಾಡಬೇಕು ಅಂತ ನಾವೊಂದು ಡಿಮಾಂಡ್ ಮಾಡಿದ್ವಿ. ಅದಕ್ಕೆ ಆಗ ಇದ್ದಿನಬರ್ ಹೇಳಿದ್ರು, ಅಂತ ಒಂದು ದೊಡ್ಡ ಯೋಜನೆಯನ್ನು ಹಮ್ಮಿಕೊಳ್ಳುವಂತಹ ಒಂದು ಆರ್ಥಿಕ ಪರಿಸ್ಥಿತಿ ಸರ್ಕಾರದ ಮುಂದೆ ಇಲ್ಲ, ಅದು ಮುಂದೆ ನೋಡೋಣ, ಈಗಿನ ಅವಧಿಯಲ್ಲಿ ಆಗುವುದಿಲ್ಲ ಅಂತ ಖಡಕ್ಕಾಗಿ ಹೇಳಿದರು. ಅದನ್ನು ಈಗ ನಮ್ಮ ನಾಯಕರು, ಈ ಕ್ಷೇತ್ರದ ಅಭ್ಯರ್ಥಿಯು ಶಾಸಕರಾದ ಯುಟಿ ಕರೆದರು, ಮೊನ್ನೆ ಅದನ್ನ ಘೋಷಣೆ ಮಾಡಿದ್ದಾರೆ. ಮುಂದೆ ನಾನು ನಮ್ಮ ಸರ್ಕಾರ ಬಂದಾಗ ಅದನ್ನು ಖಂಡಿತ ಮಾಡುತ್ತೇನೆ ಎಂಬ ಒಂದು ಮಾತನ್ನು ಹೇಳಿದ್ದಾರೆ. ಅಂದಿನ BM ನಮ್ಮ ಕನಸನ್ನ ಇವತ್ತು ನನಸು ಮಾಡುವ ದಾರಿಗೆ ಹೋಗಿದ್ದಾರೆ. ನೀವು ನೋಡಿರ್ಬೋದು, ಉಳ್ಳಾಳಕ್ಕೆ ಹೋಗಿರ್ಬೋದು, ಕೋಟ್ಯಾಂತರ ರೂಪಾಯಿಯ ಡಬಲ್ ರೋಡ್, ಸಾಧಾರಣ 9 ಕೋಟಿ ರೂಪಾಯಿ ಖರ್ಚಿನಲ್ಲಿ ಸಮುದಾಯ ವೈದ್ಯಕೀಯ ಕೇಂದ್ರ, ಇಂಥ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ನಾವೆಲ್ಲರೂ ಒಟ್ಟು ಸೇರಿ ಒಗ್ಗಟ್ಟಿನಿಂದ ಅವರನ್ನು ಗೆಲ್ಲಿಸುವಂತ ಕೆಲಸ ಮಾಡಬೇಕು. ನಾನು ಪ್ರತ್ಯೇಕವಾಗಿ ನನ್ನ ಮುಸ್ಲಿಂ ಸಮುದಾಯದೊಂದಿಗೆ ಹೇಳ್ತೇನೆ, ನಮ್ಮಲ್ಲಿ ಓಟನ್ನು ವಿಭಜನೆ ಮಾಡುವಂತ ಯಾವುದೇ ಪ್ರಸ್ತಾಪ ಬೇಡ. ಎಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿಬೇಕು, ಅವರ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಮತ್ತು ನಮಗೆ ಸರ್ಕಾರ ಬರಬೇಕು. ಸರ್ಕಾರ ಬರಬೇಕಂದ್ರೆ 113 ಶಾಸಕರು ಬರಬೇಕು, 112 ಬಂದರೆ ಸಾಲದು, 113 ಶಾಸಕರಿಗಿಂತ ಹೆಚ್ಚು ಶಾಸಕರು ಬರಬೇಕು. ಅದರಿಂದ ಎಲ್ಲರೂ ಒಗ್ಗಟ್ಟು ದುಡಿಬೇಕು.
ಕೇರಳದ ಮಹಾನ್ ನಾಯಕ ಉಮ್ಮನ್ ಚಾಂಡಿ ಅವರ ಸುಪುತ್ರ ನ್ಯಾಷನಲ್ ಕಾಂಗ್ರೆಸ್ನ ಚೇರ್ಮನ್ ಆದಂತಹ ಚಾಂಡಿ ಅವರು ಆಗಮಿಸಿದ್ದಾರೆ. ಅವರಿಗೂ ಈ ಒಂದು 300 ವಲಯ ಕಾಂಗ್ರೆಸ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅವರು ವೇದಿಕೆಗೆ ಬರಬೇಕು ಅಂತ. ಮಾಜಿ ಮುಖ್ಯಮಂತ್ರಿ ಉಮ್ಮನ್ ಚಾಂಡಿ ಅವರ ಸುಪುತ್ರ ಈಗಾಗಲೇ ಆಗಮಿಸಿದ್ದಾರೆ. ಈಗ ಬಹುಶಃ ನಮ್ಮೊಂದಿಗೆ ಬಹಳಷ್ಟು ಜನ ಬೇರೆ ಬೇರೆ ಪಕ್ಷದಿಂದ ಸೇರುವವರಿದ್ದಾರೆ. ಅವರೆಲ್ಲರನ್ನು ಭವ್ಯವಾಗಿ ನಾವು ಸ್ವಾಗತಿಸುತ್ತೇವೆ. ಜಗದೀಶ್ ಶೆಟ್ಟರು ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರುವಾಗ ಒಂದು ಮಾತನ್ನು ಹೇಳಿದ್ದಾರೆ, ನಮಗೆ ನೀವು ಯಾವ ಸ್ಥಾನವನ್ನು ಕೊಡುವುದು ಬೇಡ, ಆದರೆ ನಮಗೆ ಗೌರವ ಸಾಕು ಅಂತ ಹೇಳಿದ್ದಾರೆ. ಬಹುಶಃ ಬಿಜೆಪಿಯಲ್ಲಿ ಹಿರಿಯರಿಗೆ ಗೌರವ ಸಿಗುವುದಿಲ್ಲ ಅಂತ ಆಯ್ತು. ನಾವು ಕೂಡ ಯಾರು ನಮ್ಮೊಂದಿಗೆ ಬರ್ತಾರ ಅವರಿಗೆ ಸೂಕ್ತವಾದ ಗೌರವವನ್ನು ಕೊಡ್ತೇವೆ. ಅವರು ನಮ್ಮ ಪಕ್ಷದ ಸಿದ್ಧಾಂತವನ್ನ ಒಪ್ಪಿಕೊಂಡು ನಮ್ಮೊಂದಿಗೆ ದುಡಿಯುವುದಕ್ಕೆ ತಯಾರಾದರೆ ಯಾರು ಕೂಡ ನಮ್ಮೊಂದಿಗೆ ಬಂದರೆ ಅವರಿಗೆ ಸೂಕ್ತ ಗೌರವವನ್ನು ಸ್ಥಾನಮಾನವನ್ನು ಕೂಡ ನೀಡಲಾಗುವುದು. ಎಲ್ಲರೂ ಒಟ್ಟಾಗಿ ದುಡಿಯೋಣ, ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋಣ ಎಂಬ ಒಂದು ಪ್ರತಿಜ್ಞೆಯೊಂದಿಗೆ ಇವತ್ತು ನಾನು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದವನ್ನು ಅರ್ಪಿಸ್ತಾ ಈಗಾಗಲೇ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಭಾರತ್ ಜೋಡೋ ಯಾತ್ರೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರ ಜೊತೆ ಚಪ್ಪಲಿಯನ್ನು ಹಾಕದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆದು 3500 ಕಿಲೋಮೀಟರ್ ನಡೆದು ಯಾತ್ರೆಯನ್ನು ಪೂರ್ಣಗೊಳಿಸಿದಂತ ಕೇರಳದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಉಮ್ಮನ್ ಚಾಂಡಿ ಅವರ ಸುಪುತ್ರ ಚಾಂಡಿ ಉಮ್ಮನ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಖ್ಯಾತ ವಾಗ್ಮಿ, ಅಪ್ಪಟ ಕನ್ನಡ ವಾಗ್ಮಿ ಅಶ್ರಫ್ ಕೇಸಿ ರವರು. ತದನಂತರ ಹಾಜಿ ಇಬ್ರಾಹಿಂ ಕೋರ್ಜಾ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಈಗಾಗಲೇ ಚುನಾವಣೆ ಘೋಷಣೆಯಾಗಿ 7 ದಿನಗಳಿದೆ ಚುನಾವಣೆಗೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅನ್ನುವ ಮಾತನ್ನ ರಾಜ್ಯದ ಎಲ್ಲ ಪತ್ರಿಕೆಗಳು, ಎಲ್ಲ ಟಿವಿ ಚಾನೆಲ್ಗಳು ಈಗಾಗಲೇ ಸಮೀಕ್ಷೆಯಲ್ಲಿ ತೋರಿಸಿದೆ. 140ರಿಂದ 150 ಸ್ಥಾನಗಳು ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬರ್ತದೆ ಅಂತ. ಮೋದಿ ಭಜನೆ ಮಾಡುವಂತ ಕೆಲ ಮಾಧ್ಯಮಗಳಲ್ಲೂ ಕಾಂಗ್ರೆಸ್ ಬಹುಮತದಿಂದ ಈ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಲಿದೆ ಅನ್ನುವ ವರದಿಗಳು ಬಂದಿದ್ದನ್ನು ನಾವು ಕಂಡಿದ್ದೇವೆ. ಹೀಗಾಗಿ ಈ ರಾಜ್ಯದಲ್ಲಿ ಇವತ್ತು 2 ಶಕ್ತಿಗಳ ನಡುವೆ ಸ್ಪರ್ಧೆ ನಡೀತದೆ. ಜಾತ್ಯತೀತ ಸಿದ್ಧಾಂತವನ್ನ ಪ್ರತಿಪಾದಿಸುವಂತಹ ಕಾಂಗ್ರೆಸ್ ಮತ್ತು ಕೋಮುವಾದವನ್ನ ಪ್ರತಿಪಾದಿಸುವಂತಹ ಬಿಜೆಪಿ ನಡುವೆ. ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ಸ್ಪರ್ಧೆ ನಡೆಯುವಂತದ್ದು 2 ಪಕ್ಷಗಳ ನಡುವೆ ಮಾತ್ರ, ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮಾತ್ರ, ಯುಟಿ ಖಾದರ್ ಮತ್ತು ಸತೀಶ್ ಕುಂಪಳರ ನಡುವೆ ಮಾತ್ರ. ಬೇರೆ ಎಲ್ಲ ಪಕ್ಷಗಳ ಸ್ಪರ್ಧೆ ಇಲ್ಲಿ ಕೇವಲ ಸಾಂಕೇತಿಕ ಮಾತ್ರ. ಮತ ವಿಭಜನೆಯನ್ನ ಮಾಡುವ ಉದ್ದೇಶದಿಂದ ಹಲವು ಪಕ್ಷಗಳು ಇಲ್ಲಿ ಸ್ಪರ್ಧೆ ಮಾಡಿದೆ. ಆದ್ರೆ ಸ್ಪರ್ಧೆ ಮಾಡುವುದಕ್ಕೆ ಯಾವುದೇ ವಿರೋಧ ಇಲ್ಲ. ಆದ್ರೆ ಜನಗಳಿಗೆ ತಿಳಿ ಹೇಳ್ಕೊಡ್ಬೇಕಾಗಿದೆ, ನೀವು ವಿಭಜನೆ ಮಾಡುವಂತ ಒಂದೊಂದು ಮತಗಳು ಬಿಜೆಪಿಗೆ ಸಹಾಯ ಮಾಡಲಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿಯ ರಾಜ್ಯವನ್ನ ನಿರ್ಮಾಣ ಮಾಡ್ತೇವೆ ಅನ್ನೋದನ್ನ ಅದರ ನಾಯಕರೇ ಹೇಳ್ತಾ ಇದ್ದಾರೆ. ಗುಜರಾತ್ ಮಾಡ್ತೇವೆ, ಉತ್ತರ ಪ್ರದೇಶ ಮಾಡ್ತೇವೆ ಅನ್ನೋ ಮಾತುಗಳನ್ನ ಅಮಿತ್ ಶಾ ಅಂತವರು, ಯೋಗಿ ಅಂತವರು, ಮೋದಿ ಪ್ರಧಾನಮಂತ್ರಿ ಅಂತವರು ಬಂದು ಇವತ್ತು ಹೇಳ್ತಾ ಇದ್ದಾರೆ. ಸತೀಶ್ ಕುಂಪಳರ ಬಗ್ಗೆ ಕೆಲವರು ಅಲ್ಪಸಂಖ್ಯಾತರಲ್ಲಿ ಒಳ್ಳೆಯ ಅಭಿಪ್ರಾಯ ಮೂಡಿಸುವಂತ ಒಂದು ಭಾವನೆಯನ್ನ ವ್ಯಕ್ತಪಡಿಸುವಂತವರು ಇದ್ದಾರೆ. ಸತೀಶ್ ಕುಂಪಳರವರು ಈ ಹಿಂದೆ ಮಾತಾಡಬೇಕಾದ್ರೆ ಒಂದು ಮಾತಾಡಿದ್ದನ್ನ ನಾವು ಕೇಳಿದ್ದೇವೆ. ಹಿಜಾಬ್ ವಿಷಯದಲ್ಲಿ ಮಾತಾಡ್ತಾ ಎಲ್ಲರೂ ಇಲ್ಲಿ ಅಂಗಡಿಯನ್ನು ಬಂದ್ ಮಾಡಿದ್ದಾರೆ. ಹಿಜಾಬ್ ವಿಷಯ ಗೊತ್ತಿಲ್ಲದಂತಹ ಮುಸಲ್ಮಾನ ಸಹ ಇಲ್ಲಿ ಅಂಗಡಿ ಬಂದ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೆಲ್ಲರನ್ನ ಅಂಗಡಿಯನ್ನು ಬಂದ್ ಮಾಡಿಸುವ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಇದೇ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಂಪಳ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಇನ್ನು ಅವರ ಬಗ್ಗೆ ಮುಸಲ್ಮಾನರ ದೃಷ್ಟಿಯಲ್ಲಿ ಒಳ್ಳೆಯ ಅಭಿಪ್ರಾಯ ಮೂಡಿಸುವ ಅವಶ್ಯಕತೆ ಇಲ್ಲ. ಇವತ್ತು ನೇರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಚುನಾವಣೆ ನಡೀತಾ ಇರಬೇಕಾದ್ರೆ ಬೇರೆ ಪಕ್ಷದ ಅಭ್ಯರ್ಥಿಗಳು ಮತ ವಿಭಜನೆ ಮಾಡುವಂತ ಈ ಸ್ಥಿತಿಯಲ್ಲಿ ನಾವು ಜಾಗರೂಕರಾಗಬೇಕಾಗಿದೆ. ಗುಜರಾತ್ನಲ್ಲಿ 17 ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಯಾವ ರೀತಿ ಇವತ್ತು ಉಳ್ಳಾಲದ ಕ್ಷೇತ್ರ ಇದೆ, ಇಲ್ಲಿ ಮುಸ್ಲಿಂ ಬಾಹುಳ್ಯ, ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ. ಇದೇ ರೀತಿ ಗುಜರಾತ್ನಲ್ಲಿ 17 ಕ್ಷೇತ್ರಗಳಿದೆ. ಆ 17 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ತದೆ. ಯಾಕೆ ಗೆಲ್ತದೆ ಅಂದ್ರೆ ಅಲ್ಲಿ ಮುಸಲ್ಮಾನರ ಅಭ್ಯರ್ಥಿಗಳನ್ನ ತಂದು 4-5
ಜನರನ್ನ ನಿಲ್ಲಿಸಿ ಮತವೊಬ್ಬರನ್ನ ವಿಭಜನೆ ಮಾಡಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾರೆ. ಇವತ್ತು ಅದೇ ತಂತ್ರವನ್ನ ಇಲ್ಲಿ ಆಮ್ ಆದ್ಮಿ, ಎಸ್ಡಿಪಿಐ ಪಕ್ಷೇತರ ಅಭ್ಯರ್ಥಿಗಳನ್ನ ಕ್ರೈಸ್ತರೊಬ್ಬರನ್ನ ನಿಲ್ಲಿಸುವ ಮೂಲಕ ಬಿಜೆಪಿ ಮತ ವಿಭಜನೆಗೆ ಮುಂದಾಗಿದೆ. ಆದರೆ ಪ್ರಜ್ಞಾವಂತ ನಾಗರಿಕರಾದ ಉಳ್ಳಾಲದ ಮತದಾರರು ಈ ಮತ ವಿಭಜನಾ ರಾಜಕಾರಣವನ್ನ ಸೋಲಿಸುತ್ತಿದ್ದಾರೆ ಅನ್ನೋ ವಿಶ್ವಾಸ ನಮಗಿದೆ. ಈಗಾಗಲೇ ಕಾಂಗ್ರೆಸ್ನ ಬಗ್ಗೆ ಒಲವು ಮೂಡಿಸಲಿಕ್ಕೆ ಕಾಂಗ್ರೆಸ್ ಘೋಷಣೆ ಮಾಡಿದಂತ ಗ್ಯಾರಂಟಿಗಳೇ ಸಾಕು. ಅನ್ನಭಾಗ್ಯದ ಮೂಲಕ ಪ್ರತಿ ಬಿಪಿಎಲ್ ಕುಟುಂಬಕ್ಕೆ ಒಂದು ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನು ಕೊಡುವಂತ ಯೋಜನೆಯನ್ನ ಕಾಂಗ್ರೆಸ್ ಜಾರಿಗೆ ತಂದಿದೆ. 200 ಯೂನಿಟ್ ವಿದ್ಯುತ್, 1800 ರೂಪಾಯಿ ಬೆಲೆ ಬರುವಂತ ವಿದ್ಯುತ್. ಯಾವನೇ ಶ್ರೀಮಂತನೇ ಇರಲಿ, ಆತನ ಮನೆಗೆ 300 ಗ್ರಾಮದಲ್ಲಿ ಯಾವ ಮನೆಯಲ್ಲೂ ವಿದ್ಯುತ್ ನ ಬಿಲ್ ಬರದೇ ಇಲ್ಲ, 0 ವಿದ್ಯುತ್ ಬಿಲ್ ಬರ್ತದೆ. ಯಾವ ಲೈನ್ಮನ್ ಬಂದು ನಿಮ್ಮ ಫೀಸ್ ಅನ್ನು ಕಟ್ ಮಾಡುವಂತ ಪ್ರಮೇಯ ಮುಂದಿನ ದಿನಗಳಲ್ಲಿ ಬರೋದಿಲ್ಲ. ಅದೇ ರೀತಿ ನಿಮ್ಮ ಮಕ್ಕಳಿಗೆ ಡಿಗ್ರಿ ಆಗಿದ್ರೆ, ಡಿಪ್ಲೊಮಾ ಆಗಿದ್ರೆ 3,000 ರೂಪಾಯಿ ಕೊಡುವಂತ ಯೋಜನೆ. ಪ್ರತಿ ಗೃಹಿಣಿಗೆ 2,000 ರೂಪಾಯಿ ಮನೆಯ ಯಜಮಾನಿಗೆ ಕೊಡುವಂತ ಯೋಜನೆ. ಮೊನ್ನೆ ರಾಹುಲ್ ಗಾಂಧಿ ಬಂದು ಘೋಷಣೆ ಮಾಡಿದ್ರು, ಪ್ರತಿ ಮಹಿಳೆಗೆ ಬಸ್ನಲ್ಲಿ ಉಚಿತವಾಗಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸಂಚರಿಸುವಂತ ಯೋಜನೆ. ಪ್ರಿಯಾಂಕಾ ಗಾಂಧಿ ಬಂದು ಘೋಷಣೆ ಮಾಡಿದ್ರು, ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಳ. ಬೇರೆ ಬೇರೆ ರೀತಿಯ ಗ್ಯಾರಂಟಿ ಯೋಜನೆಗಳ ಮೂಲಕ ಇವತ್ತು ಕಾಂಗ್ರೆಸ್ ಜನಮಾನಸದಲ್ಲಿ ಜನರ ವಿಶ್ವಾಸವನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಈ ಗ್ಯಾರಂಟಿ ಯೋಜನೆಗಳೇ ಸಹಕಾರಿಯಾಗುವಂತದ್ದು. ಬಿಜೆಪಿಯ ಜನವಿರೋಧಿ ನೀತಿಗಳನ್ನ ನೀವು ನೋಡಿದ್ರಿ. 40% ಸರ್ಕಾರ ಯಾವ ರೀತಿ ಆಡಳಿತ ಮಾಡಿದೆ ಅನ್ನೋದನ್ನ ನೋಡಿದ್ರಿ. ಆಡಳಿತ ನಡೆಸಲಾಗದೆ ಇವರದೇ ಪಕ್ಷದ ಕಾರ್ಯಕರ್ತ ಸಂತೋಷ್ ಪಾಟೀಲ್ ಅನ್ನೋನು RSS ನ ಕಾರ್ಯಕರ್ತ ಕೇಸರಿ ಶಾಲನ್ನು ಸುತ್ತಕೊಂಡು ಬಂದು ಉಡುಪಿಯ ಲಾಡ್ಜ್ನಲ್ಲಿ ಕೇಸರಿ ಶಾಲನ್ನು ಕುತ್ತಿಗೆಗೆ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾನೆ, ವಿಷ ಸೇವಿಸ್ತಾನೆ. ಆತನ ಬಿಲ್ ಅನ್ನ ಇವರು ಪಾಸ್ ಮಾಡೋದಿಲ್ಲ. ಈಶ್ವರಪ್ಪನವರ ಹೆಸರು SMS ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದು ಇವರ ಪಕ್ಷದಲ್ಲಿ, ಇವರ ಸರ್ಕಾರದಲ್ಲಿ ಇವರ ಕಾರ್ಯಕರ್ತನ ಸ್ಥಿತಿ. ಇನ್ನು ಇದನ್ನ ಮರೆಮಾಚಲಿಕ್ಕೆ, ಇವರ ಆಡಳಿತ ವೈಫಲ್ಯ ಮರೆಮಾಚಲಿಕ್ಕೆ ಹಿಜಾಬ್ ಅನ್ನು ತರುವಂತದ್ದು, ಹಲಾಲ್ ಜಟ್ಕಾ ತರುವಂತದ್ದು, ಮುಸಲ್ಮಾನರಿಗೆ ಜಾತ್ರೆಯಲ್ಲಿ ವ್ಯಾಪಾರ ನಿಷೇಧ ತರುವಂತದ್ದು, ಆಜಾನ್ ಕರೆಯನ್ನ ನಿಷೇಧಿಸುವಂತದ್ದು, ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೋಸ್ಕರ ಮತಾಂತರ ನಿಷೇಧ ಕಾಯ್ದೆ ತರುವಂತದ್ದು, ಈ ರೀತಿಯ ಜನವಿರೋಧಿ ನೀತಿಗಳನ್ನ ತಂದು ಜನರ ಗಮನ ಬೇರೆಡೆಗೆ ಸೆಳೆಯುವಂತಹ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದ್ದನ್ನು ಕಂಡಿದ್ದೇವೆ. ಈ ಸರ್ಕಾರವನ್ನು ಸೋಲಿಸಬೇಕಾಗಿದೆ. ಇಂತಹ ಸರ್ಕಾರವನ್ನು ಸೋಲಿಸಲಿಕ್ಕೆ ಸಿಕ್ಕಂತ ಅವಕಾಶ ಇದು. ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ. ಕಾಂಗ್ರೆಸ್ನ ಬಗ್ಗೆ ಇವತ್ತು ಆರೋಪ ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಕೊಡುಗೆಗಳ ಬಗ್ಗೆ ನಾವು ತಿಳಿ ಹೇಳ್ಕೊಳ್ಬೇಕಾಗಿದೆ. ಇವತ್ತು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಾಡಿದ್ದೇ ಅಭಿವೃದ್ಧಿ. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭಿವೃದ್ಧಿಯ ಕಣ್ಣಿಗೆ ಕಾಣುವಂತದ್ದು. ನಳಿನ್ ಕುಮಾರ್ ಕಟೀಲ್ ಇಲ್ಲಿ 4 ಬಾರಿ ಸಂಸತ್ ಸದಸ್ಯರಾದರು. ಧನಂಜಯ ಕುಮಾರ್ ಅವರು ಹಲವು ಬಾರಿ ಸಂಸತ್ ಸದಸ್ಯರಾದರು. ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಪಂಪೆಲ್ ಫ್ಲೈಓವರ್ ತೋರಿಸಬಹುದು ಅಷ್ಟೇ. ಆದ್ರೆ ಇಲ್ಲಿನ ಪ್ರಪ್ರಥಮ ಸಂಸತ್ ಸದಸ್ಯರಾಗಿದ್ದಂತಹ ಉಳ್ಳಾಲ ಶ್ರೀನಿವಾಸ್ ಮಲ್ಯ ಅವರು ಈ ಮಂಗಳೂರಿಗೆ ಏರ್ಪೋರ್ಟ್ ಅನ್ನು ತರ್ತಾರೆ, ಈ ಮಂಗಳೂರಿಗೆ ಬಂದರನ್ನು ತರ್ತಾರೆ, ಆಕಾಶವಾಣಿ ಕೇಂದ್ರವನ್ನು ತರ್ತಾರೆ, ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ ತರ್ತಾರೆ. ಇವತ್ತೇನೋ ನಾವು ಇಲ್ಲಿ ಸೇತುವೆ ನೋಡ್ತಾ ಇದ್ದೇವೆ ಉಳ್ಳಾಳದಲ್ಲಿ, ಅದನ್ನು ತಂದದ್ದು ಶ್ರೀನಿವಾಸ್ ಮಲ್ಯ. ಈ ರೀತಿ ಬಂದರು, ಏರ್ಪೋರ್ಟ್, ಬೇಕಾದಷ್ಟು ಯೋಜನೆಗಳನ್ನು ಶ್ರೀನಿವಾಸ್ ಮಲ್ಯ ತರ್ತಾರೆ. ರೈಲ್ವೆ ಮಾರ್ಗವನ್ನ ಮಂಗಳೂರಿನಿಂದ ಬೆಂಗಳೂರಿಗೆ ಹೈವೇ ಅನ್ನು ತಂದದ್ದು ಶ್ರೀನಿವಾಸ್ ಮಲ್ಯ. ಇವರ ಸಾಧನೆಗಳೇನಿದೆ. ಆನಂತರ ಬಂದ ಜನಾರ್ದನ ಪೂಜಾರಿ ಸಾಲವನ್ನು ಕೊಟ್ಟು ಇಲ್ಲಿನ ಜನರ ಆರ್ಥಿಕವಾಗಿ ಜನರನ್ನ ಮೇಲೆತ್ತಾರೆ. ಇದು ಕಾಂಗ್ರೆಸ್ನ ಕೊಡುಗೆ. ಈ ಕೊಡುಗೆಗಳ ಬಗ್ಗೆ ಜನರಿಗೆ ತಿಳಿ ಹೇಳ್ಕೊಳ್ಬೇಕಾಗಿದೆ. ಇವತ್ತು ಕಾಂಗ್ರೆಸ್ನ ದೇಶಾಭಿಮಾನವನ್ನು ಪ್ರಶ್ನೆ ಮಾಡುವಂತವರು ಇದ್ದಾರೆ. ದೇಶಭಕ್ತಿಯಲ್ಲಿ ಕಾಂಗ್ರೆಸ್ಗೆ ಸರಿಸಾಟಿಯಾಗುವಂತವರು ಯಾರು ಇಲ್ಲ. ಮೋದಿಯ ದೇಶಭಕ್ತಿ ಏನಿದೆ, ಅಮಿತ್ ಶಾ ದೇಶಭಕ್ತಿ ಏನಿದೆ, ಇದು ಬೂಟಾಟಿಕೆಯ ದೇಶಭಕ್ತಿ. 2 ಬಾರಿ ಪಾಕಿಸ್ತಾನ ಈ ದೇಶದ ಮೇಲೆ ಯುದ್ಧ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಮೊದಲನೇ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಭಾರತೀಯ ಸೈನ್ಯದ ಜೊತೆ ಸೇರಿ ಕಾಂಗ್ರೆಸ್ನ ಈ ಸರ್ಕಾರ ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ಟು ಪಾಕಿಸ್ತಾನವನ್ನು ಸೋಲಿಸಿ ಮತ್ತು ತನ್ನ ನೀಚ ಬುದ್ಧಿಯನ್ನು ಪಡೆದ ಪಾಕಿಸ್ತಾನ ಮತ್ತೆ ದಾಳಿ ಮಾಡಿದಾಗ ಪಾಕಿಸ್ತಾನವನ್ನ 2 ಭಾಗ ಮಾಡಿ ಬಾಂಗ್ಲಾದೇಶವನ್ನು ಸೃಷ್ಟಿ ಮಾಡಿದ್ದು ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ಇದು ಕಾಂಗ್ರೆಸ್ನ ದೇಶಭಕ್ತಿ. ಚೈನಾ ಬಂದಾಗ ಚೈನಾವನ್ನು ತೋರಿಸಿದ್ದು, ಸೋಲಿಸಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಇದು ಕಾಂಗ್ರೆಸ್ನ ದೇಶಭಕ್ತಿ. ಈ ದೇಶಭಕ್ತಿಯನ್ನು ಪ್ರಶ್ನಿಸುವಂತವರು ಇದ್ದಾರೆ. ಇಂತಹ ನಕಲಿ ಬೂಟಾಟಿಕೆಯ ದೇಶಭಕ್ತರಿಗೆ ಈ ಕಾಂಗ್ರೆಸ್ನ ದೇಶ ಪ್ರೇಮವನ್ನು ತಿಳಿ ಹೇಳ್ಕೊಳ್ಬೇಕಾಗಿದೆ. ಇವತ್ತು ದೇಶದ ಸಂಪತ್ತನ್ನು ಮಾರುವಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯ ದೇಶ ಪ್ರೇಮವನ್ನು ಪ್ರಶ್ನೆ ಮಾಡುವಂತವರು ನೇರವಾಗಿ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಮೋದಿಯ ದೇಶ ಪ್ರೇಮದ ಬಗ್ಗೆ. ಅದಾನಿ ಅಂಬಾನಿಯ ಹೆಸರಿನಲ್ಲಿ ನೀವು ಇಡೀ ದೇಶದ ಸಂಪತ್ತನ್ನ ಮಾರಿದ್ರಿ. ಮಂಗಳೂರು ಏರ್ಪೋರ್ಟ್ ಅನ್ನು ಅದಾನಿ ಕೊಟ್ರಿ, ಬಂದರನ್ನ ಕೊಟ್ರಿ, ದೇಶದ ಎಲ್ಲ ಸಂಪತ್ತನ್ನ ಕೊಟ್ರಿ. 3,500 ಕೋಟಿ ರೂಪಾಯಿಯನ್ನ ಯಾರು ಇನ್ವೆಸ್ಟ್ ಮಾಡಿದ್ರು ಅಂತ ಕೇಳಿದ್ರೆ ರಾಹುಲ್ ಗಾಂಧಿಯ ಮನೆಗೆ ದೆಹಲಿ ಪೊಲೀಸ್ ಅನ್ನ ಕಳಿಸ್ತೀರಿ. ರಾಹುಲ್ ಗಾಂಧಿಯ ಭಾಷಣವನ್ನ ಸಂಸತ್ ಕಲಾಪದಿಂದ ಡಿಲೀಟ್ ಮಾಡಿಸ್ತೀರಿ. ರಾಹುಲ್ ಗಾಂಧಿಯ ಮನೆಗೆ ದಾಳಿ ಮಾಡಿ ಅವರ ಮನೆಯನ್ನ ಖಾಲಿ ಮಾಡಿಸ್ತೀರಿ. 55 ಗಂಟೆಗಳ ಕಾಲ ರಾಹುಲ್ ಗಾಂಧಿಯನ್ನ ವಿಚಾರಣೆಗೊಳಪಡಿಸ್ತೀರಿ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, 4-5 ಅಧಿಕಾರಿಗಳು ಕೂತು ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಮಾಡುವಂತದ್ದು. ಯಾಕಂದ್ರೆ ಮಾನಸಿಕವಾಗಿ ಕುಗ್ಗಿ ಆತ ಈ ಹೋರಾಟದಿಂದ ಹಿಂದೆ ಹೋಗ್ಲಿ ಅಂತ.
ಸೋನಿಯಾ ಗಾಂಧಿಯನ್ನ ಪ್ರಶ್ನೆ ಮಾಡಬೇಕಾದ್ರೆ ಆಕೆಯ ಮಗಳು ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ, ನನ್ನ ತಾಯಿಗೆ ಹುಷಾರಿಲ್ಲ, ಔಷಧಿಯನ್ನು ತಗೊಂಡೋಗಿ ನಾನು ಪಕ್ಕ ಕೂರ್ತೇನೆ ವಿಚಾರಣೆ ಮಾಡಬೇಕಾದ್ರೆ ಅಂತೆ. ಅದಕ್ಕೂ ಅವಕಾಶ ಕೊಡೋದಿಲ್ಲ ಈ ಸರ್ಕಾರ. ಇದು ಮೋದಿಯ ಸರ್ವಾಧಿಕಾರದ ನೀತಿ. ಈ ರೀತಿ ತಾಯಿ ಮಗನ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಈ ದೇಶದಲ್ಲಿ ಏನೊಂದು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಹೋರಾಟ ಇದೆ, ಇದನ್ನು ಸೋಲಿಸುವಂತಹ ಪ್ರಕ್ರಿಯೆಯನ್ನ ಇವತ್ತಿನ ಮೋದಿ ಸರ್ಕಾರ ಮಾಡ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿಯ ಆದರ್ಶ ಮತ್ತು ತನ್ನ ತಂದೆ ಮತ್ತು ಅಜ್ಜಿಯ ಬಲಿದಾನದ ಇತಿಹಾಸವನ್ನ ಹೊಂದಿರುವಂತಹ ಕುಟುಂಬದಿಂದ ಬಂದಂತವರು. ಅವರು ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅನ್ನೋದನ್ನ ಅವರು ಹಲವು ಮಾತುಗಳ ಮೂಲಕ, ಹೋರಾಟಗಳ ಮೂಲಕ ತೋರಿಸಿದ್ದಾರೆ. ಹೀಗಾಗಿ ಈ ಚುನಾವಣೆ ನಾನು ಹೇಳಿದಾಗೆ ಕೋಮುವಾದಿಗಳು ಮತ್ತು ಜಾತ್ಯತೀತವಾದಿಗಳ ನಡುವಿನ ಸಂಘರ್ಷ. ಉಳ್ಳಾಳದಲ್ಲಿ ಈಗೆಲ್ಲ ಕರಪತ್ರ ಕೊಡುವಂತವರು ಬಂದು ಹೇಳ್ತಾ ಇದ್ದಾರೆ, ಉಳ್ಳಾಳದಲ್ಲಿ ಸ್ಟೇಡಿಯಂ ಬರಲಿಲ್ಲ, ಉಳ್ಳಾಳದಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರಲಿಲ್ಲ ಅಂತೆಲ್ಲ ಕೆಲ ಕರಪತ್ರಗಳಲ್ಲಿ ನೋಡಿದೆ ವಿರೋಧ ಪಕ್ಷದವರು. ಆದ್ರೆ ಯಾರು ಕೇಳದೆ ಈ ಉಳ್ಳಾಳವನ್ನ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಿದ್ದು ಯುಟಿ ಖಾದರ್ ಅವರು. 9 ವರ್ಷ ಮೂಡಬಿದ್ರೆಯನ್ನ ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಲಿಕ್ಕೆ ಅಲ್ಲಿನ ಪಕ್ಷಗಳು ಮತ್ತು ನಾಯಕರು ಹೋರಾಟ ಮಾಡ್ತಾರೆ. ಇಲ್ಲಿ ಯಾರು ಕೇಳಿಲ್ಲ, ನಾವು ಕೇಳಿಲ್ಲ, ನೀವು ಕೇಳಿಲ್ಲ, ಯಾವ ಪಕ್ಷನೂ ಕೇಳಿಲ್ಲ. ಆದ್ರೆ ಯುಟಿ ಖಾದರ್ ಇದನ್ನ ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡ್ತಾರೆ. ತಾಲೂಕು ಕೇಂದ್ರ ಆದ್ರೆ ಏನು? ತಾಲೂಕು ಕೇಂದ್ರ ಆದ್ರೆ ತಾಲೂಕು ಕಚೇರಿ ಬರ್ತದೆ, ಉಪವಿಭಾಗಾಧಿಕಾರಿಗಳ ಕಚೇರಿ ಬರ್ತದೆ, RTO ಕಚೇರಿ ಬರ್ತದೆ, ಅಗ್ನಿಶಾಮಕ ಠಾಣೆ ಬರ್ತದೆ, ತಾಲೂಕು ಮಟ್ಟದ ಕ್ರೀಡಾಂಗಣ ಬರ್ತದೆ, 200 ಬೆಡ್ಡಿನ ಆಸ್ಪತ್ರೆ ಬರ್ತದೆ, ಕೃಷಿ ಇಲಾಖೆಯ ಕಚೇರಿ ಬರ್ತದೆ, ಅಲ್ಪಸಂಖ್ಯಾತರ ಇಲಾಖೆಯ ಕಚೇರಿ ಬರ್ತದೆ, ಉಪವಿಭಾಗ ನೋಂದಣಿ ಅಧಿಕಾರಿಗಳ ರಿಜಿಸ್ಟ್ರೇಷನ್ ಏನ್ ಮಾಡ್ತೇವೆ ಸೈಟ್ಗಳನ್ನ ಅದರ ಕಚೇರಿ ಬರ್ತದೆ. ಎಲ್ಲ ಕಚೇರಿಗಳು ಉಳ್ಳಾಳ ತಾಲೂಕಿನಲ್ಲಿ ಬರಲೇಬೇಕು. 40 ಇಲಾಖೆಯ ಕಚೇರಿಗಳು ಈ ತಾಲೂಕು ಕೇಂದ್ರ ಆದ್ಮೇಲೆ ಬರಲೇಬೇಕು. ಇನ್ನು ಯಾರು ಕರಪತ್ರ ಕೊಡ್ತಾ ಇದಾರೋ ಅವ್ರಿಗೆ ಗೊತ್ತಿಲ್ಲ. ಈ ರೀತಿಯ ಅಭಿವೃದ್ಧಿಯನ್ನ ನಾವು ಕೇಳದೇನೆ ಉಳ್ಳಾಳಕ್ಕೆ ತಂದುಕೊಟ್ಟದ್ದು ಯುಟಿ ಖಾದರ್. ಬೇರೆ ಬೇರೆ ಭಾವನಾತ್ಮಕ ವಿಷಯಗಳನ್ನು ತಂದು ಇವತ್ತು ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಒಬ್ಬರು ಭಾಷಣ ನಾನು ಕೇಳಿದೆ, ವಿಡಿಯೋದಲ್ಲಿ ಬಂತು. ಹಿಜಾಬ್ ವಿಷಯದಲ್ಲಿ DK ಶಿವಕುಮಾರ್ ತನ್ನ ಪಕ್ಷದ ಕಾರ್ಯಕರ್ತರು ಮಾತಾಡಬಾರದು ಅಂತ ಫರ್ಮಾನ್ ಹೊರಡಿಸಿದ್ರು. ಇಲ್ಲ ಅನ್ನೋದಿಲ್ಲ. ಹಿಜಾಬ್ ಸೂಕ್ಷ್ಮ ವಿಷಯ. ಒಂದು ಕಡೆ DK ಶಿವಕುಮಾರ್ ನಮ್ಮ ಜಮೀರ್ ಅಹಮದ್ ಖಾನ್ ಮಾತಾಡ್ತಾ ಹೇಳ್ತಾರೆ, ಹಿಜಾಬ್ ಇಲ್ಲದೆ ಹೋದ್ರೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗುತ್ತೆ ಅಂತ. ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹಿಜಾಬ್ ಇಲ್ಲದೆ ಹಲವು ಸಮುದಾಯದ ಜನ ಈ ದೇಶದಲ್ಲಿ ಬದುಕ್ತಾ ಇದ್ದಾರೆ. ಕೆಲವರು ಹಿಜಾಬ್ ಹಾಕಿದ್ರೆ, ಕೆಲವರು ತಲೆಗೆ ಸೆರಗಾಕ್ತಾರೆ, ಕೆಲವರು ಹಾಕೋದೇ ಇಲ್ಲ. ಆದ್ರೆ ಎಲ್ಲರೂ ಗೌರವಯುತ ಬದುಕನ್ನು ಬದುಕ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರ ಮಾತನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಈ ಸೂಕ್ಷ್ಮ ವಿಚಾರದಲ್ಲಿ ನೀವುಗಳು ಪರಸ್ಪರ ವಿರುದ್ಧವಾದ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಹೇಳ್ಬಿಟ್ಟು 3 ಜನರ ಒಂದು ಸಮಿತಿಯನ್ನ ಮಾಡಿ ಈ ವಿಷಯದಲ್ಲಿ ಅವರು ಮಾತಾಡ್ಲಿ ಅಂತಾರೆ ಹೊರತು ಹಿಜಾಬ್ ವಿಷಯದಲ್ಲಿ ಯಾರೂ ಮಾತಾಡಬಾರದು ಅಂತ ಹೇಳ್ಬಿಟ್ಟು ಅವರು ಹೇಳೋದೇ ಇಲ್ಲ. ದಿಕ್ಕು ತಪ್ಪಿಸುವಂತ ಪ್ರಕ್ರಿಯೆಗಳು. ಖಾದರ್ ಅವರ ಮೇಲೆ 3,500 ಕೋಟಿ ರೂಪಾಯಿ ಆರೋಪವನ್ನ ಮಾಡಿದ್ರಲ್ಲ, ಈ ರೀತಿಯ ಆರೋಪಗಳು. ಏನ್ ಆರೋಪ? ಬ್ಯಾಂಕ್ ಅಲ್ಲಿ ಅವರ ಅಕೌಂಟ್ ನಲ್ಲೇ ಹಣ ಇದೆ. ಅಕೌಂಟ್ ಭಾರತದಲ್ಲಿ ಆಧಾರ್ ಕಾರ್ಡ್ ಇಂದ ಅಕೌಂಟ್ ತೆರೆಯಕ್ಕಾಗಲ್ಲ. ವಿದೇಶದಲ್ಲಿ ಅಕೌಂಟ್ ತೆರಿಬೇಕಾದ್ರೆ ಒಂದು ಆತನಲ್ಲಿ ವೀಸಾ ಇರಬೇಕು, ಆತನಲ್ಲಿ ಅಲ್ಲಿನ ID ಕಾರ್ಡ್ ಇರಬೇಕು, ಇಲ್ದಿದ್ರೆ ಆತ GCCಯ ಗಲ್ಫ್ ರಾಷ್ಟ್ರದ ಪ್ರಜೆಯಾಗಿರಬೇಕು. ಖಾದರ್ ಅವರಿಗೆ ವೀಸಾ ಇಲ್ಲ, ID ಇಲ್ಲ. ಇವರ ಮೇಲೆ ಇಂಥ ಆರೋಪವನ್ನ ಮಾಡಿ ಅದನ್ನು ಸಾಬೀತುಪಡಿಸಲಾಗದೆ ಗಾಳಿಯಲ್ಲಿ ಗುಂಡು ಅಂತಾರಲ್ಲ, ಈ ರೀತಿ ಆರೋಪ ಮಾಡಿದ್ದನ್ನು ಕಂಡಿದೆ. ಹೀಗಾಗಿ ಇಂಥ ಗೊಂದಲಗಳಿಗೆ ತಾವು ಒಳಗಾಗದೆ, ಭಾವನಾತ್ಮಕ ವಿಷಯಗಳಿಗೆ ಒಳಗಾಗದೆ ತಾವುಗಳು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು. ಯಾಕಂದ್ರೆ ದೇಶ ಬದಲಾಗಬೇಕಾದ್ರೆ ಈ ಒಂದು ಸರ್ಕಾರ ಬದಲಾಗಲೇಬೇಕು, ರಾಜ್ಯ ಬದಲಾಗಬೇಕಾದ್ರೆ ಈ ಸರ್ಕಾರ ಬದಲಾಗಬೇಕು. ಅದಕ್ಕಿರುವಂತದ್ದು ವೋಟಿಂಗ್ ಪವರ್ ಮಾತ್ರ ನಮ್ಮಲ್ಲಿರುವಂತದ್ದು, ಬೇರೆ ಇಲ್ಲ. ಮತ್ತೆ ಈ ಒಂದು ಅವಕಾಶ ತಪ್ಪಿದ್ರೆ ಮತ್ತೆ 5 ವರ್ಷ ಸಂಕಷ್ಟವನ್ನು ಅನುಭವಿಸಬೇಕು. ಆ ಕಾರಣಕ್ಕೆ ನನ್ನ ಮತದಾರ ಬಂಧುಗಳೇ, ನಿಮ್ಮಲ್ಲಿ ಕೇಳೋದಿಷ್ಟೇ, ನಿಮ್ಮ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಒಂದು ಅವಕಾಶವಾಗಿದೆ ಮತದಾನ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಯುಟಿ ಖಾದರ್ ಅನ್ನ ಕಳೆದ ಸಾರಿ 20,000 ಮತಗಳಿಂದ ಗೆಲ್ಲಿಸಿದ್ದೀರಿ, ಅದರ ಡಬಲ್ ಅಂತರದಿಂದ ಗೆಲ್ಲಿಸಿ ಅಂತ ಕೇಳ್ಕೊಳ್ತೇನೆ. ಯಾವ ರೀತಿ ಗೆಲ್ಲಿಸಬೇಕು ಅಂದ್ರೆ, ಏನ್ ಇವತ್ತು ಬಿಜೆಪಿ ಬೇರೆ ಪಕ್ಷದಲ್ಲಿದೆ, ಅವ್ರು ಇವತ್ತು ಏನ್ ಹೇಳ್ತಾ ಇದ್ದಾರೆ, ಯುಟಿ ಖಾದರ್ ಮುಂದೆ ಗೆಲ್ಲಿಕ್ ಸಾಧ್ಯ ಇಲ್ಲ ಅಂತ. ಆ ಮಾತನ್ನ ಮುಂದಿನ ಸಾರಿ ನನಗೆ ಟಿಕೆಟ್ ಬೇಡ, ಸಂತೋಷ್ ಕುಮಾರ್ ಬೋಳಿ ಅವರು ಹೇಳ್ಬೇಕು ನನಗೆ ಟಿಕೆಟ್ ಬೇಡ, ಸತೀಶ್ ಕುಂಬಳ ಹೇಳ್ಬೇಕು ನನಗೆ ಟಿಕೆಟ್ ಬೇಡ, ಇನ್ನು ಬೇರೆ ಪಕ್ಷದವರು ಪರಂಗಿಪೇಟೆ ಅವರು ಇವರು ಹೇಳ್ಬೇಕು ಖಾದರ್ ಮುಂದೆ ನಿಂತರೆ ನಾವು ಗೆಲ್ಲಿಕ್ ಸಾಧ್ಯ ಇಲ್ಲ, ನನಗೆ ಬೇಡ ಅಂತ ಹೇಳ್ಬೇಕು. ಆ ಮಟ್ಟದ ಒಂದು ವಿಜಯವನ್ನು ನೀವು ತಂದುಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಪ್ರಚಾರ ಸಭೆಯಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ಅಶ್ರಫ್ KC ರೋಡ್ ಅವರಿಗೆ 300 ವಲಯ ಕಾಂಗ್ರೆಸ್ನ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ, ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರಿಕೊಂಡಂತ DCC ವಕ್ತಾರರಾದಂತ ಫಾರೂಕ್ ಉಳ್ಳಾಲ್ ರವರು,
ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ವಕ್ತಾರರಾದಂಥ ದಿನೇಶ್ ರೈ ಅವರು, ಜಿಲ್ಲಾ ಉಳ್ಳಾಲ ಮೈನಾರಿಟಿ ಘಟಕದ ಅಧ್ಯಕ್ಷರಾದಂಥ ಅಲ್ವಿನ್ ಡಿಸೋಜರ್ ಅವರು, ಅದೇ ರೀತಿ ಕೆಪಿಸಿಸಿ ವಕ್ತಾರರಾದಂಥ ಅಭಿಷೇಕ್ ಉಳ್ಳಾಲ್ ರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ನಮ್ಮ ಜೊತೆ ವೇದಿಕೆಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ಡಿಸಿಸಿ ಸದಸ್ಯರಾದಂಥ ಸುರೇಶ್ ಭಟ್ನಗರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ, ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೊಂದಿಗೆ ಮತಯಾಚನೆಯನ್ನು ಮಾಡಲಿಕ್ಕಿದ್ದಾರೆ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಹಾಜಿ ಇಬ್ರಾಹಿಂ ಕೋಡ್ಜಾಲ್ ರವರು. ಈಗಾಗಲೇ STPಯಲ್ಲಿ ಇದ್ದು ಅದರ ಸಮಸ್ತ ವಿಚಾರಗಳನ್ನು ಮನನ ಮಾಡಿಕೊಂಡು ಇದೊಂದು ಕೋಮುವಾದಿ ಪಕ್ಷ, ಈ ದೇಶವನ್ನು ಆಳಲಿಕ್ಕೆ ಕೋಮುವಾದಿ ಪಕ್ಷದಿಂದ ಸಾಧ್ಯ ಇಲ್ಲ ಎಂಬುದನ್ನು ಮನಗಂಡು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅಶ್ರಫ್ KC ರೋಡ್ನವರು. ಈಗ ನಾನು ಅದರ ಮುಂದುವರಿದ ಭಾಗವಾಗಿ ಹೇಳುವುದಿದ್ದರೆ, ಭಾರತ ದೇಶ ಎಂಬುದು ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ವರ್ಗ, ಅನೇಕ ಭಾಷೆಗಳನ್ನಾಡುವ ಒಂದು ವಿಶಿಷ್ಟವಾದ ದೇಶ. ಇಲ್ಲಿರ್ತಕ್ಕಂಥ ವಿಶೇಷತೆ ಏನು ಅಂತ ಹೇಳಿದರೆ ವಿವಿಧತೆಯಲ್ಲಿ ಏಕತೆ. ನಾವು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು, ಸಿಖ್ಖರು, ಪಾರ್ಸಿಗಳು ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ಹಾಗೆ ಜೀವನ ಮಾಡಬೇಕಿದ್ದರೆ, ನಮ್ಮಲ್ಲಿ ಭಾತೃತ್ವ ಮೂಡಬೇಕಿದ್ದರೆ, ಇಲ್ಲಿ ಕೋಮು ಸೌಹಾರ್ದತೆ ಮೂಡಿರಬೇಕಿದ್ದರೆ ಸರ್ವ ಧರ್ಮೀಯರಿಂದ ಕೂಡಿದ ಒಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಅದರಿಂದ ಮಾತ್ರ ಸಾಧ್ಯ ಎಂಬುದನ್ನು ನಾವು ಹಿಂದಿನ ಕಳೆದ 70 ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. ಇವತ್ತು BJP ಅವರು ಕೇಳ್ತಾರೆ, 70 ವರ್ಷದಲ್ಲಿ ನೀವು ಏನು ಮಾಡಿದ್ದೀರಿ? ಅವರಿಗೆ ಇವತ್ತು ನಾವು ಪ್ರಶ್ನೆಗೆ ಉತ್ತರ ಕೇಳಬೇಕು. ಈ ಸಂಕ ಮಾಡಿದವರು ಯಾರು? ಇಲ್ಲಿ ಹಾರ್ಬರ್ ಮಾಡಿದವರು ಯಾರು? ಇಲ್ಲಿ ಏರ್ಪೋರ್ಟ್ ಮಾಡಿದವರು ಯಾರು? ಇಲ್ಲಿ ನ್ಯಾಷನಲ್ ಹೈವೇ ಮಾಡಿದವರು ಯಾರು? ಈ ರಸ್ತೆಗೆ ಡಾಮರೀಕರಣ ಮಾಡಿದವರು ಯಾರು? ಇಲ್ಲಿ ಆಸ್ಪತ್ರೆ ಮಾಡಿದವರು ಯಾರು? ಇಲ್ಲಿ ಯೂನಿವರ್ಸಿಟಿ ಮಾಡಿದವರು ಯಾರು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಾಂಗ್ರೆಸ್. ಆದ್ದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರು ಇವತ್ತು ಮತದಾರರಿಗೆ ಮತ ಕೇಳಲಿಕ್ಕೆ ನಮ್ಮ ಸಾಧನೆಗಳನ್ನು ಹೇಳಿದರೆ ಮಾತ್ರ ಸಾಧ್ಯ ಆಗ್ತದೆ. ಇವತ್ತು ಪ್ರಪ್ರಥಮ ಪ್ರಧಾನಮಂತ್ರಿಗಳಂತಹ ಜವಾಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಪ್ರಪ್ರಥಮ ಪ್ರಧಾನಮಂತ್ರಿಗಳಂತ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆಗಳನ್ನು ಘೋಷಣೆ ಮಾಡಿ ಇಲ್ಲಿರ್ತಕ್ಕಂಥ ಬಾಕ್ರಾ ನಂಗಲ್ ಅಂತಹ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು, ರೂರ್ಕೇಲದಂತಹ ದೊಡ್ಡ ದೊಡ್ಡ ಉಕ್ಕಿನ ಸ್ಥಾವರಗಳನ್ನು ಮಾಡಿದ ಕಾರಣ ದೇಶ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಯಿತು. ಆ ಬಳಿಕ ಬಂದಂತಹ ಇಂದಿರಾ ಗಾಂಧಿಯವರು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿ ಬಡವರಿಗೂ ಕೂಡ ಬ್ಯಾಂಕ್ಗಳ ಬಾಗಿಲು ತೆರೆದಂತಹ ನಿದರ್ಶನವನ್ನ ನಾವು ನೋಡಿದ್ದೇವೆ. ಭೂ ಮಸೂದೆಯನ್ನ ಪಾಸು ಮಾಡಿ ಬಡ ಗೇಣಿದಾರರನ್ನ ಭೂಮಾಲಕರನ್ನಾಗಿ ಪರಿವರ್ತನೆ ಮಾಡಿದ ಇತಿಹಾಸ ನಮ್ಮ ಕಣ್ಣ ಮುಂದೆ ಇದೆ. ದೇವರಾಜ ಅರಸೂರವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾಗಿ ಬಹಳ ಒಳ್ಳೆಯ ಜಾತೀಯತೆಯಲ್ಲಿ ನಮಗೆ ಸಹಕಾರವನ್ನು ಮಾಡಿದ ನೆನಪು ನಮಗೆ ಇದೆ. ಬಂಗಾರಪ್ಪನವರು ಕೃಷಿಕರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟ ನಿದರ್ಶನ ನಮ್ಮ ಮುಂದೆ ಇದೆ. ಅಕ್ರಮ ಸಕ್ರಮಗಳ ಮೂಲಕ ಬಡವರಿಗೆ ಭೂಮಿ ಕೊಟ್ಟ ನಿದರ್ಶನ ನಮ್ಮ ಮುಂದೆ ಇದೆ. ಇವತ್ತು ಸಿದ್ದರಾಮಯ್ಯನವರು 94CC ಮೊದಲ ಕಾರ್ಯಕ್ರಮದಿಂದ ಇವತ್ತು ಲಕ್ಷಾಂತರ ಮಂದಿಗೆ ಹಕ್ಕುಪತ್ರ ನೀಡಿದ ನಿದರ್ಶನ ನಮ್ಮ ಮುಂದೆ ಇದೆ. ಉಚಿತವಾಗಿ ಅಕ್ಕಿ ಕೊಟ್ಟಂತ ನಿದರ್ಶನ ನಮ್ಮ ಮುಂದೆ ಇದೆ. ಮಕ್ಕಳಿಗೆ ಉಚಿತವಾಗಿ ಹಾಲು ಕೊಟ್ಟಂತ ಇತಿಹಾಸ ನಮ್ಮ ಮುಂದೆ ಇದೆ. ಇದೆಲ್ಲ ಇತಿಹಾಸಗಳನ್ನ, ಸಾಧನೆಗಳನ್ನ ಬಡವರಿಗೆ, ಮತದಾರರಿಗೆ ಹೇಳುವಲ್ಲಿ ನಾವು ಹಿಂಜರಿಕೆ ಮಾಡಬಾರ್ದು. ನಾವೆಲ್ಲ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಮನೆ ಮನೆಗೆ ಹೋಗಿ ವಿಚಾರವನ್ನು ಹೇಳಿ, ಸುಳ್ಳನ್ನು ಹೇಳಿ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಮುಸ್ತಫರ್ ಅವರು 1980ರಲ್ಲಿ ನಾವೆಲ್ಲ ಆಗಿನ ಶಾಸಕರಂತ ದಿವಂಗತ ಮರ್ಹೂಮ್ UT ಪರಿಸರ ಒಂದು ಬೇಡಿಕೆ ಇಟ್ಟಿದ್ದೆವು. ಇಲ್ಲಿ ಶಾಶ್ವತವಾದ ನೀರಿನ ಪರಿಹಾರವನ್ನು ತಾವು ಯೋಜನೆ ಮಾಡಬೇಕು ಅಂತ. ಅದಕ್ಕೆ ಅವರು ಆ ಉತ್ತರ ಕೊಟ್ಟಿದ್ದನ್ನು ಅವರು ಹೇಳಿದ್ದಾರೆ. ಇವತ್ತು ಅವರತ್ತ ಮಗ UT ಖಾದರ್ ಅವರು ಇವತ್ತು ನಮ್ಮ ದೊಡ್ಡ ಒಂದು ಅಣೆಕಟ್ಟು ಮತ್ತು ಸಂಕ ಇದನ್ನ ಮಾಡಿ ಇನ್ನು
ಕೆಲವು ತಿಂಗಳುಗಳಲ್ಲಿ ಉದ್ಘಾಟನೆ ಆಗ್ತದೆ. ಆ ಬಳಿಕ ಬಹುಶಃ ಮಂಗಳೂರು ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಇರುವುದೇ ಇಲ್ಲ. ನಾವು 30 ವರ್ಷಗಳ ಹಿಂದೆ ಇಟ್ಟ ಬೇಡಿಕೆಯನ್ನ ಫರೀದರವರ ಸುಪುತ್ರ ಇವತ್ತು UT ಖಾದರ್ ಶಾಸಕರಾಗಿ ಬಂದ ಬಳಿಕ ನಾನು ಮಾಡಿದೆ. ಇವತ್ತು ನಿಮಗೆಲ್ಲ ಗೊತ್ತಿ, ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿರುವಾಗ ನಮ್ಮ ಮೂಡಬಿದಿರೆ ತಾಲೂಕು ಮಾಡಬೇಕಂತ ನಾವು ಸ್ಟ್ರೈಕ್ ಮಾಡಿದ ನಿದರ್ಶನ ಇದೆ. ಆದರೆ ಈ ಉಳ್ಳಾಲ ತಾಲೂಕು ನಮ್ಮ ಎಲ್ಲ ಬೇಡಿಕೆಯಂತೆ ಶಾಸಕರು ಇವತ್ತು ಬಹಳ ಕ್ಷಿಪ್ರವಾಗಿ ಮಾಡಿಕೊಟ್ಟಿದ್ದಾರೆ. ನಾವೇನು ಸ್ಟ್ರೈಕ್ ಮಾಡಲಿಕ್ಕೆ ಅವಕಾಶವೇ ಕೊಡಲಿಲ್ಲ. ಇದು ಏನು ತೋರಿಸ್ತದೆ ಅಂತ ಹೇಳಿದರೆ, ನಾವು ಮತ ಕೊಟ್ಟಾಗ UT ಖಾದರ್ನಿಂದ ಬಹಳ ನಿರೀಕ್ಷೆಯನ್ನ ಹೊಂದಿದ್ದೇವೆ. ಈ ಕ್ಷೇತ್ರದಲ್ಲಿ ಒಳ್ಳೆಯ ರಸ್ತೆ ಆಗಬೇಕು, ಈ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು, ಈ ಕ್ಷೇತ್ರದಲ್ಲಿ ಆಸ್ಪತ್ರೆಯ ವ್ಯವಸ್ಥೆ ಆಗಬೇಕು, ಈ ಕ್ಷೇತ್ರದಲ್ಲಿ ಜೂನಿಯರ್ ಕಾಲೇಜಿನ ಅವಶ್ಯಕತೆ ಇದು ಆಗಬೇಕು, ಎಲ್ಲವನ್ನ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಕೊಟ್ಟ ಮತಕ್ಕೆ ತಕ್ಕ ಉತ್ತರವನ್ನು ಅವರ ಸಾಧನೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇವತ್ತು UT ಖಾದರ್ ಅವರ ಬಗ್ಗೆ ಮತ ಕೇಳಲಿಕ್ಕೆ ನಮಗೆ ಯಾರಿಗೂ ಹಿಂಜರಿಕೆ ಇಲ್ಲ. ಇವತ್ತು ಅವರನ್ನು ಟೀಕೆ ಮಾಡುವಂತಹ STPಯ ಯುವಕರಲ್ಲಿ ನನ್ನ ವಿನಂತಿ, ನೀವು ಇವತ್ತು ಮುಸ್ಲಿಂ ಸಮುದಾಯದ ಓಟನ್ನ ಡಿವೈಡ್ ಮಾಡಿ ಬಿಜೆಪಿಯನ್ನ ಭರಿಸಲಿಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ? ನೀವೇನು ಗೆಲ್ತೀರಾ? ಆದ್ದರಿಂದ ನಾವು ಮುಸಲ್ಮಾನ ಯುವಕರು ಬಹಳ ಯುವತಿಯರು ಆಲೋಚನೆ ಮಾಡಬೇಕು. ನಾವು ಎಲ್ಲಿಯಾದರೂ ಅವರ ಅಪಪ್ರಚಾರಕ್ಕೆ ಒಳಗಾಗಿ ನಮ್ಮ ಒಂದು ಮತವನ್ನು SDಗೆ ಕೊಟ್ಟರೆ ಅದು ಬಿಜೆಪಿಗೆ 2 ಮತವಾಗಿ ಪರಿಣಮಿಸುತ್ತದೆ. ಆದ್ದರಿಂದ ನಾವೆಲ್ಲರೂ ಬಹಳ ಜಾತ್ಯತೀತ, ಇವತ್ತು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಕೂಡ ನಾವು ಸಹೋದರ ಸಹೋದರಿಯಂತೆ ಬಾಳಬೇಕು. ಇಲ್ಲಿ ಕೋಮು ಸೌಹಾರ್ದತೆ ಬೇಕು. ಇವತ್ತು UT ಖಾದರ್ ಅವರ ಬಗ್ಗೆ ಅನೇಕ ಹಿಂದೂ ನನ್ನ ಸಹೋದರ ಸಹೋದರಿ ಒಳ್ಳೆಯ ಮಾತುಗಳನ್ನು ಹೇಳಿದ ನನ್ನ ಕೇಳಿದ್ದೇನೆ. ನನ್ನ ಕ್ರೈಸ್ತ ಸಹೋದರ ಸಹೋದರಿಯರು ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದಕ್ಕೆ ಯಾಕೆ ಅಂತ ಹೇಳಿದ್ರೆ, ಅವರು ಜಾತ್ಯತೀತ ನೆಲೆಯಲ್ಲಿ ಇವತ್ತು ಈ ಕ್ಷೇತ್ರದ ಅಭಿವರ್ಧನೆ ಸಾಧ್ಯ. ಇಲ್ಲಿ ದೇವಸ್ಥಾನಕ್ಕೆ ಸಮಸ್ಯೆ ಇದೆ, ಅದನ್ನ ಅವರು ನಿಗಣನೆ ಮಾಡಿದ್ದಾರೆ. ಇಲ್ಲಿ ಚರ್ಚಿಗೆ ಸಮಸ್ಯೆ ಇದೆ, ಅದನ್ನು ನಿಗಣನೆ ಮಾಡಿದೆ. ಇಲ್ಲಿ ಮಸೀದಿಗೆ ಸಹಕಾರ ಬೇಕು, ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಅವರು ಜಾತಿ ಧರ್ಮ ನೋಡದೆ ಈ ಕ್ಷೇತ್ರದ ಸರ್ವ ಧರ್ಮೀಯರನ್ನ ಸಮಾನತೆಯಿಂದ ಕಂಡಂತ ಒಬ್ಬ ಅತ್ಯಂತ ಪ್ರಭಾವಿ ಯುವ ನಾಯಕ ಶಾಸಕ ಇದ್ದರೆ ಅದು UT ಖಾದರ್. ಈ ರಾಜ್ಯದಲ್ಲಿ ಅವರು ಒಳ್ಳೆಯ ಶಾಸಕ ಅಂತಕ್ಕಂಥ ಕೀರ್ತಿಯನ್ನ ಗಳಿಸಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳಿಗೆ ಒಪ್ಪಿಕೊಂಡು ಈ ಕ್ಷೇತ್ರದ ಸರ್ವ ಧರ್ಮೀಯರನ್ನ ಸಮಾನತೆಯಿಂದ ಕಂಡು ರಾತ್ರಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ನಿಮ್ಮ ಸೇವೆಯನ್ನ ಮಾಡುವಂತ ಒಬ್ಬ ವ್ಯಕ್ತಿ ಇವತ್ತು ಸಿಕ್ಕಿದ್ದು ನಮ್ಮ ಭಾಗ್ಯ. ಇವತ್ತು ನಾನು ನಮ್ಮ ಕಣಚೂರು ಮೋಹನ್ ರವರು ಕೂಡ MLA ಆಕಾಂಕ್ಷಿಗಳಾಗಿದ್ದೆವು. ಆದರೆ ಇವರ ಕಾರ್ಯ ವೈಖರಿಯನ್ನು ನೋಡಿದ ಕೂಡಲೇ ನಾನು ಹೇಳಿದೆ, ಕಣಚೂರು ಮೋಹನ್ ಇನ್ನೇನಿದ್ರು ನಾವು UT ಖಾದರ್ಗೆ ಸಹಕಾರ ಮಾಡುವ, ನಾವು ಏನು ಕನಸು ಕಂಡಿದ್ದೆವು ಆ ಎಲ್ಲ ಕನಸನ್ನ ಇವತ್ತು UT ಖಾದರ್ ಅವರು ನನಸು ಮಾಡಿದ್ದಾರೆ. ಆದ್ದರಿಂದ ನಮ್ಮ ಆಶೀರ್ವಾದ, ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದ UT ಖಾದರ್ಗೆ ಇರಲಿ. ನಾಡ್ದು 10ನೇ ತಾರೀಕಿಗೆ ನಡೆಯುವಂತ ಆ ಚುನಾವಣೆಯಲ್ಲಿ ನೀವೆಲ್ಲರೂ ನಿಮ್ಮ ಬಂಧುಗಳನ್ನ, ನಿಮ್ಮ ಸ್ನೇಹಿತರನ್ನ, ನಿಮ್ಮ ನೆರೆಕರೆಯವರನ್ನ ಎಲ್ಲರೂ ಕೂಡ ಹಸ್ತದ ಗುರುತಿಗೆ ಮತವನ್ನ ಹಾಕಿಸಿ, ಏನು ಕಳೆದ ಸಲ ಅವರು 29,000ಕ್ಕೆ ವಿನ್ ಆಗಿದ್ದಾರೆ, 19,000ಕ್ಕೆ ಇದು ಈ ಸಲ ನಾವು ಕನಿಷ್ಠ ಒಂದು 40,000ಕ್ಕೆ ಆದರೂ ಕೂಡ ಅವರನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಪ್ರಯತ್ನ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ನೀವು ಪ್ರತಿಜ್ಞೆ ಮಾಡಿ ಆ ಕೆಲಸವನ್ನ ಯಶಸ್ವಿಗೊಳಿಸಬೇಕಂತ ವಿನಂತಿಯನ್ನ ಮಾಡಿ, ನಮ್ಮ ಎಲ್ಲರ ಸಹಕಾರ ಇಲ್ಲಿ ಕೋಮು ಸೌಹಾರ್ದತೆಯನ್ನು ಸಾರುವಂತಹ UT ಖಾದರ್ ಅವರಿಗೆ ಇರಲಿ. ಆ ಮೂಲಕ ನಾವು ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋಣ ಅಂತ ಹೇಳಿ ನಾನು ಇನ್ನು ಮುಂದೆ ಒಂದು ಸಭೆಗೆ ಹೋಗ್ಲಿಕ್ಕೆ ಇರುವುದೇ, ನನಗೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭಾರತ್. UT ಖಾದರ್ ಅವರ ನೇತೃತ್ವದಲ್ಲಿ ಮತ್ತು 300 ವಲಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಬ್ದುಲ್ ಅಜೀಜ್ ಅವರ ನೇತೃತ್ವದಲ್ಲಿ ಈ ದಿನ ಕಾಂಗ್ರೆಸ್ ಪಕ್ಷವನ್ನು ಸೇರಲಿದ್ದಾರೆ. ಈಗಾಗಲೇ ಈ ಸೇರಲಿರುವ ಕಾರ್ಯಕರ್ತರ ಹೆಸರುಗಳನ್ನು ನಾನು ತಮ್ಮ ಮುಂದೆ ಯಾಚಿಸಲು ಬಯಸ್ತಾ ಇದ್ದೇನೆ. ಗ್ರಾಮದವರೇ ಆದಂತ ರಾಜೇಶ್ ರವರು, ಯತಿರಾಜ್ ರವರು, ಸಂತೋಷ್ ರವರು, ಭರತ್ ರವರು, ರತಂಜಯ್ ರವರು, ಉಮೇಶ್ ರವರು, ಉದಯ್ ರವರು, ರೋಷನ್ ರವರು, ನಾಗೇಂದ್ರ ರವರು, ದಿವ್ಯರವರು, ವಿಶ್ವನಾಥ್ ರವರು, ಸತೀಶ್ ರವರು, ಸುಮನ್ ರವರು ಹಾಗೂ ಶೇಖರ್ ರವರು, ಈ 14 ಜನರನ್ನು ಕೂಡ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ
ಬಂದ ತಕ್ಷಣವೇ ಅವರ ಸಮ್ಮುಖದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ವ ಮುಖಂಡರ ಸಮ್ಮುಖದಲ್ಲಿ ತಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿ ತಮ್ಮನ್ನು ಸೇರ್ಪಡೆಗೊಳಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಚ್ಚುಮೆಚ್ಚಿನ ನಾಯಕ ಉಳ್ಳಾಲ ಕಾಂಗ್ರೆಸ್ನ ಉಪಾಧ್ಯಕ್ಷ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವಕ್ತಾರರು, ಉತ್ತಮ ವಾಗ್ಮಿಯಾದಂತ ದಿನೇಶ್ ರೈ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿ ಕೇಳಿಕೊಳ್ತಾ ಇದೆ. ಇನಿ ಭಾರತೀಯ ಜನತಾ ಪಕ್ಷದ ಕಾರ್ಯವೈಖರಿ ಅದನ್ನ ಭಾರತದ ಸಿದ್ಧಾಂತನು ಎಂಗ್ಲೆಗೆ ಪತ್ತುಜಿ ಅಗಲನ ಸ್ವಾರ್ಥ ಎಂಗ್ಲೆಗೆ ಆಪುಜಿ ಅಗಲನ ಡೋಂಗಿ ಹಿಂದುತ್ವ ಎಂಗ್ಲೆಗೆ ಆಪುಜಿ ಬಂದಿನ ಜನ ಕಾರಣವನ್ನು ಬತ್ತೊಂದು 14 ಜನ ಇನಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒತ್ತೊಂದು ಬತ್ತಿನಂಚಿನ ಮಾತಾ ಬತ್ತಿನಂಚಿನ ಆ ಒಂಜಿ ಬಂಧುಲೆಗಳನ್ನ ಸುರೂತ ಸ್ವಾಗತವನ್ನು ಕೊರೊಂದು ಬಂಧುಲೆ ಚುನಾವಣೆ ಬಂದಾಗ ಪ್ರಚಾರ ಸಹಜ ಆನದಾದ ಈ ಚುನಾವಣೆ ಸತ್ಯ ಬಗ್ಗೆ ಸುಳ್ಳದ ನಡುವಿನ ಚುನಾವಣೆ ಬನ್ನಿರೆ ಇಷ್ಟಪಡುತ್ತೆ. ಇನಿ ಕೋಮುವಾದದ ಬಾಧ್ಯರೊಂದು ಹಿಂದೂ ಬಗ್ಗೆ ಮುಸಲ್ಮಾನರ ಭಾವನೆಯನ್ನ ಯುವಕರ ಮಧ್ಯೆ ಇನಿ ಕೋಮು ಭಾವನೆ ಸೃಷ್ಟಿ ಮಾಡ್ಕೊಂಡು ಆ ಮುಖಾಂತರ ಈ ಯುವಕರನ್ನು ಜೈಲಿಗೆ ಕಳಬಿಡೋದು, ಆ ಜೈಲಿನ ಬಾಗಿಲಿಗೆ ಆ ನಾಯಕ ಭಾಷಣ ಮಲ್ಪನ ಪಕ್ಷದ ನಾಯಕರು ಅಕ್ಕನ ಇಲ್ಲದ ಅಪ್ಪನಾಥನ ಅಕ್ಕನಾಥನ ಮೆಗ್ದಿನ ಕರಿಯವನ ಅಡವುದಿ ಒಂದು ಅದನ್ನ ಇಲ್ಲದ ಆರ್ಟಿಸಿನ ಒಂದು ಕೋಟದ ಬಾಕಲು ಕಾಪು ನಂಚಿನ ಅವೇತೋ ಯುವಕರಣೆ ಅಂತೂತೆ ಬಂದು ಅರ್ಥ ಮಾಡ್ತಾ ನೋಡು. ನಾವು ಮಾತ್ರ ಒಂದು ಜಾತ್ಯಾತೀತ ದೇಶೋಡು ಬದುಕುನಾಗಲಿ ನಮ್ಮ ದೇಶೋಡು ಸಂವಿಧಾನ ಉಂಟು. ಆ ಸಂವಿಧಾನ ಮೀರಿದೆ ಏನುಗಳ ಸಾಧ್ಯ ಇನ್ನು ಕೇಂದ್ರ ಒಟ್ಟು ರಾಜ್ಯೋಡು ಅಧಿಕಾರ ನಂಚಿನ ಭಾರತೀಯ ಜನತಾ ಪಕ್ಷ ಅರ್ಥ ಮಾಡ್ತಾ ನೋಡು. 1956 ಇಸ್ವಿಡೆ BR ಅಂಬೇಡ್ಕರ್ ಕೊಡ್ತಿನಂಚಿನ ಸಂವಿಧಾನ ಉಂಡ ಐಟಿ ಪ್ರತಿ ಒಂಜಿ ನಡಪು ನಂಚಿನ ವಿಚಾರದ ಬಗ್ಗೆ ಶಿಕ್ಷಕರು ಬಂತಿನಂಚಿನ ಅವನು ಪೂರ ಇಟ್ಟು ತೋಜಾದು ಕೊಡ್ತೆ. ಯಾನ್ ಕೇಂದ್ರೀತೆ ಡಬಲ್ ಇಂಜಿನ್ ಸರ್ಕಾರ ಪಾಪದ ಇಲ್ಲಿ ಕಟ್ಟಿರ ಜಾಗ ಕೊರಕ ಬಂತಿನ ಕೆಲಸ ಮಲ್ತೊಂದಿದ್ದಾರೆ. ಒಂಜಿ ಇಲ್ಲಿ ಕಟ್ಟಿದ ಪಾಪದ ಒಂಜಿ ರಡ್ಡರ ಸಂಖ್ಯೆ ಜಾಗಿದ ಇಲ್ಲಿ ಕಟ್ಟಿದ ಕುಲ್ದೆ ಬಂದಾಣ ಆಗ ಹಕ್ಕುಪತ್ರ ದುರ್ಗುಣ ಕೆಲಸ ಮಲ್ತೊಂದಿದ್ದಾರೆ. ಒಂದು ಮಲ್ತಿನ ಇತಿಹಾಸ ಇತ್ತಂಡ ದಾದಕ್ಕೇನು ನಿಖಿಲೆ ಕರ್ಣ ಎಲ್ಪ ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ಮಲ್ತಿಡೆ ದಾದ ಮಲ್ತರಂದಕ್ಕೇನು ಬರತ್ತ ಭಾರತೀಯ ಜನತಾ ಪಕ್ಷದ ನಾಯಕರೇ ನಿಗ್ಲಿಗೆ ಸವಾಲು ಮಾಡೋದಿಲ್ಲ. ದಾದ ಬಂದಾಗ ನಿಗ್ಲಿ ಕನ್ನಡ ಹಿಂದಿನ ಇಂಗ್ಲಿಷ್ ಭಾರತದವರು ಬಂದಿದ್ದಣ್ಣ ಕಾಂಗ್ರೆಸ್ ಪಕ್ಷ ಆನಿ ಕಂಡು ಕೊಡ್ತೀನಿ ಸರ್ಕಾರಿ ಶಾಲೆ ಕಾರಣ ಮಂತ್ರಿ ಅರ್ಥ ಮಾಡ್ತೊಳ್ಳಿ ನಿಕ್ಲಿನಿ ಆನಿನ ಪೊರ್ತುಡು ವಿದ್ಯಾಭ್ಯಾಸ ಇಜ್ಜಿ ಸ್ವಾತಂತ್ರ್ಯ ದಿಕ್ಕಿನ ಪೊರ್ತುಡು ಸರ್ಕಾರಿ ಶಾಲೆ ಜಾಡಿ ಆ ಪೊರ್ತುಡು ಸುರುವಂತ ಶಿಕ್ಷಣ ಬೋರ್ಡು ನಮ್ಮ ಜನಕುಲೆಗಳ ಬಂದಿನ ಉದ್ದೇಶಗೋಸ್ಕರವಾದ ಸರ್ಕಾರಿ ಶಾಲೆ ನಿರ್ಮಾಣ ಮಾಡ್ತೀವಿ ನಾವು ಕಾಂಗ್ರೆಸ್ 1984 ಉಂಡಾಯಿ ನಂಚಿನ ಬಿಜೆಪಿ ಹತ್ಯೆ 1984 ಮುಟ್ಟಿನ ಬಿಜೆಪಿ ಹತ್ಯೆ ನಿಖಿಲ ಅರ್ಥ ಮಲ್ತೊಳ್ಳೆ 1947 ಇಸ್ವಿ ಸ್ವಾತಂತ್ರ್ಯ ದಿಕ್ಕಿನಾಗ ಏತ ಸರ್ಕಾರಿ ಶಾಲೆ ಇತ್ತು ಅವನಿಗೆ ಗೆಜ್ಜೆ ಗೊತ್ತಿప్పుడు ಒರಿಯಾಡಲು ಸ್ವಾತಂತ್ರ್ಯ ಹೋರಾಟ ಮಾಡಿದ ಬಿಜೆಪಿ ಏರಿಯಾಗಲಿ ಇಚ್ಚಿ ಏನೇನು ಅಟಲ್ ಬಿಹಾರಿ ವಾಜಪೇಯಿ ಪದ್ಧತಿ ಇನ್ನಿತ ನರೇಂದ್ರ ಮೋದಿ ಮುಟ್ಟಲ ಒರಿಯವರಿ ಸ್ವಾತಂತ್ರ್ಯ ಹೋರಾಟ ಮಾಡಿದ ಜೈಲು ಹೋಗಿನ ಇತಿಹಾಸ ಇಚ್ಚಿ ಅವು ಇತಿಹಾಸ ಇತ್ತು ನಾವು ಕಾಂಗ್ರೆಸ್ ಪಕ್ಷದ ಜವಾಹರ್ಲಾಲ್ ನೆಹರು ಇಪ್ಪು ಅದನ್ನ ಇನ್ನಿತರ ಮಹಾತ್ಮ ಗಾಂಧೀಜಿಗೆ ಉಪ್ಪು ಅಣ್ಣ ನಿಖಿಲೆ ಸ್ವಾತಂತ್ರ್ಯ ದಿಕ್ಕಿದೆ ಜನಸಂಘ ಮಲ್ತೊಂದು ಮಲ್ಪುನಿಟ್ಟು ವಿರೋಧ ಇಜ್ಜಾಡಿ ಅಣ್ಣ ಈ ದೇಶಡು ಜಾತಿ ಬಗ್ಗೆ ನಿಖಿಲ ಈ ಒಂದು ವಿಷ ಬೀಜ ಬಿತ್ತಿದೆ ಅಧಿಕಾರ ಪತ್ತೋಡು ಬಂದು ಅವೇನೋ ಹಿಂದೂ ಯುವಕರೇ ಅವೇನೋ ಮುಸ್ಲಿಂ ಯುವಕರೇ ಅವೇನೋ ಕ್ರೈಸ್ತ ಯುವಕರೇ ಜೈಲು ಪಾಲಾಗತ್ತ ಮುಂದೇನು ಜಾತ್ಯಾತೀತ ಕಾಂಗ್ರೆಸ್ ಖಂಡಿಸುವುದು ಪಡೆಯಲು ಇಷ್ಟಪಡುತ್ತೆ ಐಕ್ಯಾದ ಕಾಂಗ್ರೆಸ್ ಪಕ್ಷ ಓಟು ಕೊಡು ನಂಬು ഒരു ഹിന്ദുല കൃഷ്ണാഷ്ടമി ഇപ്പോ ಗಣೇಶ ಚತುರ್ಥಿ ಇಪ್ಪು ಹತ್ತನಾಣ ಒಂದು ಮುಸ್ಲಿಂ ಸಮುದಾಯದ ರಂಜಾನ್ ಪರ್ವ ಇಪ್ಪು ಕ್ರೈಸ್ತ ಸಮುದಾಯದ ಕ್ರಿಸ್ಮಸ್ ಪರ್ವ ಇಪ್ಪು ಮಾತಿರ್ಲ ಗ್ರಾಮಡು ಒಟ್ಟಿಗೆ ಸುಮಂತೊಂದಿನ ಇತಿಹಾಸ ಇತ್ತು ಹಣ ನಿಖಿಲೆ ನೀನು ಪೂರ ಬೋಲ್ತಾರೆ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನಿತರಣಿಗಳ ಮಾತ್ರ ಸಂಘಟನೆ ಹಣ ಒಂಜಿ ಪನ್ಪೆ ಯಾತ ಯುವಕರಲ್ಲಿ ವಿನಂತಿನಾದ ಬಂದ ಓರಿ ರಾಜಕೀಯ ಮಿತ್ತುಮೋಡು ಒಂದು ಹೆಂಚಿನ ಭಾಷಣ ಮಲ್ಪ ಹೆಂಚಿನ ಮಲ್ಪೆ ಐನಿಗೆ ಎಂದು ಪಾಪದ ಅಪ್ಪಮ್ಮನ ಜೋಗುಲು ಜೈಲು ಓಡ್ಚಿ ಪಾಪ ಅಪ್ಪಮ್ಮನ ಜೋಗುಲೆ ಕಷ್ಟ ಕೊರಚಿ ಆ ನಾಯಕೆ ಭಾಷಣ ಮಾಡಿದ ಬೋದಿ ಅಡಿಗುಲ್ವೆ ಆಂಡ ಪೊಲೀಸ್ ಸ್ಟೇಷನ್ ಪೆಟ್ಟು ನಿಲ್ಪಿದಿ ಈ ಭಾಷಣಕ್ಕೆ ಗಲಾಟೆ ಮಾಡಿದ ಜೋಗುಲು ಬಲಿಯರೆ ಯಾನಿ ಇಷ್ಟಪಡಿದ್ದೀನಿ ದಾನೆ ಈ ಕರ್ನಾಟಕ ಸರ್ಕಾರ ಕೇಂದ್ರ ಕರ್ನಾಟಕ ದಾದ ಮಾತಾಡ ಸ್ವಾಮಿ 40% ಕಮಿಷನ್ ಸರ್ಕಾರ ಈ ದೇಶ ಉಂಟು ನಾವು ಕರ್ನಾಟಕದ ಬೊಮ್ಮಾಯಿ ಸರ್ಕಾರ ಅಂತ ಬಂದಿರೋ ಇಷ್ಟಪಡಿಪೆ ದುಂಬು ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಿ ಇದ್ದೇರಿ ಮಾತೆಲ್ಲ ಮನಮೋಹನ್ ಸಿಂಗ್ ಅತ್ತೆ ಮೌನಮೋಹನ ಸಿಂಗ ಯಾರು ಸನ್ಮಾನ್ಯ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಇದ್ರ ಬಗ್ಗೆ ಬೆಸ್ಟ್ ಮಲ್ಪಣ ಹಾಕಿ ಈ ದೇಶದ ಪ್ರತಿಯೊರಿ ಪುಟ್ಟಿನಾಗಲೇ ಉಂಟು, ಪ್ರತಿಯೊರಿ ಮತದಾರರ ಉಂಟು ಎಂಗ್ಲಿನ ಕೇಳುಣಿ ಐತೆ ಕರ್ನಾಟಕಡೆ ಅವೇತು ಕೊರೋನಾ ಸಂದರ್ಭ ಕಷ್ಟವಾದ ಬೊಲ್ಲವಲ್ಲಿಗೆ ಕಷ್ಟಪಟ್ಟಿದೆ ಮಡಿಕೇರಿ ಮುರ್ಕುಡು ಹಾವೇರಿ ಮುರ್ಕುಡು ಇಡೀ ಬೆಂಗಳೂರೇ ಪೋಲಿಸಿನ ಸಂದರ್ಭ ಕಷ್ಟಪಡಿಪುನಾಗ ಹೋರಾಡಲ ಕನಿಕರಿಗೋಸ್ಕರ ಇರು ಕರ್ನಾಟಕ ಬರ್ತಾರ ಹೋರಾಡ ಕನಿಕರಿಗೋಸ್ಕರ ಈ ದೇಶದ ಪ್ರಧಾನಿ ಉದ್ದೇಶ ಬರ್ತಾರ ಇಜ್ಜಿ ಇನಿ ಓಟು ಇರುವ ಸರಿ ಬರ್ತದೆ ಟಾಟಾ ಮತ್ತು ಬರುತ್ತೆ 40% ಕಮಿಷನ್ ಬಗ್ಗೆ ಕಾಂಗ್ರೆಸ್ ಪಕ್ಷ ಭಾರತದ ಬಂದಿದ್ದು ನಾವು ವಿರೋಧ ಪಕ್ಷದ ಆರೋಪವನ್ನು ಬರುವಲ್ಲಿ ಕರ್ನಾಟಕ ಗುತ್ತಿಗೆದಾರರ ಅಸೋಸಿಯೇಷನ್ ಅಧ್ಯಕ್ಷ ತಮ್ಮ ನಾಮನಿದ್ದಾರೆ ಇದಕ್ಕೆ ಪತ್ರ ಬರೆಯಿರತ್ತ ಮಾಧ್ಯಮದ ಮುಖಾಂತರ ಪತ್ರಿಕೆದ ಮುಖಾಂತರ ಓವೇ ಒಂದು ದಿನ ಆಯ್ತ ಬಗ್ಗೆ ಹೇಳಿಕೆ ಉಂಟ ಈಶ್ವರನ ಆತ್ಮೀಯ ಸಂತೋಷ್ ಬಂದಿನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತೆ ಗುತ್ತಿಗೆದಾರ ಆದಿತ್ತೆ 40% ಕೇಂದ್ರಗೋಸ್ಕರ ಕೊರ್ರ ಆವರಣೆಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡೆ ಈಶ್ವರಪ್ಪನ ರಾಜೀನಾಮೆ ಕೊಡಿಯರಿ ಅತ್ತನಾಡ ಅಮಿತ್ ಶಾ ಬರೆದ ಈಶ್ವರಪ್ಪನ ರಾಜೀನಾಮೆ ತಗೊಳ್ಬೇಡಿ ದಯದ ತಗೊಳ್ಬೇಡಿ ಒಂದು ವೇಳೆ ಅಂಚಿನ ವಿಷಯ ಹಾಕಿಗೆ ಬಂದಿತ್ತಂಡ ಒಂದು ವೇಳೆ ಅಂಚಿನ ವಿಷಯ ಹಾಕಿಗೆ ಬಂದಿತ್ತಂಡ ಸನ್ಮಾನ್ಯ ನಳಿನ್ ಕುಮಾರ್ ಪಾಟೀಲ್ ಇರ್ಲೊಂಜಿ ಕುಡ್ಲದ ಇನಿ ಸಂಸದೆ ಮಾತ್ರ ಈ ರಾಜ್ಯದ ಬಿಜೆಪಿ ಇದ ಅಧ್ಯಕ್ಷ ಇರೆಗೆ ಒವ್ವಾಡಲ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆದ ಕಾಳಜಿ ಬಂಟ ಸಮುದಾಯದ ಮುಲ್ಕಿ ಸುಂದರಾಮ ಶೆಟ್ಟಿ ಉಂಡು ಬಂದಿರಂಚಿನ ಆ ಪಾಡುವೆ ಜಾತಿ ಮುದತ್ತೆ ಅವು ಬಿಲ್ಲವರಿಪ್ಪು ಕುಲವರಿಪ್ಪು ದೇವಾಡಿಗರಿಪ್ಪು ಮುಸಲ್ಮಾನರಿಪ್ಪು ಹಿಂದೂ ಮಾತಾ ಸಮುದಾಯದ ಕೈಲ ಕೆಲಸದ ಬಂದಿನ ಉದ್ದೇಶಗೋಸ್ಕರ ಸೃಷ್ಟಿಯಾಗಿ ನೆಚ್ಚಿನ ವಿಜಯ ಬ್ಯಾಂಕ್ ದಾದಾ ಸ್ವಾಮಿ ನಳಿನ್ ಕುಮಾರ್ ಕಟೀಲ್ ಎಂಗಳ ಸಂಸದರ ತೈರಿ ಪಾರ್ಲಿಮೆಂಟ್ ಬಗ್ಗೆ ವಿಷಯ ಹೇಳಿದಾರ ನಿಕ್ಲೆಗೆ ಆ ಲಾಸಾಯಿನ ಗುಜರಾತದ ಬ್ಯಾಂಕ್ ಆಫ್ ಬರೋಡ ಮರ್ಜಿ ಮಂತು ಕುಡಿಯರತ್ತ ಈರು ಬಂದವರು ಕೂಡ ಬಂಟ ಸಮುದಾಯ ಪುನರಿದ್ದರೆ ಅವು ಮುಖ್ಯ ಸುಂದರಂ ಶೆಟ್ಟ ನಿಕ್ಲೆ ರಾಜಕೀಯಗೋಸ್ಕರವಾದ ಹೆಂಚಿನ ಮಾತುಗಳ ಪಾರ್ಲಿಮೆಂಟ್ ಒಂದು ಶಬ್ದದ ಬೇರೆ ಭಾಷೆ ಶಬ್ದದ ಬೇರೆ ಹಿಂದಿ ಭಾಷೆ ಇಂಗ್ಲಿಷ್ ಭಾಷೆ ಬರ್ಕೊಂಡ ಕೇವಲ ಒಂದು ತುಳುಟ ಕನ್ನಡ ಹೆಂಚಿನ ಉದ್ಯೋಗ ಭಾಷೆ ಮಾಡ್ಕೊಂಡು ಇಡೀ ಜವಳಿ ಗಲಾಟೆ ಉದ್ದೇಶ ಇನಿ ನೀವು ರಾಜ್ಯ ಅಧ್ಯಕ್ಷರು ಒಂದು ಮನುಷ್ಯ ಒಂದು ಸ್ಥಾನಮಾನ ಬಿಟ್ಟು ಹೋನ ಗಾಯನ ಪಾತ್ರಗಳು ಕಡಿಮೆ ಪಾತ್ರಗಳು ತುನ್ನಬಹುದು ಈ ಸಂಘಟನೆ ಭಾಷಣ ಅವೇ ಪಾತ್ರ ನುಪ್ಪು ಪಂಡಿನ ಮೂಜಿ ಮೂಜಿ ಸರಿ ಬಂದು ಓಡ ಬಿಟ್ಟ ಅಂತ ಬಂದಾಗ ಕೋನಾಜಲಿ ಯೂನಿವರ್ಸಿಟಿದ ಕೈತಳ್ಳಿ ಕೋನೇಜೆ ಪೊಲೀಸ್ ಯೂನಿವರ್ಸಿಟಿದ ಕೈತಳ್ಳಿ
ओरियना मर्डर दादा मल्दर स्वामी कोनाजी पोलीस स्टेशन एदुरुडु ईर पंडरी चंद्रशेखर बंधु नंचिन आ ಪುಸ್ತದ ಕಮಿಷನರ್ ಬಾರಿ ನ್ಯಾಯಯುತವಾಗಿ ನಂಚಿನ ಒಂಜಿ ಕಮಿಷನ್ ಅಧಿಕಾರಿ ಆದಿತ್ತೆ ಈರ್ ಬಂಡರಿ ಮೂಜಿ ದಿನದವರೆಗೆ ಭಕ್ತ ಜೀವನ ಇತ್ತಂಡ ಮೂಜಿ ದಿನದವರೆಗೆ ಆರೋಪದ ಬಂಧು ಜೀವನ ಇತ್ತಂಡ ಇಡೀ ಜಿಲ್ಲೆಗೆ ಸೂಗೊರ್ಪುಳ ಪರಿಸ್ಥಿತಿ ಬರು ನಾಚಿಗೆ ಉಡೆಯ ಪಾತ್ರಗೂ ಈ రోజు ಜಿಲ್ಲದ ಸಂಸದೆಯಾದ ಕಾನೂನು ಮರ್ಯಾದೆ ಕೊರ್ಪಿನಾರ ఈరు పంతోడు దాదా బండ ఏరెల్ల తిక్కినాని జైలు పాడొచ్చి ఎంగిలి ప్రతిభటన మలుపాబంది ఏరే అపరాధి నిరపరాధి అనుకుంది జైలు పాడదాకా అప్పమ్మ కష్టం వచ్చి బందీరు పంతోడు ఆన చంద్రశేఖర్ దాదా బండేరి ఈరే ಮೂಜಿ ದಿನಡು ಪದರು ಪತ್ತೋಡು ಬಂದು ಬಂದ ಮತ್ತೆ ಸಾಧ್ಯ ಇಜ್ಜಿ ನಿಜವಾಗಿ ನೆಚ್ಚಿನ ಅಪರಾಧಿ ಅಗ್ಲಿನೇ ಪತ್ತೆ ಎಂಕ್ ಸಮಯ ಬಂದು ಬಂದೆ ಐದು ದಿನಕ್ಕೆ ಏರಿದ ಬಂದಿರು ಸ್ವಾಮಿ ನಿಗಲ ಭಾವನೆ ಆ ಮುಖಾಂತರ ಕೋವುಗಳ ಆರಂಭ ಬಂದಿರಿಸಿದ ಭಾವನೆ ನಿಖಿಲ್ ನೈತಿನಿ ಪಾಪದ ಬೇತ ಸಮುದಾಯದ ಜರುಗಲವಿದ್ದೆ ದೂರುಡು ಮಾಡಿದ ಅದನ್ನೇ ಉಳಾಯಿಪಾಡು ನಂಚಿನ ಕೆಲಸ ಮಾಡ್ಕೊಂಡ ಪ್ರಯತ್ನ ಮಾಡ್ಕೊಂಡು ನಂಚಿನ ಕೆಲಸ ನಿಖಿಲ್ ಮಾಡ್ತೀನಿ ಗುಡ್ಡ ನಿಜವಾಯಿನ ಆರೋಪಿನಿಯರು ನಿಜವಾಯಿನ ಅಪರಾಧಿನಿಯರು ಆನ ಅಕ್ಕ ಕಾರ್ತಿಕ್ ರಾಜಿನ ಅಕ್ಕ ಬಕ್ಕಾಯನ ಅಲ್ಲ ಬಾಯ್ ಫ್ರೆಂಡ್ ಗೊತ್ತಾಯ್ತಾ ಸತ್ಯ ಸತ್ಯ ಇಪ್ಪುಡು ಪುಟ್ಟಿನ ಧೈರ್ಯ ಇಪ್ಪುಡು ಅವರ ಸತ್ಯ ಮಾತ್ರ ಪೈಪೋಯಿ ಬಿಜೆಪಿಯಲ್ಲಿ ಬಂದಿರ ಅಂತ ಇರುಲ್ಲ ಅಂಚಾದ ಬಂದಲೆ ಯುಟಿ ಖಾದರ್ ವಿಚಾರ ಬರೋಡ ಸಲ್ಮಾನ್ ಯುಟಿ ಖಾದರ್ ಅರ್ನ ಪೊಪ್ಪನ ನಿಧನದ ಮರಣದ ನಂತರ 2004 ಚುನಾವಣೆಗೂ ಆ ಚುನಾವಣೆ ಮುಂದಿನ ಸಂದರ್ಭದಲ್ಲಿ ಯುಟಿ ಖಾದರ್ ಸೋಪಾಡು ಬಂದಿದೆ ಆಯ್ತಾ ಬೆಚ್ಚಲ ಚುನಾವಣೆ ಮುಸ್ಲಿಂ ಸಮುದಾಯ ಮಾತಾ ಜನಗಳೆಲ್ಲ ವಿಭಜನೆ ಮಾಡ್ಕೊಡು ಮಂಗಳೂರು ವಿಧಾನಸಭಾ ಕ್ಷೇತ್ರ ಒಂದು 50% ಮುಸಲ್ಮಾನ್ ಸಮುದಾಯದ ಮತ ಉಂಟು ಓಟು ಉಂಟು ಮುಂದೆ ನಮ್ಮ ವಿಭಜನೆ ಮಾಡಿದ ಮಾತ್ರ ಯುಟಿ ಖಾದರ್ ಸೋಪಾಯ ರಾಪಿನಿ ಬಿಜೆಪಿ ಗಂಧ ರಾಪಿನಿ ಮನ್ಪಿನ ಭಾವನೆ ಓರ್ವ ಜನ ಮುಸಲ್ಮಾನ್ ಸಮುದಾಯದ ಬಂಧುಗಳನ್ನು ಓಟು ಕೊಟ್ಟಾರೆ ಆಣ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ಪೂರಲ್ಲ ಒಟ್ಟಾರೆ ಯುಟಿ ಖಾದರ್ 26,000 ಇತಿಹಾಸ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಂಟು ದಾದ ಯುಟಿ ಖಾದರ್ ಯುಟಿ ಖಾದರ್ ಜಾತ್ಯತೀತ ಮನುಷ್ಯತ್ವದ ವ್ಯಕ್ತಿ ಒಮ್ಮೆ ಒಂದು ದೇವಸ್ಥಾನ ಒಮ್ಮೆ ಒಂದು ಮಸೀದಿ ಒಮ್ಮೆ ಒಂದು ಚರ್ಚಿಗೆ ಇನಿ ಒಂದು ಕಾರ್ಯಕ್ರಮ ಆಗ್ಬಿಡು ಇನಿ ಒಂದು ಎರಡು ರಸ್ತೆ ಅವಳು ಅದನ್ನ ಒಂದು ವ್ಯವಸ್ಥೆ ಅವಳು ಬಂದಾಗ ಓ ಜಾತಿ ಧರ್ಮ ದೇವಸ್ಥಾನ ಬಳ್ಳಿ ಒಂದು ತೂವಲ್ಲ ಅಡೆಬೋಡೆಯ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಯುಟಿ ಖಾದರ್ ಬಹುಶಃ ಆಯುಷ್ಯ 100 ವರ್ಷ ಹೆಚ್ಚು ಬಂದಿ ಸನ್ಮಾನ್ಯ ಯುಟಿ ಖಾದರ್ 300 ವಲಯ ಕಾಂಗ್ರೆಸ್ ಕಾರ್ಯಕ್ರಮಕ್ಕೂ ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡು ಬಂಧುಲೆ ಹೆಚ್ಚಾದ ಮಾತರಂದೆ ನಿಖಿಲ್ ಎಲ್ಲ ಬರ್ತಿನ ಚುನಾವಣೆ ಕೇವಲ ನಾನು ಹೇಳಾಗಿದ್ದೀನಿ ಒಪ್ಪುನ 5 ಜನಕ್ಕೋಸ್ಕರ ಬೆಂದಿನ ಯುಟಿ ಖಾದರ್ಗೋಸ್ಕರ ಕೇವಲ ಆ ದಿನ 14 ಗಂಟೆ ಬೆಂದಿದೆ ಯುಟಿ ಖಾದರ್ ಗೆದ್ದಿದೆ 6 ರಾಜ್ಯಗಳ ಮಂಗಳ ಸಚಿವರಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ವಿಧಾನಸಭೆಯ ನಮ್ಮ ಸಚಿವರಾದ ಬಂದಾಗ ನಾವು ಮಾತಾಡಲಾರೆ ಜಾತ್ಯತೀತ ಭಾವನೆ ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡ ದಿನ ಭಾರಿ ಬೇಗಡೆ ಉಂಟು ಬಂದು ಪಾತ್ರವನ್ನು ಬಂದೊಂದು ಅವಕಾಶವಾದ ಒಂದು ಎನ್ನೆರಡು ಪಾತ್ರರಿಗೆ ಚುಕ್ಕಿದೀವಿ ಒಂದಿಲ್ಲ ಜೈ ಕಾಂಗ್ರೆಸ್. ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ಚುನಾವಣೆಯನ್ನು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಆರೋಗ್ಯ, ಆಹಾರ, ನಗರಾಭಿವೃದ್ಧಿ, ವಸತಿಯಂತಹ ಉತ್ತಮ ಖಾತೆಗಳನ್ನು ನಿಭಾಯಿಸಿ ಈ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲೂ ಕೂಡ ಒಬ್ಬ ಯಶಸ್ವಿನ ಹರಿಕಾರ ಎಂಬ ಬಿರುದನ್ನು ಪಡೆದಂತ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಪ್ರಸ್ತುತ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 5ನೇ ಬಾರಿಗೆ ಅಭ್ಯರ್ಥಿಯಾಗಿ ದಿನಾಂಕ 10ರಂದು ನಡೆಯುವಂತಹ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವಂತಹ
ಸನ್ಮಾನ್ಯ UT ಖಾದರ್ ಅವರು ವೇದಿಕೆಯಲ್ಲಿ ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರನ್ನು 300 ವಲಯ ಕಾಂಗ್ರೆಸ್ನ ಪರವಾಗಿ ಮತ್ತು ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಈಗಾಗಲೇ ಶಾಸಕರ ಗಮನಕ್ಕೆ ಒಂದು ಮಾತನ್ನು ನೆನಪಿಸಲು ಬಯಸ್ತಾ ಇದ್ದೇನೆ. 300 ಗ್ರಾಮದಿಂದ ಬಿಜೆಪಿ ಪಕ್ಷದಿಂದ ನೊಂದುಕೊಂಡು ಈಗಾಗಲೇ 14 ಜನ ಬಿಜೆಪಿ ಕಾರ್ಯಕರ್ತರು, ಅದೇ ರೀತಿ ಪಂಡಿತ್ ಹೌಸ್ನಿಂದ 8 ಜನ ಕಾರ್ಯಕರ್ತರು, ಒಟ್ಟಾರೆ 22 ಜನ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನು ತಮ್ಮ ಸಮ್ಮುಖದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಅವರ ಹೆಸರುಗಳನ್ನು ಮೊದಲಿಗೆ ತಮ್ಮೊಂದಿಗೆ ಹೇಳಲು ಬಯಸ್ತಾ ಕೊನೆಯದಾಗಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸೇರ್ಪಡೆಯನ್ನು ಗೊಳಿಸಲಿದ್ದೇವೆ. ಈಗಾಗಲೇ ಅವರುಗಳ ಹೆಸರುಗಳನ್ನು ತಮ್ಮ ಮುಂದೆ ನಾನು ಯಾಚಿಸಲು ಬಯಸ್ತಾ ಇದ್ದೇನೆ. 300 ಗ್ರಾಮದವರಾದಂತಹ ರಾಜೇಶ್ ಅವರು, ದಯವಿಟ್ಟು ವೇದಿಕೆಗೆ ರಾಜೇಶ್ ಅವರು ಹೋಗಬೇಕು. ಈಗಾಗಲೇ ಸೇರ್ಪಡೆಗೊಳಿಸುತ್ತಾರೆ. ಒಬ್ಬೊಬ್ಬರು ವೇದಿಕೆ ಹೋಗಬೇಕು. ನಂತರ ಸಂತೋಷ್ ಅವರು, ಭರತ್ ರಾಜ್ ಅವರು, ರತಂಜಯ್ ಅವರು, ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಯಾರು ನಿಲ್ಬಾರ್ದು, ಅವರುಗಳು ಮಾತ್ರ ನಿಂತರೆ ಸಾಕು. ಯಾರು ಲೀಡರ್ಗಳು ಕೂಡ ಹೆಚ್ಚಿನವರು ವೇದಿಕೆ ಮುಂಭಾಗದಲ್ಲಿ ನಿಲ್ಬಾರ್ದು. ರಾಜೇಶ್ ಅವರು, ಯತಿರಾಜ್ ಅವರು, ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಸ್ವಾಗತಿಸಬೇಕು ಎಲ್ಲರೂ. ರಾಜೇಶ್ ಅವರು, ಯತಿರಾಜ್ ಅವರು, ಸಂತೋಷ್ ಅವರು, ಭರತ್ ಅವರು, ರತಂಜಯ್ ಅವರು, ಉಮೇಶ್ ಅವರು, ಉದಯ್ ಅವರು, ರೋಷನ್ ಅವರು, ನಾಗೇಂದ್ರ ಅವರು, ದಿವ್ಯರವರು, ವಿಶ್ವನಾಥ್ ಅವರು, ಸತೀಶ್ ರವರು, ಸುಮನ್ ರವರು ಮತ್ತು ಶೇಖರ್ ಅವರು, ಒಟ್ಟೂರು 300 ಗ್ರಾಮದಿಂದ 14 ಜನ, ಈಗಾಗಲೇ 300 ಗ್ರಾಮದಿಂದ 14 ಜನ ಬಿಜೆಪಿ ಕಾರ್ಯಕರ್ತರನ್ನು ಮತ್ತು ನಾಯಕರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ UT ಖಾದರ್ ಅವರು ತಮ್ಮೆಲ್ಲರ ನಾಯಕರ ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ತಾವುಗಳು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಇಂದಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು 300 ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮತ್ತು ನಾಯಕರ ಸಮ್ಮುಖದಲ್ಲಿ ಈ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ತಾವುಗಳು ಸಹಕಾರಿಯಾಗಬೇಕು ಎಂಬಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ತಮ್ಮೆಲ್ಲರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ತಮ್ಗೆಲ್ಲರಿಗೂ ಕೂಡ ಧನ್ಯವಾದವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ಇಲ್ಲಿ ನಮ್ಮ ಪಂಡಿತ್ ಹೌಸ್ ಪ್ರದೇಶದಿಂದ ಕಾಂಗ್ರೆಸ್ ಪಕ್ಷವನ್ನು ಸೇರಲಿರುವಂತ ಬಿಜೆಪಿ ಪಕ್ಷದಿಂದ ನೊಂದುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿರುವಂತ ಕಾರ್ಯಕರ್ತರು ದಯವಿಟ್ಟು ನಾನು ಹೆಸರುಗಳನ್ನು ಕರೆಯುತ್ತಿದ್ದೇನೆ. ವೈಶಾಖ್ ರವರು, ನಾಗೇಶ್ ರವರು, ಅಕ್ಷಯ್ ರವರು, ಅಶೋಕ್ ರವರು, ಕಾರ್ತಿಕ್ ರವರು, ಸಂಜು ರವರು, ಶರಣ್ ರವರು, ಶೈಲೇಶ್ ರವರು, ಅದಲ್ಲದೆ 11 ಜನ, 8 ಜನ, ಅದಲ್ಲದೆ 11 ಜನ, ಕಾರ್ತಿಕ್ ಶೆಟ್ಟಿ ಅವರು, ಜಗದೀಶ್ ಶೆಟ್ಟಿ ಅವರು, ಆದಿತ್ಯರವರು, ದಯವಿಟ್ಟು ಈ 11 ಜನ ಕೂಡ ವೇದಿಕೆಯಲ್ಲಿ ಬಂದು ನಮ್ಮ ಶಾಸಕರು ಮತ್ತು ನಮ್ಮ ಪ್ರಸ್ತುತ ಅಭ್ಯರ್ಥಿಯಾದಂತಹ UT ಖಾದರ್ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಸಮ್ಮುಖದಲ್ಲಿ ತಾವುಗಳು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಈ ದಿನ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದೀರಿ. ತಮಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಸೇರಿಕೊಂಡಕ್ಕಾಗಿ ತಮಗೆ ಧನ್ಯವಾದವನ್ನು ಅರ್ಪಿಸ್ತಾ ತಾವುಗಳೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ UT ಖಾದರ್ ಅವರನ್ನು ಗೆಲ್ಲಿಸುವುದರ ಜೊತೆಗೆ ಮುಂದಿನ ದಿನಗಳಲ್ಲೂ ಈ ಉಳ್ಳಾಲ ವಲಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸುವುದಕ್ಕಾಗಿ ತಾವುಗಳು ಸಹಕಾರವನ್ನು ನೀಡಬೇಕು. ಇನ್ನೊಮ್ಮೆ ತಮ್ಮೆಲ್ಲರನ್ನು ಇನ್ನೊಮ್ಮೆ ಚಪ್ಪಾಳೆ ತಟ್ಟುವುದರ ಮೂಲಕ ತಾವೆಲ್ಲರೂ ಸ್ವಾಗತ ಮಾಡಿಕೊಳ್ಬೇಕಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ರಾಜೀವ್ ಗಾಂಧಿ ಅವರ ಕನ್ಯಾಕುಮಾರಿಯಿಂದ, ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 3500 ಕಿಲೋಮೀಟರ್ ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಂಡು ಅದು ಕೂಡ ಚಪ್ಪಲಿಯನ್ನು ಹಾಕದೆ 3500 ಕಿಲೋಮೀಟರ್ ನಡೆದಂತ ಕೇರಳದ ಅಭಿವೃದ್ಧಿಯ ಹರಿಕಾರ
ಕೇರಳದ ಮಾಜಿ ಮುಖ್ಯಮಂತ್ರಿ ಉಮ್ಮನ್ ಚಾಂಡಿ ಅವರ ಸುಪುತ್ರ ಚಾಂಡಿ ಉಮ್ಮನ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅದರ ಮೊದಲು ಅವರಿಗೆ ಮುಡಿಪು ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಉಳ್ಳಾಲ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಸಾಲು ಹೊದಿಸಿ ಅವರನ್ನು ಗೌರವಿಸಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಂತರ ನಮ್ಮನ್ನು ಉದ್ದೇಶಿಸಿ ಚಾಂಡಿ ಉಮ್ಮನ್ ಅವರು ಮಾತಾಡಲಿಕ್ಕಿದ್ದಾರೆ. ಹಿಂದಿలో ಮಾತಾಡಿದ್ದೇನೆ. 5 ವರ್ಷ ಮುಂದಿನ ಚುನಾವಣೆ ಕನ್ನಡದಲ್ಲಿ ಭಾಷಣ ಮಾಡಿದ್ದೀವಿ. ആദരണീയനായ ഈ നാടിന്റെ നായകൻ, കർണാടക നിയമസഭയിലെ ഉപനേതാവ്, ഈ സംസ്ഥാനത്തിന്റെ ആരോഗ്യമന്ത്രിയായിരുന്ന, ഇപ്പോൾ ഇവിടുത്തെ സ്ഥാനാർത്ഥിയായിരിക്കുന്ന ശ്രീ UT ഖാദർ അവർകൾ, ആദരണീയരായ മറ്റ് കോൺഗ്രസിന്റെ നേതാക്കന്മാർ, ബ്ലോക്ക് പ്രസിഡന്റ്, അതുപോലെ തന്നെ യൂത്ത് കോൺഗ്രസിന്റെ പ്രസിഡന്റ് ശ്രീ അഭിഷേക് അടക്കമുള്ളവർ, പ്രിയപ്പെട്ട സുഹൃത്തുക്കളെ, അധികം നീട്ടിക്കൊണ്ടു പോകുന്നില്ല. അദ്ദേഹത്തിന് ഇനിയും പരിപാടികൾ പങ്കെടുക്കേണ്ടതുണ്ട്. അദ്ദേഹം വളരെ തിരക്ക് പിടിച്ച് നിൽക്കുകയാണ്. അതുകൊണ്ട് തന്നെ നീട്ടിക്കൊണ്ടു പോകുന്നില്ല. പക്ഷെ നമുക്കറിയാം, ഇതുപോലെ ഒരു പരാജയപ്പെട്ട സർക്കാർ കേന്ദ്രവും കർണാടകവും ഭരിച്ചിട്ടില്ല. പൂർണ്ണ പരാജയം. ഒരു വശത്ത് നരേന്ദ്രമോദി, മറുവശത്ത് ബൊമ്മൈ സർക്കാർ. ഇവിടുത്തെ സാധാരണക്കാരന്, ഇവിടുത്തെ പാവപ്പെട്ടവന്, ഇവിടുത്തെ കർഷക തൊഴിലാളിക്ക് എന്ത് ചെയ്തു? ഒന്നും ചെയ്തില്ല. 9 വർഷമായി നരേന്ദ്രമോദി ഇവിടെ ഇന്ത്യ ഭരിക്കുകയാണ്. നമുക്കറിയാം, കോവിഡ് കാലത്ത് ലക്ഷക്കണക്കിന് ആൾക്കാർ ദില്ലിയിൽ നിന്ന് നടന്നു പോകുന്നത് നമ്മൾ കണ്ടു. പാവപ്പെട്ടവർക്ക് വേണ്ടിയുള്ള സർക്കാരാണ്. അവർക്ക് വേണ്ടി ഒരു ബസ്സോ ട്രെയിനോ ഇട്ട് കൊടുത്തില്ല. ഈ പാവപ്പെട്ടവർ എവിടെ നിന്ന് ഭക്ഷണം കഴിക്കും, എവിടെ നിന്ന് വെള്ളം കുടിക്കുമെന്ന് ആലോചിച്ചില്ല. ഇവിടെ കർണാടകത്തിലും ഇവിടുത്തെ സാധാരണക്കാരന്റെ പുറത്ത് കുതിര കയറുന്ന കാഴ്ച കണ്ടില്ലേ? കോവിഡ് കാലത്ത് ഇവിടുത്തെ സർക്കാരിനെ കുറിച്ച് പറയേണ്ട കാര്യമുണ്ട്. 40% 40% के बिना काम नहीं करता है. 40% ഇല്ലെങ്കിൽ വർക്ക് ചെയ്തില്ല. എന്താണ്? അതേസമയം കോൺഗ്രസ് ഇവിടെ ഭരിച്ചിരുന്ന സമയത്ത് കർണാടകത്തിന്റെ വികസനം ഉറപ്പാക്കി. ഈ നാടിന്റെ നായകൻ ഇവിടുത്തെ വികസനം, ആ വികസനത്തിന് വേണ്ടി ജീവിതം മാറ്റിവെച്ചു. നേരത്തെ പ്രസംഗിച്ചപ്പോൾ കേട്ടു, രാവിലെ തൊട്ട് വൈകിട്ട് വരെ പ്രവർത്തനമാണ് ഇവിടുത്തെ സാധാരണക്കാരന് വേണ്ടി. ഇങ്ങനെയുള്ള നേതാവാണ് വേണ്ടത്, ഒരുമിപ്പിക്കുന്ന നേതാവ്. നമുക്കറിയാം, നമ്മുടെ നേതാവ് രാഹുൽ ഗാന്ധി ഇവിടുത്തെ സാധാരണക്കാർക്ക് വേണ്ടി 4000 കിലോമീറ്റർ നടന്നു. കന്യാകുമാരി മുതൽ കശ്മീർ വരെ നടന്നു. 4000 കിലോമീറ്റർ അദ്ദേഹത്തോടൊപ്പം നടക്കാൻ ഞങ്ങൾക്കും ഭാഗ്യം ലഭിച്ചു. ശ്രീ UT ഖാദർ അവർകളും ഞങ്ങളോടൊപ്പം കർണാടകത്തിൽ മൊത്തം നടന്നു. അന്ന് ഇവിടുത്തെ സാധാരണക്കാരന്റെ ശബ്ദം കേൾക്കാൻ രാഹുൽ ഗാന്ധി തയ്യാറായി. ഇന്ത്യയുടെ പ്രധാനമന്ത്രി ഉണ്ടല്ലോ നരേന്ദ്രമോദി, ആരുടെയും ഭാഷ കേൾക്കാൻ അല്ലെങ്കിൽ സംസാരം കേൾക്കാൻ അദ്ദേഹം തയ്യാറല്ല. എല്ലാവരോടും സംസാരിച്ചുകൊണ്ടിരിക്കുക റേഡിയോയുടെ കൂട്ട. मन की बात 100 एपिसोड पूर्तियाकी. मन की बात किसी का मन की बात सुनता नहीं है, लेकिन अपना मन की बात सबको बोल देता है. എല്ലാവരുടെയും ഭാഷണമാണ്, പക്ഷെ ഒന്നും കേൾക്കുന്നില്ല. പക്ഷെ നമ്മുടെ നേതാവ് രാഹുൽ ഗാന്ധി അങ്ങനെയല്ല, എല്ലാവരുടെയും കേൾക്കും. 4000 കിലോമീറ്റർ നടന്ന ഓരോ നിമിഷവും സാധാരണക്കാരന്റെ വാക്കുകൾ കേട്ടുകൊണ്ടാണ് അദ്ദേഹം ഡൽഹിയിൽ ചെന്നത്, കശ്മീരിൽ ചെന്ന് തിരിച്ച് പാർലമെന്റിലേക്ക് പോയപ്പോൾ ഈ സാധാരണക്കാരന്റെ ചോദ്യങ്ങൾ നരേന്ദ്രമോദിയോട് ചോദിച്ചു. എന്തുകൊണ്ടാണ് ഈ 20,000 കോടി അദാനിയുടെ കമ്പനിയിലേക്ക് വന്നിരിക്കുന്നത്? ആ ചോദ്യം കേട്ടതും അദാനി വിരളി പിടിച്ചു, മോദി വിരളി പിടിച്ചു. പ്രിയങ്കരനായ രാഹുൽ ഗാന്ധിയെ പാർലമെന്റിൽ നിന്ന് പുറത്താക്കി അടുത്ത ദിവസം പറഞ്ഞു വീടൊഴിയണം. നിങ്ങൾക്കറിയാലോ, രാഹുൽ ഗാന്ധി സ്വന്തം വീടൊഴിഞ്ഞ് പോകുന്ന കാഴ്ച എന്ത് ദുഃഖമുണ്ടാക്കി. സ്വന്തം വീടൊഴിയേണ്ട അവസ്ഥയാണ്. ഈ നാടിന് വേണ്ടി, നിങ്ങൾക്ക് വേണ്ടി, സാധാരണക്കാർക്ക് വേണ്ടി ജീവിച്ചതിന്റെ കുറ്റം. അതിനാണ് നരേന്ദ്രമോദി ഇത് അദ്ദേഹത്തോട് ചെയ്തത്. കർണാടക ഉത്തരം കൊടുക്കണം, ഇവിടെ മംഗളൂർ ഉത്തരം കൊടുക്കണം.
40% സർക്കാരിനെതിരെ വിധിയെഴുതി മാത്രമല്ല രാഹുൽ ഗാന്ധിയെ പാർലമെന്റിൽ നിന്ന് പുറത്താക്കിയ വിധിയെഴുതിയായിരിക്കും കർണാടകത്തിലെ തെരഞ്ഞെടുപ്പ് ഞാൻ പറയാൻ ആഗ്രഹിക്കുക. അതൊന്നും നിങ്ങൾ പഠിക്കത്തില്ല. ഇതിന് പൂർണ്ണമായ അന്തിമ തീരുമാനമുണ്ടാവുന്നത് 2024 തെരഞ്ഞെടുപ്പിൽ നരേന്ദ്രമോദിയെയും കൂട്ടരെയും പുറത്താക്കി ഇന്ത്യ ശരിക്കും സ്വാതന്ത്ര്യം നേടും. ഇന്നൊരു പോരാട്ടത്തില രണ്ടാം സ്വാതന്ത്ര്യ സമര പോരാട്ടം. ഈ സർക്കാരിനെതിരെ ഇവിടെ ആരെങ്കിലും വാ തുറന്നാൽ ജയിലിലേക്ക് അയക്കുക. എത്ര പേരെയാ ജയിലിലേക്ക് അയച്ചിരിക്കുന്നത്? എത്ര പേരെയാണ് സർക്കാരിനെതിരെ പ്രസംഗിച്ചു എന്ന് പറഞ്ഞാൽ കേസെടുത്തത്? ഈ പറയുന്നത് പോലും ചിലപ്പോൾ കേസെടുക്കുന്നത് വരും. അതാണ് ഇന്നത്തെ രാജ്യത്തിന്റെ അവസ്ഥ. നമുക്ക് ഒറ്റക്കെട്ടായി പോരാടാം. നമ്മുടെ നേതാവ് UT ഖാദറിന് വേണ്ടി ഒരുമിച്ച് നിന്ന് നിങ്ങൾ ഓരോരുത്തരും UT ഖാദറായി തീരണം. നിങ്ങൾക്ക് ഒരേ ഒരു ലക്ഷ്യം മാത്രം, കോൺഗ്രസിനെ കർണാടകത്തിൽ അതിലേക്ക് കൊണ്ടുവരിക, അധികാരത്തിൽ കൊണ്ടുവരിക. കോൺഗ്രസ് കർണാടകത്തിൽ അധികാരത്തിൽ വരുമ്പോൾ ഒരു വർഷം കഴിഞ്ഞ് രാഹുൽ ഗാന്ധിയും ഇന്ത്യയുടെ പ്രധാനമന്ത്രിയായി സത്യപ്രതിജ്ഞാകാരിയായി സംശയമില്ല. നിങ്ങൾക്ക് എല്ലാവർക്കും നമസ്കാരം. ജയ് ഹിന്ദ്, ജയ് ഭാരത്. ಹತ್ತುಮೇ ಹಸ್ತ ಮರಬೇಡಿ. ಸರ್ಕಾರಿ ಬಸ್ಸುಗಳು ಇವತ್ತು ನಮ್ಮ ಕ್ಷೇತ್ರಗಳಲ್ಲೂ ಇವೆ, ಓಡಾಡುತ್ತಿವೆ ಗವರ್ಮೆಂಟ್ ಬಸ್ಸುಗಳು. ಆ ಬಸ್ಸುಗಳಲ್ಲಿ ನಮ್ಮ ಮಹಿಳೆಯರು ಅಂದರೆ ಈ ಕ್ಷೇತ್ರದ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿಗೆ ಸೇರಿದ ಮಹಿಳೆ, ಯಾವುದೇ ಪಕ್ಷದ ಮಹಿಳೆ ಸರ್ಕಾರಿ ಬಸ್ಸುಗಳಲ್ಲಿ ಹೋಗುವಾಗ ಟಿಕೆಟ್ ತೆಗೆಯುವ ಅಗತ್ಯ ಇಲ್ಲ ಎಂಬುದನ್ನ ಈಗಾಗಲೇ ಘೋಷಣೆಯಾಗಿದೆ. ಕಾಂಗ್ರೆಸ್ ಪಕ್ಷದ ಈ ಸಾಧನೆಗಳು ಸನ್ಮಾನ್ಯ UT ಖಾದರ್ ಬಗ್ಗೆ ಹೇಳಿದ್ರೆ ನೀವು ನೋಡಿ, ಮಂಗಳೂರು ಮಹಾನಗರ ಪಾಲಿಕೆಯನ್ನ ಭಾರತೀಯ ಜನತಾ ಪಕ್ಷ ಬಿಜೆಪಿ ಆಳಿಕೊಳ್ತಾ ಇದೆ. ಅಲ್ಲೆಲ್ಲ ಸೋಲಾರ್ ಲೈಟ್. ನಮ್ಮ ಉಳ್ಳಾಲದ ನಗರ ಪ್ರದೇಶದಲ್ಲಿ ಕರೆಂಟ್ ಇಲ್ಲದ ಸಮಯದಲ್ಲೂ ಸೋಲಾರ್ ಲೈಟ್ ಉಳಿಸಿಕೊಳ್ಳುವಂತಹ ದಾರಿದೀಪವನ್ನ ಸನ್ಮಾನ್ಯ UT ಖಾದರ್ ಕೊಟ್ಟಿದ್ದಾರೆ. ಹೀಗೆ ಪ್ರತಿಯೊಂದು ಜನಪರವಾದ ಕೆಲಸಗಳನ್ನು ಮಾಡಿಕೊಂಡು ಅಹೋರಾತ್ರ ದುಡಿಯುತ್ತಿರುವ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ ಮುಂಜಾವ 4 ಗಂಟೆ ತನಕ ಜನರ ಪರವಾಗಿ ಸ್ಪಂದಿಸುವಂತಹ ಒಬ್ಬ ಅಭ್ಯರ್ಥಿ ಅದು UT ಖಾದರ್. ಖಂಡಿತವಾಗಿ UT ಖಾದರ್ ಆ ಒಂದು ಶ್ರಮ ಇವತ್ತು ನಮ್ಮ ಜಿಲ್ಲೆಯಲ್ಲಿ 8ರಲ್ಲಿ 8 ಅಥವಾ ತಪ್ಪಿದರೆ 1 ಕಡಿಮೆ ಅಭ್ಯರ್ಥಿಗಳ ವಿಜಯಕ್ಕೆ ನಾದಿಯಾಗಿದೆ ಎಂಬುದನ್ನ ನಾನಿವತ್ತು ಪುತ್ತೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೋದಾಗ ಅಲ್ಲಿ ಕೂಡ ಸನ್ಮಾನ್ಯ UT ಖಾದರ್ ಆ ಒಂದು ಮಾರ್ಗದರ್ಶನ, ಆ ಒಂದು ಮಾದರಿಯಲ್ಲಿ ಅಶೋಕ್ ರೈ ಹೋಗುವುದನ್ನು ನಾನು ಕಾಣ್ತಾ ಇದ್ದೇನೆ. ಖಂಡಿತವಾಗಿಯೂ ಅವರು ಅಶೋಕ್ ರೈ ಹೇಳ್ತಾರೆ ನನಗೆ UT ಖಾದರ್ ಮಾದರಿ ಅಂತ. ಈ ರೀತಿಯ ಒಬ್ಬ ಅಭ್ಯರ್ಥಿಯನ್ನು ಪಡೆದ ನಾವು ಒಂದು ಸದಾವಕಾಶ ನಮ್ಮ ಮುಂದೆ ಇದೆ ಎಂಬ ನಂಬಿಕೆ ನಮಗಿರುವಾಗ ನಾಳೆ ಉಪನಾಯಕನಾಗಿರುವ CLPಯಲ್ಲಿ ವಿಧಾನ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉಪನಾಯಕನಾಗಿರುವಂತಹ UT ಖಾದರ್ ನಾಳೆ ಉಪಮುಖ್ಯಮಂತ್ರಿಯಾಗುವ ಎಲ್ಲಾ ಸಾಧ್ಯತೆಗಳು ನಿಚ್ಚಳವಾಗುವಾಗ ಈ ಒಂದು ಅವಕಾಶವನ್ನು ಕಳೆದುಕೊಳ್ಳುವುದು ಖಂಡಿತವಾಗಿಯೂ ಇದು ನಾವು ನಮಗೆ ಬಂದಂತಹ ಬಹುದೊಡ್ಡ ಭಾಗ್ಯ ಎಂಬುದನ್ನ ಇವತ್ತು ಹೇಳಿಕೊಳ್ಳಬೇಕಾಗಿದೆ. ಆದ್ರಿಂದ ಬಹಳಷ್ಟು ಮಾತಾಡಲಿಕ್ಕಿದ್ದಾರೆ. ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ, ಅದೇ ರೀತಿ ನಮ್ಮ ಹಲವು ಯುವ ನಾಯಕರುಗಳಿದ್ದಾರೆ ಈ ಸಭೆಯಲ್ಲಿ. UT ಖಾದರ್ ನಿಮ್ಮ ಮುಂದೆ ಆ ಒಂದು ಅವರ ವಿನಂತಿಯನ್ನ ಇವತ್ತು ಮಾಡ್ಲಿಕ್ಕಿರುವ ಸಂದರ್ಭದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ನಾನು ಬಯಸುವುದಿಲ್ಲ. 300 ಕಾಂಗ್ರೆಸ್ನ ಈ RKC ಅಜೀಜ್ ಮತ್ತು ಮುಸ್ತಫಾ ಅಥವಾ ನೌಸೀರ್ ಈ ಎಲ್ಲ ಯುವಕ ಮತ್ತು ಹಿರಿಯರ ಆ ಒಂದು ತಂಡ ಇವತ್ತು ದೊಡ್ಡ ಒಂದು ಬಲಿಷ್ಠ ಯುವಕರ ತಂಡವನ್ನೇ ಕಾಂಗ್ರೆಸ್ಗೆ ಕರೆದುಕೊಂಡು ಬಂದಿದೆ ಎಂಬುದಕ್ಕಾಗಿ ನಿನ್ನನ್ನು ಅಭಿನಂದಿಸುತ್ತೇನೆ. ಖಂಡಿತವಾಗಿಯೂ 300ರಲ್ಲಿ ಬಂದಂತಹ ಈ ಯುವ ಪಡೆ ಇದು ಉಳ್ಳಾಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬಹುದೊಡ್ಡ ಫಲಿತಾಂಶ ಕಾರಣವಾಗಲಿದೆ ಎಂದು ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಂದಕ್ಕೆ ಅಲ್ವಿನ್ ರವರು 1-2 ನಿಮಿಷಗಳ ಕಾಲ ಮಾತಾಡಿ ಮುಗಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇದು ಚುನಾವಣಾ ಸಭೆ. ಚುನಾವಣೆ ನಡೆಯುವುದು ಅಪಪ್ರಚಾರ ಮತ್ತು ಪ್ರಚಾರ. ನಮಗೆ ನಾವು ಮಾಡಿದ ಯೋಜನೆಗಳು UT ಖಾದರ್ ಅವರು ಕಳೆದ ಹಲವಾರು ವರ್ಷಗಳಿಂದ ಮಾಡಿದ ಯೋಜನೆಗಳು ಮುಂದಿಟ್ಟು ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಆದರೆ A team and B team ಅವರಿಗೆ ಬೇರೆ
ಪ್ರವೃತ್ತಿ ಅವರದ್ದು. ಅವರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಎಸ್ಡಿಪಿ ಅವರಿಗೆ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ನೀವು ಆದಷ್ಟು ಯುಟಿ ಖಾದರ್ ಬಗ್ಗೆ ಅಪಪ್ರಚಾರ ಮಾಡಿ, ಅವರ ಬಗ್ಗೆ ಅವಹೇಳನ ಭಾಷಣ ಮಾಡಿ. ಆದರೆ ಇವತ್ತು ನಾನು ವಾಟ್ಸ್ಆಪ್ ಅಲ್ಲಿ ನೋಡಿದೆ, ಖಾಲಿ ಬಿಜೆಪಿ ಎಸ್ಡಿಪಿ ಅವರವರು ಕಾಂಗ್ರೆಸ್ಗೆ ಜೆಡಿಎಸ್ ನವರಿಗೆ ಅಪಪ್ರಚಾರ ಮಾಡ್ತಾರೆ ಬಿಟ್ಟು ಬಿಜೆಪಿ ಅವರಿಗೆ ಅಪಪ್ರಚಾರ ಮಾಡುವುದಿಲ್ಲ. ಯಾಕೆಂದು ಹೇಳಿದ್ರೆ ಪ್ರಭಾಕರ್ ಭಟ್ರು ಹೇಳಿದ ಹಾಗೆ ಅದು ಅವರ ಬಿ ಟೀಮ್, ಅವರಿಗೆ ಒಂದು ಪ್ಯಾಕೇಜ್ ಕೊಟ್ಟಿದ್ದಾರೆ. ಯುಟಿ ಖಾದರ್ ಅವರು ಕಳೆದ ಹಲವಾರು ವರ್ಷಗಳಿಂದ ದಿನದ 18 ಗಂಟೆಯಿಂದ 20 ಗಂಟೆ ನಮಗಾಗಿ ದುಡಿದಿದ್ದಾರೆ. ಹಗಲು ಇರುಳು ನಮಗಾಗಿ ದುಡಿದಿದ್ದಾರೆ. ಅವರ ಇಡೀ ಜೀವನವನ್ನೇ ನಮಗೆ ಮುಡಿಪಾಟಿ ಇಟ್ಟಿದ್ದಾರೆ. ಹೇಗೆ ಇಟ್ಟಿದ್ದಾರೆ? ಇಡೀ ಅವರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅವರು ಹೋದ ಚುನಾವಣೆಯಲ್ಲಿ ಹೇಳಿದ್ರು, ನಿಮ್ಮ ಒಂದು ಮತವನ್ನು, ಪ್ರತಿ ಒಂದು ಮತವನ್ನು ಅದಕ್ಕೆ ಕಳಂಕ ಬರದಾಗಿ ನಾನು ನೋಡ್ತೇನೆ. ಇಡೀ ನಮ್ಮ ದೇಶ ವ್ಯಾಪ್ತಿಯ, ರಾಜ್ಯ ವ್ಯಾಪ್ತಿಯ ಎಲ್ಲಿಯಾದ್ರೂ ಹೋಗಿ ಕೇಳಿದ್ರೆ, ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದ್ರೆ, ನಾವು ಉಳ್ಳಾಲ ವಿಧಾನಸಭಾ ಯುಟಿ ಖಾದರ್ನ ಏರಿಯಾದವರ ಕೇಳ್ತಾರೆ. ಅದು ನಮ್ಮ ಓಟಿನ ಬೆಲೆ. ಹಾಗೆ ನಮಗೆ ಗೊತ್ತಾಗ್ತದೆ ನಾವು ಕೊಟ್ಟ ಓಟಿನ ಬೆಲೆ ಎಷ್ಟುಂಟು, ಅದರ ಕಿಮ್ಮತ್ತು ಏನುಂಟು. ಈ ರಸ್ತೆಯನ್ನು ನೋಡಿ, ಯುಟಿ ಖಾದರ್ ಅವರು ಮಾಡಿದ ಕೆಲಸಗಳು, ಅವರ ದೂರ ಯೋಜನೆಗಳು, ಅವರು ವಿಧಾನಸಭಾ ಕ್ಷೇತ್ರವನ್ನು ಈ ಉಳ್ಳಾಲ ತಾಲೂಕನ್ನು ಮಾಡಿದ್ರು, ಡ್ಯಾಮಿನ ನೀರು ಕೊಟ್ಟರು, ಹಾಗೆ ಹಲವಾರು ಯೋಜನೆಗಳನ್ನು ಕೊಟ್ಟರು. ಆದುದರಿಂದ ನಮ್ಗೆ ಕಾಂಗ್ರೆಸ್ ಪಕ್ಷ ಅಗತ್ಯವಿದೆ. ಖಾಲಿ ಯುಟಿ ಖಾದರ್ ಅಲ್ಲ, ನೀವು ಎಲ್ಲೆಲ್ಲ ನಿಮ್ಮ ಸ್ನೇಹಿತರು, ಕುಟುಂಬದವರು ಇದ್ದಾರ, ಪ್ರತಿ ಕಡೆ ನೀವು ಹೇಳ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ. ಯಾಕೆಂತ ಹೇಳಿದ್ರೆ ನಾವು ಬದುಕಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬೇಕು. ಖಂಡಿತ ನಮಗೆ ಕಾಂಗ್ರೆಸ್ ಪಕ್ಷ ಬೇಕೇ ಬೇಕು. ನಮ್ಮ ಹಲವಾರು 5 ವರ್ಷದಿಂದ ನೀವು ನೋಡ್ತೀರಿ, ಬಿಜೆಪಿ ಸರ್ಕಾರದಿಂದ ಏನೆಲ್ಲ ಆಯ್ತು. ಅನಾವಶ್ಯ ಕ್ರಿಶ್ಚಿಯನ್ರ ಮೇಲೆ ಮತಾಂತರ ನಿಷೇಧ ಕಾಯ್ದೆಯನ್ನು ಮಾಡಿ ಏನೆಲ್ಲ ಅನಾಹುತ ಮಾಡಿದ್ರು. ಆದುದರಿಂದ ಇನ್ನು ಮಾತಾಡಲು ಸಮಯ ಇಲ್ಲ. ಆದ್ದರಿಂದ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಮುನ್ನೂರು ಪ್ರದೇಶದಲ್ಲಿ ನಡೆದ ಶಾಸಕರು, ಪ್ರಸ್ತುತ ಅಭ್ಯರ್ಥಿಯವರು, ಸನ್ಮಾನ್ಯ ಯುಟಿ ಖಾದರ್ ಅವರ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಹಿತೈಷಿಗಳು ಕಾಂಗ್ರೆಸ್ಗೆ ಯಾಕೆ ಮತ ಕೊಡಬೇಕು, ಕಾಂಗ್ರೆಸ್ನ ಆಡಳಿತ ಹೇಗಿದೆ ವಿವರಣೆಯಾಗಿ ಕೊಟ್ಟಿದ್ದಾರೆ. ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸನ್ಮಾನ್ಯ ಯುಟಿ ಖಾದರ್ ಅವರು ತಮ್ಗೆಲ್ಲರಿಗೂ, ಪ್ರತಿಯೊಂದು ಮಗು ಕೂಡ ಯುಟಿ ಖಾದರ್ ಬಗ್ಗೆ ಪರಿಚಯ ಇರ್ತದೆ. ಯಾಕಂತ ಹೇಳ್ತೇನೆ, ಎಲ್ಲರನ್ನು ಸ್ನೇಹದಿಂದ, ಅವನು ಯಾವ ಜಾತಿ ಇರಲಿ, ಯಾವ ಸಮಾಜ ಇರಲಿ, ಯಾವುದೇ ಜಾತಿ ಮತ ಕೇಳದ, ಅವನ ಯಾವುದನ್ನು ಯಾವ ಪಕ್ಷಕ್ಕೆ ಸೇರಿದವಂತ ಕೇಳದೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಎಲ್ರಿಗೂ ಸ್ಪಂದಿಸುವಂತ ಒಬ್ಬ ನಾಯಕನಾಗಿದ್ದಾರೆ. ನಮ್ಮ ಎಐಸಿಸಿಯ ನಾಯಕರಾದಂತ ತಾರಿಕ್ ಅನ್ವರ್ ಸಾಹೇಬರು ಬಂದಿದ್ದಾರೆ. ಅವರನ್ನು ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಂದು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಯುಟಿ ಖಾದರ್ ಅವರು ಎಲ್ಲಾ ಸಮಾಜದವರನ್ನು ಗೌರವಿಸಿಕೊಂಡು ಒಬ್ಬ ಜಾತ್ಯತೀತ ನೆಲೆಯಲ್ಲಿ ಎಲ್ರಿಗೂ ತನ್ನ ಸೇವೆಯನ್ನು ನೀಡಿದವರು. ಅದೇ ರೀತಿ ಯಾವುದೇ ಧಾರ್ಮಿಕ ಕೇಂದ್ರಗಳಿರಲಿ, ಯಾವುದೇ ದೇವಸ್ಥಾನಗಳಿಗೂ ಕೂಡ ಬೇಕಾದಷ್ಟು ಗ್ರಾಂಟ್ ಅನ್ನು ಕೊಟ್ಟು ಅನೇಕ ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸಿದವರು ನಾವು ನೋಡ್ತಾ ಇದ್ದೇವೆ. ಮುಂದೆ ಇರ್ತಕ್ಕಂಥ ಸೋಮನಾಥ ದೇವಸ್ಥಾನ, ಸೋಮೇಶ್ವರ ಸೋಮನಾಥ ದೇವಸ್ಥಾನದ ಅಭಿವೃದ್ಧಿ ಆಗಿದ್ರೆ ಸನ್ಮಾನ್ಯ ಯುಟಿ ಖಾದರ್ ಅವರು ಕೊಟ್ಟ ನೆರವಿನಿಂದ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಟ್ಟು, ನಾವೆಲ್ಲ ಮುಂದಿನ ದಿನಗಳಲ್ಲಿ ಯುಟಿ ಖಾದರ್ ಅವರು ಅತ್ಯಧಿಕ ಮತ, ಸುಮಾರು 50,000 ಅಂತರದ ಮತಗಳಿಂದ ಗೆಲ್ಲಿಸಿ ಮತ್ತೆ ಒಮ್ಮೆ ಅವರು ಶಾಸಕರಾಗಿ ಬಂದು ಮತ್ತೆ ಕರ್ನಾಟಕ ರಾಜ್ಯದ ಸಚಿವರಾಗಿ ಅವರು ಸೇವೆ ಮಾಡುವಂತ ಅವಕಾಶ ಆಗಲಿ ಅಂತ ಹೇಳಿಕೊಂಡು ತಮ್ಗೆಲ್ಲರಿಗೂ ಒಂದಿಷ್ಟು ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಮಾನ್ಯ ಸದಾಶಿವ ಉಳ್ಳಾಲ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸ್ತಾ, ಈ ಒಂದು ಸಭೆಯಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಅಭ್ಯರ್ಥಿ ಯುಟಿ ಖಾದರ್ ಅವರ ಪರವಾಗಿ ಮತಯಾಚನೆಯನ್ನು ಮಾಡಲು ಬಂದಿರುವಂತ ತಾರಿಕ್ ಅನ್ವರ್ ಅವರನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂತ ನಮ್ಮೆಲ್ಲರ ನಾಯಕರಾದಂತಹ ಈಶ್ವರ್ ಉಳ್ಳಾಲ್ ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ತಾರಿಕ್ ಅನ್ವರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. सबसे पहले मैं आप सबसे माफी चाहता हूँ कि मैं कन्नड़ नहीं बोल सकता. मैं आपसे हिंदी में बोलने की इजाजत चाहता हूँ.
यहाँ स्टेज पर हमारे कांग्रेस के बहुत ही लोकप्रिय उम्मीदवार यूटी कादिर जी, हमारे साथी और प्रदेश कांग्रेस कमेटी के उपाध्यक्ष, वरिष्ठ उपाध्यक्ष आइवन डिसूजा जी, यहाँ इस स्टेज पर बैठे सभी कांग्रेस के वरिष्ठ साथी और आज के इस जनसभा में आए हुए तमाम बुजुर्गों, दोस्तों, भाइयों, नौजवान साथियों, हमारी बहनों, आज हम आपके बीच में एक अपील लेकर, एक निवेदन लेकर आए हैं। आने वाले 10 तारीख को कर्नाटका के तमाम मतदाताओं को एक फैसला लेना है, एक निर्णय लेना है। लोकतंत्र में, जमहूरियत में हर 5 साल के बाद एक अवसर आता है, एक मौका आता है जब आपको एक फैसला लेना होता है। कौन आपका विधायक होगा, कौन सरकार बनाएगा, कौन मुख्यमंत्री बनेगा, इस बात का फैसला आप लेते हैं। पिछले कई वर्षों से इस प्रदेश की जो हालत है वो किसी से छुपी हुई नहीं। आज कर्नाटक की बहुत बदनामी हो रही है। यहाँ की जो सरकार है उसके कारनामे तमाम देश में पहुंच चुके। 40% की सरकार कही जा रही है और है ये जो बदनामी है, ये जो एक बट्टा लगा है, इस बट्टे को हटाना है। हमें भ्रष्टाचार और भ्रष्टाचारियों से इस कर्नाटक को बचाना है, यहाँ की जनता को बचाना है। आज देश के अंदर, मुल्क के अंदर जिनका शासन है भारतीय जनता पार्टी की, जिसके प्रधानमंत्री जी नरेंद्र मोदी जी 9 साल से हैं, बहुत सारा सपना उन्होंने दिखाया था, बहुत सारे ख्वाब उन्होंने दिखाए थे देशवासियों को। नौजवानों को रोजगार देने की बात कही थी, गरीबी दूर करने की बात कही थी, भ्रष्टाचार खत्म करने की बात कही थी, महंगाई कम करने की बात कही थी। ऐसी बहुत सारी बातें उन्होंने कही थी और उन्हीं के बातों पर लोगों ने यकीन किया, विश्वास किया, भरोसा किया और अपना मत दिया, अपना वोट दिया, अपना समर्थन दिया। क्या नतीजा निकला? आज जब 9 साल के बाद हम इस बात की समीक्षा करते हैं और जब कर्नाटक की जो राज्य की सरकार है उसके कार्यकलाप को देखते हैं तो हमें दुख होता है, हमें अफसोस होता है। आज भारत की जो स्थिति है, आज बेरोजगारी में नंबर 1, आज भारत की जो स्थिति है गरीबी में नंबर 1, भ्रष्टाचार में नंबर 1 है, हर चीज में, हर बुराई में। आज अगर इस भारत का जो स्थान है दुनिया के दूसरे देशों के मुकाबले में, अगर उनसे हम उसकी तुलना करें तो सबसे कम में हम आज उसमें। तो ये स्थिति हमारी हो गई 9 सालों में। आज इस देश के 80 करोड़ लोगों को हमारे प्रधानमंत्री दावा करते हैं कि 80 करोड़ जो भूखे लोग हैं, जो गरीब लोग हैं 80 करोड़, उनको हम अनाज देते हैं। ये स्थिति क्यों आई? क्या आज 80 करोड़ लोगों को सरकार के दया पर, सरकार की मेहरबानी पर निर्भर होना पड़ रहा है? अगर उनको वो अनाज न दिया जाए तो उनका परिवार भूखे मर जाए। हम तो एक तरफ कह रहे हैं कि हम विश्व गुरु बनने जा रहे हैं, भारत दुनिया का अगुवाई करने जा रहा है, एक ऐसा देश है जो बहुत ही मजबूती से ऊपर रहा है, सबसे तेज गति से आगे बढ़ रहा है। लेकिन जहां एक तरफ हम बढ़ रहे हैं वहां जरूर कुछ लोग जरूर बढ़ रहे हैं, वहां अडानी जैसे लोग बढ़ रहे हैं, कुछ पूंजीपति बढ़ रहे हैं। इससे इस देश के 100 ऐसे बड़े पूंजीपति हैं जिन्होंने देश का आधे से ज्यादा जो पूंजी है, जो दौलत है, उसको उन्होंने अपने हाथ में समेट लिया और इस देश की गरीबी बढ़ती जा रही है। अमीर अमीर हो रहा है, गरीब गरीब हो रहा है। हम उस परिस्थिति में आ गए। लेकिन मोदी जी को इसकी कोई चिंता नहीं, क्योंकि मोदी जी क्या अडानी जी के साथ उनकी दोस्ती है तो सारा देश का सारा माल
उनको दिया जा रहा है, हवाई अड्डा है तो उनको दिया जा रहा है, जो पोर्ट है उसको उनको दिया जा रहा है, सड़क उनको दिया जा रहा है, बिजली उनको दी जा रही है। हर इंफ्रास्ट्रक्चर के जो भी कार्य है वो सारी चीजें एक व्यक्ति को सौंपी जा रही है, यानी पूरा देश एक व्यक्ति को सौंपा जा रहा है। कहाँ जा रहे हैं, किधर जा रहे हैं? क्या इसी के लिए हमने आजादी हासिल की थी? क्या इसी के लिए हमने देश बनाया था कि हम देश के अंदर जो समस्या है उसका कोई निदान ना कहो? आज देश में सबसे बेरोजगारी क्यों है? क्योंकि हमारी आर्थिक स्थिति भी ठीक नहीं, हमारा जो इन्फ्लेशन है, महंगाई है, वो इतनी बढ़ गई है कि आम आदमी का जीना मुश्किल हो रहा है। हम आपसे ही अपील करने आए हैं, कांग्रेस पार्टी वो पार्टी है जिसने इस देश के लिए कुर्बानी दी, बलिदान दिया। हमारे बड़े से बड़े नेता, चाहे इंदिरा गांधी के रूप में हो, राजीव गांधी के रूप में हो, इस देश की एकता और अखंडता को बचाने के लिए उन्होंने अपनी जान की आहुति दी। तो उस पार्टी के उम्मीदवार की हैसियत से आज यूटी कादिर यहाँ मौजूद, उनकी नुमाइंदगी कर रहे हैं, और ऐसे व्यक्ति को हमको और ऐसी पार्टी को हमें समर्थन देना चाहिए जो इस देश को आगे ले जाने का काम करे, पीछे ले जाने का काम नहीं करे। आज जो कांग्रेस पार्टी है, ये इसकी जो विचारधारा है वो किसी से छिपी हुई नहीं है। हम तमाम सांप्रदायिक शक्तियों के खिलाफ, तमाम फिरका परस्तास्तों के खिलाफ है, चाहे वो किसी भी समुदाय का हो, किसी भी धर्म का हो। अगर सांप्रदायिकता को अगर उसका सामना हमको करना है तो हमें खुलकर करना होगा, मुकाबला करना पड़ेगा इन फिरका परस्तों से जिन्होंने गांधी जी की हत्या की। उन लोगों से हमको इस देश को बचाना है। इसलिए आप सबसे मैं यही कहूंगा कि आप आने वाले समय में हमारे उम्मीदवार को कामयाब बनाइए, और यकीनन आने वाले समय में कर्नाटक में हमारी सरकार बनेगी, और उस सरकार में आपके जीते हुए विधायक और उम्मीदवार उसके सदस्य होंगे। उस विधानसभा में, उस मंत्रिमंडल में इनकी जगह होगी, इनका स्थान होगा, ये हम कहना चाहते हैं। इन्हीं शब्दों के साथ आपका ज्यादा समय नहीं लेते हुए आप सबसे एक बार फिर अपील करेंगे कि ज्यादा से ज्यादा मतों से आप हमारे उम्मीदवार यूटी कादिर को कामयाब बनाइए। इनकी कामयाबी कांग्रेस की कामयाबी है, इनकी कामयाबी लोकतंत्र की कामयाबी है, इनकी कामयाबी एकता की कामयाबी है, हमारे देश को आगे बढ़ाने की कामयाबी है। बहुत बहुत धन्यवाद। जय हिंद। विरोध ಪಕ್ಷದ ಏನು ಉಪ ನಾಯಕರು ಎಷ್ಟೇ ಪ್ಲೇಸ್ ನಲ್ಲಿ ಇದ್ದಾರೆ? ಈಗ ಮೊದಲು ಯಾರು? ಫಸ್ಟ್ ಚೇರಿ ಸಿದ್ದರಾಮಯ್ಯ, ನೆಕ್ಸ್ಟ್ ಚೇರ್ ಯಾರು? ಕಾದರ್. ಮುಂದಕ್ಕೆ ಹೇಗೆ ಆಗಬೇಕು? ಫಸ್ಟ್ ಸಿದ್ದರಾಮಯ್ಯ ಆಗಬೇಕು, ನೆಕ್ಸ್ಟ್ ಉಪ ಮುಖ್ಯಮಂತ್ರಿ यूटी कादर ಆಗಬೇಕು। बोलो यूटी कादर की, बोलो कांग्रेस पार्टी की, बोलो कांग्रेस पार्टी की। ನಾವು ಮನಸ್ಸು ಮಾಡಿದ್ರೆ यूटी कादर ಅವರು ತನ್ನ ಕ್ಷೇತ್ರ ಮಾತ್ರವಲ್ಲ, ಇಡೀ ರಾಜ್ಯದ ಉದ್ದಗಲಕ್ಕೂ ಅವರು ಚಿರಪರಿಚಿತರು। ಎಷ್ಟು ಮಂಗಳೂರು ಕ್ಷೇತ್ರದಲ್ಲಿ ಪರಿಚಿತರು, ಅಷ್ಟು ಬೀದರಿಗೆ ಹೋದ್ರೂ ಪರಿಚಿತರು, ಚಾಮರಾಜನಗರಕ್ಕೆ ಹೋದ್ರೂ ಪರಿಚಿತರು, ಬೆಂಗಳೂರಿಗೆ ಹೋದ್ರೂ ಪರಿಚಿತರು, ಕೊಡಗಿಗೆ ಹೋದ್ರೂ ಪರಿಚಿತರು, ಇದು ಜಿಲ್ಲೆ ಬಿಟ್ಟು ಆಚೆ ಕೇರಳ ರಾಜ್ಯಕ್ಕೆ ಹೋದ್ರೂ ಪರಿಚಿತರು। ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, यूटी कादर ಬರೇ ಮಂಗಳೂರು ಕ್ಷೇತ್ರದ ಆಸ್ತಿ ಅಲ್ಲ, ಅವ್ರ ಇಡೀ ರಾಜ್ಯದ ಆಸ್ತಿ ಅಂತ ಹೇಳೋದನ್ನ ಹೇಳಲಿಕ್ಕೆ ಬಯಸ್ತಾ ಇದೆ। यूटी कादರ್ ಎಷ್ಟು ಶಕ್ತಿ ಕೊಡ್ತೀರಿ, ಎಷ್ಟು ಬಹುಮತವನ್ನು ಗೆಲ್ಲಿಸ್ತೀರಿ, ಅಷ್ಟು ಅವರು ಈ ರಾಜ್ಯದ ಉದ್ದಗಲಕ್ಕೂ ಸುತ್ತಾಡ್ತಾರೆ, ನಮ್ಮ ರಾಜ್ಯದ ಯುವಕರಿಗೆ ನಾಯಕತ್ವ ಕೊಡ್ತಾರೆ, ಸಮರ್ಥವಾದ ಆಡಳಿತ ಕೊಡ್ತಾರೆ, ಮತ್ತು ಈ ರಾಜ್ಯವನ್ನ ಯಾವುದೇ ವಿಘ್ನರಹಿತವಾಗಿ ಅವರು ಮುಂದುವರಿಸ್ತಾರೆ। ಈ ಜಿಲ್ಲೆಯ ಅವರು ಉಸ್ತುವಾರಿ ಸಚಿವರಾಗಿದ್ದರು, ನಾನು ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಆಗಿದ್ದೆ, ನಾನು ಅವರ ಜೊತೆ MLC ಆಗಿದ್ದೆ। ಎಲ್ಲರೂ ಮಾತಾಡಲಿಕ್ಕೆ ಶುರು ಮಾಡಿದ್ರು, यूटी कादर ಅವರು ಉಸ್ತುವಾರಿ ಸಚಿವರು ಹೆಂಗೆ ಹೇಗೆ ಅಂತ।
ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ 14 ತಿಂಗಳುಗಳ ಕಾಲ ಏನು ವಿರೋಧ ಪಕ್ಷದವರು ಯೂಟಿಗಾದರೆ ಉಸ್ತುವಾರಿ ಮಂತ್ರಿ ಬೋರ್ಡು ಅಂತ ಹೇಳುವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿ ಅಂದ್ರೆ ಅರ್ಥ ಅಪಾರವಾದಂತಹ ಅನುಭವ, ಸರಳತೆಯ ಒಂದು ಕೂಪ ಅಂತ ಹೇಳ್ಬಹುದು. ನೀವು ಎಲ್ಲಾದ್ರೂ ಯೂಟಿಗಾದರವರು ದೊಡ್ಡಸ್ತಿಗೆ ಮಾಡಿ ನೋಡಿದ್ದೀರಾ? ಕಾರ್ಯಕರ್ತರ ಮಧ್ಯೆ ಕಾರ್ಯಕರ್ತನಾಗಿ, ನಾಯಕರ ಮಧ್ಯೆ ನಾಯಕನಾಗಿ, ಸಂಸದೀಯ ಮುಂದೆ ಸಂಸದಿಕನಾಗಿ, ಶಾಸಕರ ಮುಂದೆ ಶಾಸಕರಾಗಿ, ಉಪನಾಯಕನ ಮುಂದೆ ಉಪನಾಯಕನಾಗಿ ಕಾರ್ಯನಿರ್ವಹಣೆ ಮಾಡಿದ ಎಲ್ಲ ಶಕ್ತಿ ನಮ್ಮ ಕ್ಷೇತ್ರದ ಕೀರ್ತಿಯನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸಿದಂತ ಒಬ್ಬ ನಾಯಕನಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಯುಟಿ ಖಾದರ್ ಅಂತ ಹೇಳುವುದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇಷ್ಟೇ ಮಾಡ್ಲಿಕ್ಕೆ ಇರುವಂತಹದ್ದು. ಇನ್ನಿರುವಂತಹದ್ದು 6 ದಿನ. ಇವತ್ತು 3 ತಾರೀಕು, 10ನೇ ತಾರೀಕು ಚುನಾವಣೆ. 6 ದಿನಗಳ ಕಾಲ ನಿದ್ರೆ ಕಡಿಮೆ ಮಾಡಿ ಮನೆ ಮನೆಗೆ ಹೋಗಿ ಯುಟಿ ಖಾದರ್ ಅವರ ಒಳ್ಳೆಯ ಕೆಲಸ ಹೇಳಿ, ಕಾಂಗ್ರೆಸ್ ಪಕ್ಷದ ಕೆಲಸಗಳನ್ನ ಹೇಳಿ, ನೀವು ಅವರನ್ನ ಅತ್ಯಂತ ದೊಡ್ಡ ಬಹುಮತದಿಂದ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸೋಣ. ಖಂಡಿತವಾಗಿ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದರೆ ಅವರ ಬದಿಯಲ್ಲಿ ಯುಟಿ ಖಾದರ್ ಅವರು ಉಪಮುಖ್ಯಮಂತ್ರಿ ಆಗುವುದು ಶತಸಿದ್ಧ ಅಂತ ಹೇಳುವುದನ್ನ ಈ ಸಂದರ್ಭದಲ್ಲಿ ಹೇಳಿ, ರಾಜ್ಯದಲ್ಲಿ ಸರ್ಕಾರ ಬಂದೇ ಬರ್ತದೆ. ನಮ್ಮ ಜಿಲ್ಲೆಯಲ್ಲಿ 8ಕ್ಕೆ 8 ವಿಧಾನಸಭಾ ಕ್ಷೇತ್ರಗಳು ಗೆದ್ದೇ ಗೆಲ್ತದೆ ಅಂತ ಹೇಳುವ ಮಾತನ್ನ ಮತ್ತೊಮ್ಮೆ ಹೇಳಿ ಮಾತು ಮುಗಿಸ್ತೇನೆ. ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಬೋಲೋ ತಾರಿಕ್ ಅನ್ವರ್ ಕಿ, ಬೋಲೋ ಯುಟಿ ಖಾದರ್ ಕಿ. ಥ್ಯಾಂಕ್ ಯು. ಪರವಾಗಿ ಮತ್ತು ಕಾರ್ಯಕರ್ತರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಐವನ್ ಡಿಸೋಜರ್ ಅವರ ಗಮನಕ್ಕೆ 14 ಜನ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಪಕ್ಷವನ್ನು ಸೇರಿದ್ದಾರೆ, ಇನ್ನೊಬ್ಬರು ಬಾಕಿ ಇದ್ದಾರೆ. ಅದೇ ರೀತಿ ಪಂಡಿತ್ ಹೌಸ್ ನಿಂದ 8 ಜನ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಪಕ್ಷವನ್ನು ಸೇರಿದ್ದಾರೆ. ಒಟ್ಟಾರೆ 22 ಜನ ಈಗಾಗಲೇ ಸೇರಿಕೊಂಡಿದ್ದು, ಇನ್ನೊಂದು ಜನ ಸೇರ್ಲಿಕ್ಕೆ ಈಗಾಗಲೇ ಬಾಕಿ ಇದ್ದಾರೆ. ಇನ್ನು ಎಸ್ಡಿಪಿ ಪಕ್ಷದಿಂದ ಕೂಡ 10-12 ಜನ ಕಾರ್ಯಕರ್ತರು ಎಸ್ಡಿಪಿ ಮನ್ನನೊಂದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಲಿಕ್ಕಿದ್ದಾರೆ. ಯುಟಿ ಖಾದರ್ ಅವರ ಭಾಷಣದ ನಂತರ ಮುಂದಕ್ಕೆ ಅವರನ್ನು ಈ ವೇದಿಕೆಯಲ್ಲಿ ನಾವು ಪಕ್ಷಕ್ಕೆ ಸೇರ್ಪಡೆಗೊಳಿಸಿದ್ದೇವೆ. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಮುಂದಕ್ಕೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 5ನೇ ಬಾರಿಗೆ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲುವಂತ ಒಂದು ಶಕ್ತಿ ಇರುವಂತಹ ನಾಯಕ ಸನ್ಮಾನ್ಯ ಯುಟಿ ಖಾದರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಎರಡನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೆಲ್ಲ ಆತ್ಮೀಯರು ಮತ್ತು ನಮ್ಮ ಮೇಲೆಲ್ಲ ವಿಶ್ವಾಸ ಇಟ್ಟುಕೊಂಡು ಪಕ್ಷದ ತತ್ವ ಸಿದ್ಧಾಂತ ಹಮ್ಮಿಕೊಂಡು ಬಹಳಷ್ಟು ಜನ ಇವತ್ತು ಸಂತೋಷ್ ನೇತೃತ್ವದಲ್ಲಿ ಬಿಜೆಪಿಯಿಂದ ಬಹುಶಃ ಇವತ್ತು ಕಾಂಗ್ರೆಸ್ಗೆ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಎಸ್ಡಿಪಿಐ ಪಕ್ಷದಲ್ಲಿ ಕೂಡ ಅದರ ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಲಿದ್ದಾರೆ. ಬಹುಶಃ ನಿಮ್ಮೆಲ್ಲರೂ ಕೂಡ ನಾನು ಜನಪರವಾಗಿ ಕಾಂಗ್ರೆಸ್ ಕುಟುಂಬದ ಪರವಾಗಿ ನಾನು ಸ್ವಾಗತಿಸಿಕೊಂಡು ಒಂದು ಮಾತು ಬಹಳ ಸ್ಪಷ್ಟವಾಗಿ ತಾವೆಲ್ಲ ಹೇಳಿಕೆ ಬಯಸ್ತೇನೆ. ತಾವು ಏನು ವಿಶ್ವಾಸವನ್ನು ಬಹುಶಃ ಕಾಂಗ್ರೆಸ್ ಪಕ್ಷದ ಮೇಲೆ ಸೇರಿಸಿರಿ, ನಿಮ್ಗೆ ಗೌರವ ಬರುವ ರೀತಿಯಲ್ಲದೆ ನಿಮ್ಗೆ ಯಾವ್ದು ಪುಚ್ಚುತ್ತೆ ಬರುವ ರೀತಿಯಲ್ಲಿ ಗೌರವ ಕೊಡ್ತೇವೆ ಹೇಳಿಕೆ ನಾನು ಬಯಸ್ತೇನೆ. ನಮ್ಮ ಉದ್ದೇಶ ನೀವೆಲ್ಲರೂ ಸಮಪಾಲು ಸಂವಾದದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಆದರ್ಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿರಿ. ಬಹುಶಃ ನಿಮ್ಮನ್ನು ಅತ್ಯಂತ ಗೌರವವಾಗಿ ನೋಡಿ ಸಮಾಜ ಕಾಂಗ್ರೆಸ್ ಒಂದು ಕುಟುಂಬದ ಮುಂದೆ ಹೋಗುವ ಜೊತೆಯಲ್ಲಿ ನಿಮ್ಮನ್ನು ನೋಡಿ ಬಹಳಷ್ಟು ಮಂದಿ ಬಹುಶಃ ಕಾಂಗ್ರೆಸ್ ಪಕ್ಷ ಸಮಾಜ ಮತ್ತು ದೇಶಕ್ಕೆ ದೊಡ್ಡ ಶಕ್ತಿ ಆಗ್ತದೆ ಎಂಬ ವಿಶ್ವಾಸ ಇದೆ ಅಂತ ನಾನು ಬಯಸ್ತೇನೆ. ಎಲ್ಲ ಮತದಾರ ಬಾಂಧವರಿಗೆ ಕಾರ್ಯಕರ್ತರಿಗೆ ನಾಡಿದ್ದು ನಡೆಯುವಂತ ಚುನಾವಣೆ ಅತ್ಯಂತ ಮೌಲ್ಯಧಾರದ ಚುನಾವಣೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಅತ್ಯಂತ ಮೌಲ್ಯಧಾರದ ಚುನಾವಣೆ ಅಂತ ಹೇಳಿದ್ರೆ ಇದು ಸನ್ಮಾನ್ಯ ಯುಟಿ ಖಾದರ್ ನಡೆಯುವಂತ ಚುನಾವಣೆ ಅಲ್ಲ. ನಾಡಿದ್ದು ನಡೆಯುವಂತ ಚುನಾವಣೆ ಮತ್ತು ವೋಟ್ ನೀವು ಯುಟಿ ಖಾದರ್ ಕೊಡುವಂತ ಮತ ಅಲ್ಲ. ನಾಳೆ ನಡೆಯುವಂತ ಚುನಾವಣೆ ಜನವಿರೋಧಿ ತಾರತಮ್ಯದ ದ್ವೇಷಪೂರಿತವಾದ ಕಳೆದ 5 ವರ್ಷಗಳಲ್ಲಿ ಬಡವರಿಗೆ ಯಾವುದೇ ಕಾರ್ಯಕ್ರಮ ಕೊಡದಂತಹ ಬಡ ವಿರೋಧಿ ಬಿಜೆಪಿ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸುವಂತ ಚುನಾವಣೆ ಆಲೋಚನೆ ಮಾಡಬೇಕು. ಕಳೆದ 5 ವರ್ಷಗಳಲ್ಲಿ ಒಂದೇ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಒಂದು ಆಲೋಚನೆ ಮಾಡಬೇಕು. 4 ವರ್ಷಗಳಲ್ಲಿ ಜನಸಾಮಾನ್ಯ ಬೇಕಾಗಿ ಏನಾದರೂ ಒಂದು ಕಾರ್ಯಕ್ರಮ ಬಂದಿದೆ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ
ಯಾರಿಗೆಲ್ಲ ರೇಷನ್ ಕಾರ್ಡ್ ಬೇಕು ನಾನೇ ಸಚಿವನಾಗಿದ್ದೆ. ಯಾರಿಗೆಲ್ಲ ರೇಷನ್ ಕಾರ್ಡ್ ಬೇಕು ಅರ್ಜಿ ಕೊಡಿ 5 ನಿಮಿಷದಲ್ಲಿ ತಗೊಂಡು ಹೋಗಿ ಅಂತ ನಾವು ಆದೇಶ ಕೊಟ್ಟಿದ್ದೇವೆ. ಯಾಕೆ ಆ ಜನಸಾಮಾನ್ಯನಿಗೆ ಆ ತಿಂಗಳ ಸವಲತ್ತು ಕೂಡ ವಂಚಿತನಾಗಬಾರದು. ಆ ತಿಂಗಳ ಸವಲತ್ತು ಕೂಡ ಸಿಗಬೇಕಂತ ನಾವು ರೇಷನ್ ಕಾರ್ಡ್ 5 ನಿಮಿಷದಲ್ಲಿ ಕೊಟ್ಟರೆ ನೀವು ಬಂದ್ ಮಾಡಿ ಯಾವ್ದು ಬಡವನಿಗೆ ಒಂದು ರೇಷನ್ ಕಾರ್ಡ್ ಕೊಡೋದು ಇಲ್ಲದ ಸರ್ಕಾರವನ್ನು ನಾವು ಮಾನವೀಯ ಸರ್ಕಾರ ಹೇಳಲಿಕ್ಕೆ ನಾವು ಸಾಧ್ಯವಿದೆ. ಹಸಿದ ಹೊಟ್ಟೆಯಲ್ಲಿ ಯಾರು ಕಲಿಬಾರದು, ಹಸಿದ ಹೊಟ್ಟೆಯಲ್ಲಿ ದುಡಿಬಾರದು ಅಂತ ಹೇಳಿ ನಾವು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ರೆ ನೀವು ಅದನ್ನು ಬಂದ್ ಮಾಡ್ತೀರಲ್ಲ, ನಿಮ್ಗೆ ಮಾನವೀಯತೆ ಮತ್ತು ಕರುಣೆ ಇದೆ. ಯಾಕಾಗಿ ನಾವು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದೆ? ನಾನೇ ಭಾಷೆದ ಸಚಿವನಾಗಿದ್ದೆ. ಮೆಡ್ರಾಸ್ಗೆ ನಾನೇ ಭಾಷೆದ ಸ್ಟಡಿ ಮಾಡಿದ್ದೆ. ನಾನೇ ಪ್ರಾಜೆಕ್ಟ್ ನಾನು ಜಾರ್ಜ್ ಮೇಯರ್ ತೀರ್ಮಾನ ಮಾಡಿದ್ದೆ. ಇವತ್ತು 300ರಿಂದ ಕೊಣಜೆಯಿಂದ ಮುಡಿಪುಯಿಂದ ಬೆಳ್ತಂಗಡಿಯಿಂದ ಪುತ್ತೂರಿಂದ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಮಂಗಳೂರಿನ ಸರ್ಕಾರಿ ಕಾಲೇಜಿಗೆಲ್ಲ ಇವತ್ತು ಹೋಗ್ತಾ ಇದ್ದಾರೆ. ಗ್ರಾಮೀಣ ಮಟ್ಟದಿಂದ ಬರುವಂತ ವಿದ್ಯಾರ್ಥಿನಿಯರು ನಗರ ಮಟ್ಟದ ಸರ್ಕಾರಿ ಕಾಲೇಜಿಗೆ ಅದು ಬಡವರಲ್ಲದೆ ಶ್ರೀಮಂತರ ಕಾಲಕ್ಕೆ ಬರುವುದಿಲ್ಲ. ಬಡವರಲ್ಲಿ ಜಾಸ್ತಿ ಬಂದು ಆ ದೂರದ ಮಟ್ಟದಿಂದ ಬಂದ ವಿದ್ಯಾರ್ಥಿಗಳು ಬೆಳಿಗ್ಗೆ ಗಂಜಿ ಊಟ ಮನೆಯಲ್ಲಿ ಊಟ ಮಾಡಿ ಶಾಲೆಗೆ ಬಂದ್ರೆ ಮಧ್ಯಾಹ್ನ ಊಟ ಮಾಡುವುದಿಲ್ಲ. ದುಡ್ಡು ಕೊಟ್ಟು ಊಟ ಮಾಡಲಿಕ್ಕೆ ದುಡ್ಡು ಇಲ್ಲ. ದಿವಸಕ್ಕೆ 100 ರೂಪಾಯಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಹಸಿದ ಹೊಟ್ಟೆಯಲ್ಲಿ ಕಳೆದು ಮಧ್ಯಾಹ್ನ ಪಾಠ ಮಾಡುವ ನಿದ್ದೆ ಬರುವ ಪರಿಸ್ಥಿತಿ. ಇದನ್ನು ಅರ್ಥ ಮಾಡಿ ಸರ್ಕಾರ ನಾವು ತೀರ್ಮಾನ ಮಾಡಿದ ಹಿಂದಕ್ಕೆ ಯಾರು ನಮ್ಮ ವಿದ್ಯಾರ್ಥಿ ಮಾಡ್ತಾರೆ, ಶಿಕ್ಷಣ ತಗೊಳ್ತಾರೆ, ಹಸಿದ ಹೊಟ್ಟೆಯಲ್ಲಿ ಕಲಿಬಾರದು ಅಂತ ಹೇಳಿ 10 ರೂಪಾಯಿಗೆ ನಾವು ಊಟ ಕೊಟ್ಟರೆ ನೀವು ಇಂದಿರಾ ಕ್ಯಾಂಟೀನ್ ಬಂದ್ ಮಾಡ್ತೀರಲ್ಲ, ನಿಮಗೆ ಕರುಣೆ ಮತ್ತು ಮಾನವೀಯತೆ ಇದೆ ಅಂತ ನಾವು ಕೇಳಬೇಕು. ರಿಕ್ಷಾ ಚಾಲಕರು, ಕೂಲಿ ಕಾರ್ಮಿಕರು, ಶ್ರಮಿಕ ವರ್ಗ, ಬಸ್ ಕಂಡಕ್ಟರ್, ಬಸ್ ಡ್ರೈವರ್ ಬಹುಶಃ ಮನೆಯಲ್ಲಿ ಮಾಡಿ ಹೊಟ್ಟೆಗೆ ಸಾಧ್ಯವಿಲ್ಲ. ಅಂತವ್ರು ಹಸಿದ ದುಡಿಬಾರದು 5 ರೂಪಾಯಿಗೆ ನಾವು ತಿಂಡಿ 10 ರೂಪಾಯಿಗೆ ಊಟ ಕೊಟ್ಟರೆ ಅದನ್ನು ಬಂದ್ ಮಾಡ್ತೀರಲ್ಲ, ನಿಮ್ಗೇನಾದ್ರು ಮಾನವೀಯತೆ ಇದೆ ಅಂತ ನಾವು ಕೇಳಬೇಕು. ಏನಾದ್ರು ಸರ್ಕಾರ ಕೊಡುವಂತ ವಿಚಾರ ಇದೆ. ಒಬ್ಬನಿಗೆ ನಿವೇಶನ ಕೊಡುವಂತ ಸರ್ಕಾರ ಇವತ್ತಾಗಲಿಲ್ಲ. ಒಬ್ಬನಿಗೆ ಮನೆ ಕೊಡುವಂತ ಯೋಗ್ಯ ಸರ್ಕಾರ ಆಗಲಿಲ್ಲ. ಆದ್ರೆ ಕಾಂಗ್ರೆಸ್ ಸಂದರ್ಭದಲ್ಲಿ ಸಾವಿರಾರು ಮಂದಿಗೆ ಇವತ್ತು ನಿವೇಶನ, 15 ಲಕ್ಷಕ್ಕಿಂತ ಅಧಿಕ ಮಂದಿಗೆ ಮನೆ ಕೊಡುವಂತ ಅನುದಾನ ನಿಮ್ಮ ಗ್ರಾಮ ಪಂಚಾಯತ್. ಈ ಸರ್ಕಾರ ಬಂದ ನಂತರ ಯಾರಿಗಾರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಬೇಕು. ಮೀನುಗಾರಿಕೆ ಮೋಸ ಮಾಡುವ ಸರ್ಕಾರ ಸಮರ್ಪಕವಾಗಿ ಸಬ್ಸಿಡಿ ಇಲ್ಲ, ಸೀಮೆ ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದಾರೆ. ಸಣ್ಣ ಬೋಟಿಗೆ 60% ಸಬ್ಸಿಡಿ ಇತ್ತು, ಅದನ್ನು ನಿಲ್ಲಿಸಿದ್ದಾರೆ. ಮೀನುಗಾರಿಕೆ ಕೊಂಡಿ ರಸ್ತೆಗೆ ಅನುದಾನ ಇಲ್ಲ. ಮೀನುಗಾರಿಕೆ ಮನೆ ಕಟ್ಟಲಿಕ್ಕೆ ಒಂದೇ ಒಂದು ಮನೆ ಕೊಡಲಿಲ್ಲ. ಯಾವುದು ಇಲ್ಲದ ಮೋಸ ಮಾಡಿದವರು ಜನರಿಗೆ ಏನನ್ನ ಯಾವ ಮುಖದಲ್ಲಿ ಆದ ಕಾರಣ ಜನವಿರೋಧಿ ಬಿಜೆಪಿ ಸರ್ಕಾರ ಜನರ ಪರವಾಗಿ ಯಾವುದಾದರೂ ಕಾರ್ಯಕ್ರಮಗೊಳ್ಳದೆ ಬರೇ ಭ್ರಷ್ಟಾಚಾರ ಹೇಳಿ ಇವತ್ತು 40% ಭ್ರಷ್ಟಾಚಾರಕ್ಕಿಂತ ಅಧಿಕವಾಗಿ ಭ್ರಷ್ಟಾಚಾರ ಮಾಡಿ ಎಲ್ಲರನ್ನೂ ಮಾಡದೆ ಒಂದು ಉತ್ತಮವಾದ ಕೆಲಸ ಮಾಡಿದೆಯಾ? ಯಾವ ಸರ್ಕಾರ ಹೇಳಿದ್ರೆ ಸರ್ಕಾರದ ಮುಖಾಂತರ ಜನರನ್ನು ಬದುಕಿಸಬೇಕು. ಟೆನ್ಷನ್ ಮತ್ತು ಸಾಯುವ ಸಹಾಯ ಮಾಡಿ ಬದುಕಿದ ಒಂದು ವ್ಯವಸ್ಥೆ ಮಾಡಬೇಕು. ಆದ್ರೆ ಬಿಜೆಪಿ ಸರ್ವಿಸ್ನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತ ಸಂತೋಷ್ ಪಟೇಲ್ ಅವರು ಮುಖ್ಯಮಂತ್ರಿಗೆ ಲೆಟರ್ ಬರೆದಿದ್ದಾರೆ. ನಾನು ಕೆಲಸ ಮಾಡಿ ಭ್ರಷ್ಟಾಚಾರ ಸಾಧ್ಯ ಮುಖ್ಯಮಂತ್ರಿ ಲೆಟರ್ ಕ್ಯಾರಿ ಮಾಡೋದಿಲ್ಲ. ಅದೇ ಸಂತೋಷ್ ಪಟೇಲ್ ರಾಜ್ಯಪಾಲರಿಗೆ ಲೆಟರ್ ಬರೆದಿದ್ದಾರೆ, ರಾಜ್ಯಪಾಲರು ಕ್ಯಾರಿ ಮಾಡೋದಿಲ್ಲ. ಬಿಜೆಪಿ ಕಾರ್ಯಕರ್ತ ಸಂತೋಷ್ ಪಟೇಲ್ ಪ್ರಧಾನಮಂತ್ರಿಗೆ ಲೆಟರ್ ಬರೆದಿದ್ದಾರೆ, ಪ್ರಧಾನಮಂತ್ರಿ ಕೂಡ ಕ್ಯಾರಿ ಮಾಡೋದಿಲ್ಲ. ಬಿಜೆಪಿ ಸಂತೋಷ್ ಪಟೇಲ್ ಡೆಲ್ಲಿಗೆ ಹೋಗಿ ಪಕ್ಷದ ಅಧ್ಯಕ್ಷರ ಭೇಟಿಯಾಗಿ ನಾನು ಬಿಜೆಪಿ ಕಾರ್ಯಕರ್ತ, ನಾನು ಕೆಲಸ ಮಾಡಿದ್ದೇನೆ, ಬಿಲ್ಲಿಗೆ ಹೋಗಿ 40 ವರ್ಷ ದುಡ್ಡು ಕೇಳ್ತಾರೆ, ನಾನು ಎಲ್ಲಿಂದ ಕೆಲಸ ಆಗ್ತದೆ, ನಾನು ಅಡವು ಬೇರೆ ಬೇರೆ ಫೈನಾನ್ಸ್ ಕೆಲಸ ಮಾಡಿದ್ರೆ ಈ ರೀತಿ ಪರಿಸ್ಥಿತಿ ಕೇಳಿದಾಗ ಇವನ ಕಣ್ಣೀರನ್ನು ಕೇಳುವಂತ ಪರಿಸ್ಥಿತಿಯಲ್ಲಿ ಬಿಜೆಪಿ ನಾಯಕರು ಸ್ಪಷ್ಟವಾದ ವಿಧಿಯಲ್ಲಿ
ಉಡುಪಿಗೆ ಬಂದು ಸರ್ಕಾರದೊಬ್ಬರ ಮನೆ ಹೆಸರು ಬರೆದು ಸುಸೈಡ್ ಮಾಡ್ತಾರೆ. ನೋಡಿ, ಒಂದು ಸರ್ಕಾರ ಎಲ್ಲಿ ಜೀವ ಬದುಕಿಸಬೇಕಾ ಅದೇ ಸರ್ಕಾರದ ಹೆಸರು ಬರೆದುಕೊಂಡು ಸಾಯುವ ಪರಿಸ್ಥಿತಿ ಈ ನಮ್ಮ ರಾಜ್ಯದಲ್ಲಿ ಬಂದ್ರೆ ಯಾವುದಕ್ಕೆ ಸರ್ಕಾರ ಬೆಂಗಳೂರಿನಲ್ಲಿ ಸತ್ತಾಗ ಪಾಪ ಇವನು ಏನ್ ಮಾಡ್ತಾನೆ, 80 ಲಕ್ಷ ಕೊಟ್ಟು ಇವನೇನಾದ್ರೂ ಟ್ರಾನ್ಸ್ಫರ್ ಮಾಡಿ ಬಂದ್ರೆ ಇವನು ಸುಸೈಡ್ ಮಂತ್ರಿ ಮಾತ್ರ ಯಾವ ಪರಿಸ್ಥಿತಿ ವಿಚಾರ ಭಾರತ ದೇಶದಲ್ಲಿ ಒಬ್ಬ IPS ಅಧಿಕಾರಿ ಇನ್ನು ಕೂಡ ಜೈಲಲ್ಲಿದೆ. ಅದು ಕರ್ನಾಟಕದ ಕೆಟ್ಟ ಸರ್ಕಾರದಲ್ಲಿ ಪೊಲೀಸ್ ಕಾಲ್ ಮಾಡಿದಾಗ ನಮ್ಮ 55,000 ಜನ ವಿದ್ಯಾರ್ಥಿಗಳು 450 ಪೋಸ್ಟಿಗೆ ಅಪ್ಲೈ ಮಾಡ್ತಾರೆ. ಅದರಲ್ಲಿ ಇಲ್ಲ ಸರ್, ಮಾಡಿ ಏನು ಗೊತ್ತಿಲ್ಲದವರಿಗೆ ಕೊಡುವಂತ ಪರಿಸ್ಥಿತಿ ಆದ್ರೆ ನಮ್ಮ ಸರ್ಕಾರದ ಸಮಾಜದ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಬಹುದು ಆಲೋಚನೆ ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಬಂದ್ರೆ ಆ 50 ಲಕ್ಷ ಕೊಟ್ಟು ನಿಮ್ಮನ್ನು ಲೂಟಿ ಮಾಡುವ ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆ. ಅದು ಕೂಡ ಏನು ಗೊತ್ತಿಲ್ಲ. ಯಾಕೆ ಹೊರಗೆ ಬಿದ್ದು ಗುಲ್ಬರ್ಗದ ಗ್ರಾಮದಲ್ಲಿ ಒಬ್ಬ ಕಲಿತಿಲ್ಲ. ಇವನು ಹೋದ ನಂತರ ಅಲ್ಲಿ ರಿಸಲ್ಟ್ ಬರಲಿಲ್ಲ. ಅದರ ಪೊಲೀಸ್ ತನಿಖೆ ಮಾಡಿದಾಗ ಇದೆಲ್ಲ ಅವಕಾಶ. ಒಬ್ಬ IPS ಮುಖ್ಯಮಂತ್ರಿಗಳ ಒತ್ತಡ ಇಲ್ಲದೆ ಖಂಡಿತವಾಗಿ ಕೆಲಸ ಮಾಡಿದ್ದಾನ. ನಾನು ಸಚಿವರಾಗಿದ್ದೆ, ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಮೀರಿ ಒಂದು ಸರ್ಕಾರಿ ಕಾರ್ಯಕ್ರಮ ಹೆಜ್ಜೆ ಬರಿ ಸಾಧ್ಯನೇ ಇಲ್ಲ. ಅವ್ರು ಕೇಳಿ ಆದೇಶದ ಪ್ರಕಾರ ಮಾಡಬೇಕು ಹೊರತು ಅವ್ರಿಗೆ ದಕ್ಷಿಣ ಮಾಡಿ ಸಾಧ್ಯ ಏನಾದ್ರೂ ಅದನ್ನು ಮಾಡಿದ್ರೆ ಅವ್ನು ನಮ್ಮ ಅತ್ಯಂತ ಒಂದು ಕಡೆ ಕಾರ್ಯಕ್ರಮ ಇಲ್ಲ, ಎರಡನೇ ಕಡೆ ಭ್ರಷ್ಟಾಚಾರ, ಮೂರನೇ ಕಡೆ ಬೆಳೆ ಯಾರಿಗಾರಿಗೆ ಬದುಕಲಿಕ್ಕೆ ಸಾಧ್ಯ ಉಂಟು. ಪೆಟ್ರೋಲ್ ಡೀಸೆಲ್ ಮಾತ್ರ 70 ರೂಪಾಯಿ ಇದ್ರೆ ಎಣ್ಣೆ ರೇಟ್ ಜಾಸ್ತಿ. ಬಂಗಾರ 50,000 ರೂಪಾಯಿ. ಅತ್ಯಂತ ಬಡವರ ಮಕ್ಕಳಿಗೆ ಸೋದರಿಗೆ ಮದುವೆ ಮಾಡಿ ಒಂದು ಕಿವಿಗೆ ಒಂದು ಕುತ್ತಿಗೆ ಗೌರವವಾಗಿ ಕಲಿಸ್ತಾ ಇದ್ದಾರೆ. ಆದ್ರೆ ಕಾಲಘಟ್ಟಗಳಲ್ಲಿ ನಮ್ಮ ಸೋದರಿಗೆ ಮಗಳಿಗೆ ರೋಡ್ ಮದುವೆಯಲ್ಲಿ ಕಲಿಸಿ ಕಣ್ಣಿನ ಪರಂಪರೆಯಲ್ಲಿ ಮದುವೆ ಮಾಡಿಸಿ ನಿರ್ಮಾಣ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಇವತ್ತು ಬಡವರ ಸಾಧ್ಯವಿದೆ. ಸಿಮೆಂಟ್ ರೇಟ್ ಜಾಸ್ತಿ, ಸ್ಟೀಲ್ ರೇಟ್ ಎಷ್ಟು ಜಾಸ್ತಿ. ಮುಂಚೆಲ್ಲ ನಮ್ಮ ಮನೆಯಲ್ಲಿ ಬಂಗಾರ ಜಾಸ್ತಿ ಮಾಡುದು, ಸಿಮೆಂಟ್ ಜಾಸ್ತಿ ಮಾಡುದು, ಕಬ್ಬಿಣ ಜಾಸ್ತಿ ಮಾಡುದು, ಬೇಕರಿ ಜಾಸ್ತಿ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ಬೆಲೆ ಇಲ್ಲಿ ಕಾನೂನು ಮಾಡಲಿಕ್ಕೆ ಹೋಗ್ಬೋದ? ಆದ ಕಾರಣ ಬೆಲೆ ಅದೆಲ್ಲ ಬಿಜೆಪಿ ಕುಮ್ಮಕ್ಕಿಂದ ಇವತ್ತು ಬೆಲೆಗೆ ಆಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ನಮ್ಮ ಉದ್ದೇಶ. ಇನ್ನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜನಸಾಮಾನ್ಯ ಕಾರ್ಯಕ್ರಮಗಳು ಉಚಿತವಾದ ಇಂದಿರಾ ಕ್ಯಾಂಟೀನ್, ವಿದ್ಯಾಸಿರಿ, ಸ್ಕಾಲರ್ಶಿಪ್, ಮಕ್ಕಳಿಗೆ ಶಿರಭಾಗ್ಯ, ಶೂಭಾಗ್ಯ, ಕೂಡ ಕೊಟ್ಟಿದೆ. ನಿಮ್ಮ ಮೇಲೆ ಒಂದು ಟ್ಯಾಕ್ಸ್ ಸರ್ಕಾರ ಹಾಕಿದ್ದಾರೆ.
ಒಂದು ಟ್ಯಾಕ್ಸ್ ಮೇಲೆ ಬಂದಿದೆ ನಾವು ಕೇಳ್ತೇವೆ. ಶ್ರೀಮಂತರಿಂದ ಟ್ಯಾಕ್ಸ್ ವಸೂಲು ಮಾಡಿ ಈ ರಾಜ್ಯ ಸಂಪತ್ತು ಕೆಲವರಿಗೆ ಮಾತ್ರವಲ್ಲ, ಈ ರಾಜ್ಯ ಸಂಪತ್ತನ್ನು ಸರ್ವರಿಗೂ ಹಂಚಿದಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಬೇರೆ ಬೇರೆ ಕಾರ್ಯಕ್ರಮ ಸಂದರ್ಭದಲ್ಲಿ ಪ್ರತಿಪಕ್ಷದ ಬಿಜೆಪಿ ಮಾತಾಡಿದ್ದಾರೆ. ನೀವು ಅಗಿವೆಲ್ಲ ಉಚಿತವಾಗಿ ಕೊಟ್ಟು ಜನ ಏನು ಕೆಲಸಕ್ಕೆ ಬರುವುದಿಲ್ಲ ಅಂತ ಹೇಳಿದಾಗ ಮುಖ್ಯಮಂತ್ರಿ ಒಂದು ಮಾತನ್ನು ಹೇಳಿದೆ. ಹೌದು, ಇಷ್ಟು ವರ್ಷ ಜನಸಾಮಾನ್ಯರು ಕಷ್ಟಪಟ್ಟು ದುಡಿದಿದ್ದಾರೆ, ನೀನು ಬಲ ಆರಾಮದಲ್ಲಿ ಒದಗಿಕೊಂಡಿದ್ಯಾ, ಈಗ ನೀನು ಹೋಗಿ ಕೆಲಸ ಮಾಡು, ಅವರು ಆರಾಮದಲ್ಲಿ ಉಚಿತವಾಗಿ ಕೊಟ್ಟಿದ್ದೇವೆ ದಿಟ್ಟವಾದ ಮಾತನಾಡುವ ಅವಕಾಶ ವಿಚಾರ ಆದ ಕಾರಣ ಬೇರೆ ಬೇರೆ ಹಾಕಿಕೊಂಡಾಗ ನೀವು ರಾಜ್ಯ ಸಂಪತ್ತನ್ನೆಲ್ಲ ಕೂಡ ಹಂಚಿಕೊಂಡು ರಾಜ್ಯ ಹೇಳಿದಾಗ ಧೈರ್ಯವಾಗಿ ಹೌದು, ಈ ರಾಜ್ಯದ ಸಂಪತ್ತು ಏನಿದೆ ಅಲ್ಲ, ಈ ರಾಜ್ಯದ ಸಂಪತ್ತು ಕೆಲವೇ ಮಾತ್ರ ಅಲ್ಲ, ಈ ರಾಜ್ಯ ಸಂಪತ್ತು ಸರ್ವರಿಗೂ ಹಂಚಿಕೊಳ್ಳಬೇಕು, ಸರ್ವರಿಗೂ ಕಾರ್ಯಕ್ರಮಗಳು ಮಾಡೋರಿಗೆ ಕೊಟ್ಟಿದ್ದೇನೆ ಧೈರ್ಯವಾದ ಮಾತನಾಡುವುದಿದ್ರೆ ಆ ಬದ್ಧತೆ ಸಾಮಾಜಿಕವಾದ ಬದ್ಧತೆ ಕಾಂಗ್ರೆಸ್ನ ಬದ್ಧತೆ ಇವರು ಬಂದ ಕಾರ್ಯಕ್ರಮ ಅದ ಟ್ಯಾಕ್ಸ್ ಪ್ರತಿ ಒಂದರಲ್ಲಿ ಪೆಟ್ರೋಲ್ ಡೀಸೆಲ್ ಬಿಡಿ, ಪ್ರತಿ ಒಂದರಲ್ಲಿ ಟ್ಯಾಕ್ಸ್, ಉಪ್ಪಿನ ಮೇಲೆ ಟ್ಯಾಕ್ಸ್ ದರವಾದ ಬ್ರಿಟಿಷ್ ಮೇಲೆ ಮಹಾತ್ಮ ಗಾಂಧಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ರು. ಅದೇ ದೇಶದಲ್ಲಿ ಬಿಜೆಪಿ ಸರ್ಕಾರ ಮೇಲೆ ಟ್ಯಾಕ್ಸ್ ನಮ್ಗೆ ಅಂಗಡಿ ನಿಮ್ಮ ನೀವು ಊಟ ಮಾಡುವ ಹಣದ ಮೇಲೆ ಟ್ಯಾಕ್ಸ್, ನೀವು ಏನೋ ಒಂದು ಕಾರ್ಯಕ್ರಮ ಮಾಡಿ ಬಹುಶಃ ಇವರು ಅಧಿಕಾರ ನಡೆಸಿದಲ್ಲದೆ ನಿಮ್ಗೆ ಏನೋ ಕಾರ್ಯಕ್ರಮ ಟೆನ್ಷನ್ ಪರಿಸ್ಥಿತಿಯಲ್ಲಿದೆ. ಯಾರ ಕೂಡ ಹಣ ಇಲ್ಲ, ಅದಕ್ಕಾಗಿ ಕಾಂಗ್ರೆಸ್ ಸಾಧ್ಯವಿಲ್ಲ. ಕಾಂಗ್ರೆಸ್ ಅದಕ್ಕೆ ಅನುಗುಣವಾಗಿ ನಾವು ಬೇರೆ ಧರ್ಮ ಸಮುದಾಯ ಕೆಲಸ ಅದಕ್ಕಾಗಿ ಕಾಂಗ್ರೆಸ್ ಎಲ್ಲ ಜುಲೈ ಕಾಂಗ್ರೆಸ್ ನಿಮ್ಮ ಆದ ಕಾರಣ ಇನ್ನೂರು ಎಲ್ಲರೂ ಫ್ರೀ ಕರೆಂಟ್ ಯಾಕೆಂತ ಹೇಳಿದ್ರೆ ಇನ್ನು ಯಾರು ಕೂಡ ಹೋಗಿ ಬಡವರು ಪ್ರತಿಯೊಂದು ಮನೆಯೊಳಗೆ 2,000 ರೂಪಾಯಿ ತಿಂಗಳಿಗೆ ಇಷ್ಟು ಮನೆ ಕೊಟ್ಟು ಗಂಡ ಕೆಲಸ ಇವ್ರ ಮನೆಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಅವರಿಗೆ ಪೂರಕವಾಗಿ ನಮ್ಮ ನೇರವಾಗಿ ಕೆಲಸ ಡಿಗ್ರಿ ನಮ್ಮ ಮಕ್ಕಳಿಗೆ ತಿಂಗಳಿಗೆ 3,000 ರೂಪಾಯಿ ಯಾಕೆ ಇವತ್ತು ಅವನು ಕಲ್ತನಂತರ ಕೆಲಸ ಸಿಕ್ಕುದಿಲ್ಲ, ಮತ್ತೆ ಹೋಗಬೇಕಾದ್ರೆ ಕಾಪಿ ದುಡ್ಡು ಬೇಕು. ಅವನ ಪೈಸೆ ಇಲ್ಲ, ಮನೆ ಅವರಿಗೆ ಕಷ್ಟ ಅವ್ರದ್ದು ಕೇಳಲಿಕ್ಕೆ ಆಗುದಿಲ್ಲ. ಡಿಗ್ರಿ ಮಾಡಿದವನು ಆ ಕೆಲಸಕ್ಕೆ ಹೋಗುವ ಬದಲು ರಿಕ್ಷಾ ಚಾಲಕರಾಗಿ ಹೋಟೆಲ್ ಸಪ್ಲೈಯರ್ ಆಗಿ ಬೇರೆ ಕೆಲಸಕ್ಕೆ ಹೋಗುವ ಪರಿಸ್ಥಿತಿ. ಆ ಪರಿಸ್ಥಿತಿ ಯಾವ ಕಲ್ತಿದ್ದಾನೆ ಅವನ ಕೆಲಸ ಸಿಗಬೇಕು. ಅವನ ಕೆಲಸ ಸಿಕ್ಕ ತನಕ ಕೂಡ ಅವನ ಬಸ್ ತಿಂಡಿಗಾಗಿ ದಿವಸಕ್ಕೆ 100 ರೂಪಾಯಿ ಆಗಿ ತಿಂಗಳಿಗೆ 3 ಯೋಜನೆ
ಇದೆಲ್ಲ ಬಂದು ಅನುಷ್ಠಾನ ಮಾಡುವ ಅವಕಾಶ ಮಾಡ್ತೇವೆ. ಕಾಂಗ್ರೆಸ್ ಇವರ ಒಂದು ಅರ್ಜಿ ಕುಚಲಕ್ಷಿ ಯೋಗ್ಯತೆಗೆ ಬಂದಿದ್ದಂತ ಆದ ಕಾರಣ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಮತ್ತೆ ಬರಲಿಕ್ಕೆ ನಾವು ಯಾವ ಅವಕಾಶ ಮಾಡಬಾರದು. ಬಿಜೆಪಿ ಸರ್ಕಾರ ಹೇಳಿದ್ರೆ ಗಲಭೆ ಕೋಮುವಾದಿಗಳ ಕೈಯಲ್ಲಿ ಸಮಾಜವಾದ ಶೈಲಿಯಲ್ಲಿ ಈ ಸರ್ಕಾರ ಕೈಯಲ್ಲಿ ಕೊಟ್ಟು ಮೌನವಾಗಿ ನೋಡಿಕೊಂಡು ಊರಲ್ಲಿ ಯಾರು ಸಮಸ್ಯೆ ಆನಂದಿಸಿ ಇದರಿಂದ ರಾಜ್ಯಕ್ಕೆ ಲಾಭ ಪಡೆಯುವ ಪರಿಸ್ಥಿತಿ ಹೊರತು ಅದನ್ನು ಬಗೆಹರಿಸಿ ಚೆನ್ನಾಗಿ ನಡ್ಕೊಂಡು ಹೋಗುವ ವಿಚಾರ. ಅದಕ್ಕಾಗಿ ಬಿಜೆಪಿ ಆಯುಷ್ಯ ಇನ್ನು ಬರೀ 10 ದಿವಸಗಳು ಬಿಜೆಪಿ ಬದಲಾವಣೆ ಸಾಧ್ಯವಿಲ್ಲ. ಬಿಜೆಪಿ ಪ್ರತಿಯೊಂದು ಬದುಕಲಿಕ್ಕೆ ಪ್ರಯತ್ನ ಪಡುವವರೇ ನೋಡುವವರೇ ಕಾಂಗ್ರೆಸ್ ನಿಮ್ಮನ್ನು ನಂಬಿದ್ದೇವೆ, ಅವರು ನಿಮ್ಮನ್ನು ನಂಬಲಿಲ್ಲ. ಎಸ್ಡಿಪಿ ಬಿಜೆಪಿ ನಂಬಿದ್ದಾರೆ, ಬಿಜೆಪಿ ಈ ಚರ್ಚೆ ಹೊರತು ನಿಮ್ಮ ಬಗ್ಗೆ ಕಾಳಜಿಲ್ಲ. ಆದ ಕಾರಣ ನಾವು ಬಿಜೆಪಿಯನ್ನು ಸೋಲಿಸಬೇಕು, ಬಿಜೆಪಿ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಅದಕ್ಕಾಗಿ ನಮ್ಗೆ ಅಪಾರವಾದ ವಿಶ್ವಾಸ. ನಾನು ನನ್ನ ಕೆಲಸ ಜಾಸ್ತಿ ಕಡಿಮೆ ಮಾಡಿದ್ರೆ ಗೊತ್ತಿಲ್ಲ. ಒಂದು ಬಾರದ ಅಷ್ಟ ಮುಂದಿನ ಅವಕಾಶ ನಾನು ಈ ಅಪಪ್ರಚಾರ ನೀವು ನನಗೆ ಕೆಲಸ ಮಾಡಿ ಮುಂದಿನ 5 ವರ್ಷ ಕೆಲಸ ಮಾಡ್ಕೊಂಡು ಎಲ್ಲ ಸಮಾಜ ಅಭಿವೃದ್ಧಿಯ ಪ್ರದೇಶ ಕೆಲಸ ಮುಗಿತು. ತೊಂದರೆ ಇಲ್ಲ. ಮೇ 15 ಸಂದರ್ಭದಲ್ಲಿ ನಾನು ಪ್ರತಿನಿಧಿಯಾಗಿದ್ದುಕೊಂಡು 6 ತಿಂಗಳಲ್ಲಿ ಯಾವುದೇ ಆ ನೀರಿಗೆ ಬಿಡುಗಡೆ ಮಾಡಿ 24 ಗಂಟೆ ಈ ರಸ್ತೆ ನೋಡಿದ್ದೀರಿ. ಬಹುಶಃ ಈ ರಸ್ತೆ ಕೇಂದ್ರದಿಂದ ಮಾಡಬಹುದು. ಅದಕ್ಕೆ ಟೋಲ್ ಫಿಕ್ಸ್ ಮಾಡ್ತಾರೆ. ಅದನ್ನು ಕರ್ನಾಟಕ ಟೋಲ್ ಆಗ್ತದೆ. ನನ್ನ ಮುಂದಿನ ಪೀಳಿಗೆಗೆ ಈ ರಸ್ತೆ ನನಗೆ ನಿರ್ಮಾಣ ಮಾಡುವ ಮುಂದಿನ ಕೂಡ ಅತ್ಯಂತ ಮುನ್ನೂರು ಗ್ರಾಮ ಅತ್ಯಂತ ಅಭಿವೃದ್ಧಿಯಾಗುವಂತಹ ಗ್ರಾಮ ಎಲ್ಲ ತಮ್ಮ ಬಂಡವಾಳ ಹಾಕ್ತಾರೆ. ಇದು ಶೈಕ್ಷಣಿಕ ಇತಿಹಾಸ ಅತ್ಯಂತ ಪವಿತ್ರವಾದ ಶಿಷ್ಯನ ಆದೇಶ ಮದನನಗರ ಮಸೀದಿ, ಶ್ರೀ ರಾಜರಾಜೇಶ್ವರ ದೇವಸ್ಥಾನ, ಅದೇ ರೀತಿ ಈ ಭವಿಷ್ಯದಲ್ಲಿ ಅತ್ಯಂತ ಅಭಿವೃದ್ಧಿಯ ಮತ್ತು ಅತ್ಯಂತ ಸಂವಾದ ಪರಿವರ್ತನೆ ಎಲ್ಲ ಇವತ್ತು ಪವಿತ್ರವಾದ ಬರ್ತಾ ಇದ್ದಾರೆ.
ಅಂತಾರಾಷ್ಟ್ರೀಯ ರಾಷ್ಟ್ರದ ಯಾತ್ರಾರ್ಥಿಗಳು ಪ್ರವಾಸ ಬರುವಾಗ ಅದಕ್ಕೆ ಬೇಕಾದಂತಹ ಮೂಲ ಸೌಕರ್ಯವನ್ನು ಮುಂದಿನ ಸರ್ಕಾರ ಅವಧಿಯಲ್ಲಿ ಕೊಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಅದೇ ರೀತಿ ಸಮ್ಮಾನ ಮಾಡಿಕೊಂಡು ಸರ್ಕಾರ ಯೋಜನೆ ಮುಗಿಸುವಂತ ಜೊತೆಯಲ್ಲಿ ನಾವೆಲ್ಲ ಸಂತೋಷ ಅಭಿವೃದ್ಧಿಯ ಪ್ರದೇಶ ಮಾಡುವಂತ ಅವಕಾಶ ಆಗಲಿ. ಬಹುಶಃ ನಾವು ಸಂವಾದದ ಅಭಿವೃದ್ಧಿಗೆ ಯಾವುದೇ ನಾವೆಲ್ಲರೂ ಕೂಡ ಅವಕಾಶ ಆಗಬೇಕು. ನಮ್ಗೆಲ್ಲರಿಗೂ ನೆಮ್ಮದಿಯ ಜೀವನ ಅದರ ಮುಖಾಂತರ ಅಭಿವೃದ್ಧಿ ಬರಬೇಕು. ನಮ್ಮ ಸಣ್ಣ ಮಕ್ಕಳು ದೊಡ್ಡವರಾದಾಗ ಪರಸ್ಪರ ಒಬ್ಬರೊಬ್ಬರು ಅಪ್ಪಿಕೊಂಡು ಮಾತಾಡಿಕೊಂಡು ನಗಡಿಕೊಂಡು ಕೈ ಹಿಡಿದುಕೊಂಡು ವಾತಾವರಣ ನೋಡಬೇಕು. ದೊಡ್ಡ ಆಶೆ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ನಮ್ಗೆ ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಿಮ್ಗೆಲ್ಲರಿಗೂ ಸಲ್ಲಿಸುತ್ತಾ ನಡು ಬರುವುದಲ್ಲ ಕಾರ್ಯಕ್ರಮ ಬೇಗ ಕೇಳಿಕೊಳ್ಳುತ್ತಾ ನನ್ನ ಮಾತು ತಾನು ಮಂತ್ರಿಯಾಗಿ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಮಾಡಿದಂತ ಅಭಿವೃದ್ಧಿ ಮತ್ತು ಮುಂದಕ್ಕೆ ಶಾಸಕನಾಗಿ ಆದಾಗ ಈ ಕ್ಷೇತ್ರದಲ್ಲಿ ಮಾಡುವಂತ ಅಭಿವೃದ್ಧಿಯನ್ನು ಹೇಳಿಕೊಂಡು ನಮ್ಮನ್ನು ಉರಿದುಂಬಿಸಿ ಮಾತಾಡಿದಂತ ಸನ್ಮಾನ್ಯ ಶಾಸಕರಾದಂತ ಅಭ್ಯರ್ಥಿಯಾದಂತಹ ಯುಟಿ ಖಾದರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈಗಾಗಲೇ ಬಿಜೆಪಿಯಿಂದ ಮನನೊಂದು ಈಗಾಗಲೇ 22 ಜನರು ಸೇರ್ಪಡೆಯಾಗಿದ್ದಾರೆ. ಇನ್ನು ರಾಜೇಶ್ ಅವರೊಬ್ಬರು ಬಾಕಿ ಇದ್ದಾರೆ. ರಾಜೇಶ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಎಸ್ಡಿಪಿಯಿಂದ ಮನನೊಂದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಕಲಂದರ್ ಅವರು, ಅಮೀರ್ ಅವರು, ಸಮದ್ ಅವರು, ರೆಹಮಾನ್ ಅವರು, ತೌಫೀಕ್ ಅವರು, ಮೈಯತಿ ಅವರು, ರಂಜಾನ್ ಅವರು ಇವರು ವೇದಿಕೆಯಲ್ಲಿ ಬಂದು ನಮ್ಮ ಪಕ್ಷದ ಅಭ್ಯರ್ಥಿಯು ನಮ್ಮ ನಾಯಕರಾದಂತಹ ಯುಟಿ ಖಾದರ್ ಅವರ ಸಮ್ಮುಖದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಎಐಸಿಸಿ ಜನರಲ್ ಸೆಕ್ರೆಟರಿ ಆದಂತಹ ತಾರಿಕ್ ಅನ್ವರ್ ಅವರ ನೇತೃತ್ವದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಾದಂತಹ ಐವನ್ ಡಿಸೋಜಾ ಮತ್ತು ಎಲ್ಲ ನಾಯಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಈ ದಿನ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ಳುತ್ತಿದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮುಂದಕ್ಕೆ ತಮ್ಮ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷವು ಇನ್ನಷ್ಟು ಸದೃಢವಾಗಿ ಬೆಳಗಲಿ ಅಂತ ಹೇಳಿ ತಮಗೆ ಶುಭವನ್ನು ಹಾರೈಸುತ್ತಾ ತಮ್ಮನ್ನು ಆತ್ಮೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯವಾದಂತಹ ಸ್ವಾಗತ.